पडलेट फोडो ಹಾಯ್ ವೀಣಾ ಆರಾಧ್ಯ ಸಿಸ್ ಹಾಯ್ ಸಿಸ್ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಊಟ ಆಯ್ತಾ ವೀಣಾ ಅವರೇ? ಏನು ಊಟಕ್ಕೆ ಇವತ್ತು ಫಸ್ಟ್ ಲೈಕ್ ನಿಮ್ಮದೇ. ವಿನ್ ಮಾಡ್ತೀನಿ, ಮಾಡುವ ಮಾಡುವ ಈಗಷ್ಟೇ ಮಾಡಿದೆ ನಾನು, ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ. ಇಲ್ಲಿ ಏನೂ ಇಲ್ಲ ಸಿಸ್, ಇನ್ನೂ ಇಲ್ವಾ? ಅದೇನು ಊಟ ಲೇಟಾ ನಿಮ್ಮದು? ಅಂತ ನಮ್ಮದು ಕೂಡ, ನಂದು ಆಯಿತು. ನನಗೆ ಮತ್ತೆ ಲೇಟ್ ಆಗುತ್ತೆ ಊಟ ಮಾಡುವಾಗ, ಅದಕ್ಕೆ ಊಟ ಮಾಡಿಯೇ ಬಂದೆ ನಾನು. ನಿಮಗೆ ಎಂತ ಸ್ಪೆಷಲ್ ಊಟಕ್ಕೆ? ಮಾಡಬೇಕು. ಹೌದಾ, ಎಂತ ಸ್ಪೆಷಲ್ ಇನ್ನು ಮಾಡಬೇಕಾ? ಹೌದಾ, ಹಾಂ ಹಾಂ. ಮ್ಯಾಗಿ, ರಾತ್ರಿ ಮ್ಯಾಗಿ ತಿಂತೀರಾ? ನಮಗೆ ರೈಸ್ ಬೇಕೇ ಬೇಕು. ನನಗೆ ಚಿಕನ್ ಮತ್ತು ರೈಸ್ ಜಪ್ಪ ಮಚೆ ಪೋಡ್ಚಲ್ ಪಲ್ಲಿಂಡು ಪೋ 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 ಮಲ್. ನಂದು ಲೈವ್ ಜಸ್ಟ್ ಎಂಡ್ ಆಯಿತು. ಹೌದಾ, ಈಗ ಕಟ್ ಮಾಡಿದ್ದ ನೀವು? ನಿಮಗೆ ವಾಚ್ ಅವರ್ ಎಷ್ಟು ಸಿಗುತ್ತೆ? ಅವರು ಎಲ್ಲ ಕೊಡೋದಿಲ್ಲ ಅಲ್ವಾ ನಮಗೆ, ನಮಗೂ ಬಂದಷ್ಟು ಅವರು ವಾಚ್ ಅವರ್ ಕೊಡೋದಿಲ್ಲ ವೀನಸಿಸ್, ಕಡಿಮೆ ಕೊಡ್ತಾರೆ. ಪೋಪ ಓ ಮೇಲೆ ಇಡಬಾರ್ದು ಅಲ್ಲ ಕುರ್ಚರ. 30 ಮಿನಿಟ್ ಆಯಿತು. 30 ಮಿನಿಟ್ಸ್ ಎಂತ 30 ಮಿನಿಟ್ಸ್ ಆಗಿದ್ದು? 30 ಗಂಟೆ ಸಿಗ್ತಾ? ಪೇಕ್ ಐ ಡಿ ಎಲ್ಲ ಲೆಸ್ ಆಗುತ್ತೆ. ಹೌದಾ, ಪೇಕ್ ಐ ಡಿ ಎಲ್ಲ ಲೆಸ್ ಆಗುತ್ತಾ ನಿಮಗೆ? ಎಷ್ಟು 30 ಮಿನಿಟ್ ಆಯಿತಾ? ಅಷ್ಟೇಯಾ? ಅಷ್ಟೇ ಸಿಕ್ಕಿದ್ದ? 30 ಅವರ 30 ಮಿನಿಟಾ ವಾಚ್ ಟೈಮ್? ಮಲ್ಟಿ ಅವರು ಬಂದರು. ಐ ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಅವರೇ. ಪೋ ಹಾಂ ಪೋ. ಥ್ಯಾಂಕ್ ಯು ಸೋ ಮಚ್, ನೈಸ್ ಅಂತಿದ್ದಾರೆ ವೀಣಾ ಅವರು. ನನ್ನ ಲೈವ್ ಎಂಡ್ ಆಗಿ 30 ನಿಮಿಷ ಆಯಿತು. ಅದಾ? ಓ, ನಾನು 30 ಮಿನಿಟ್ ಸಿಕ್ತಂದರೆ ನನಗೆ ಶಾಕ್ ಆಯಿತು. ಮಲ್ಟಿ ಅವರು ಬಂದರು. ಆಯ್ ಮಲ್ಟಿ ಸೀಸ್, ಊಟ ಆಯ್ತಾ ಸೀಸ್ ನಿಮ್ಮದು? ಏನು ಊಟಕ್ಕೆ ಇವತ್ತು ಮಲ್ಟಿ ಅವರೇ? ವೀಣಾ ಆರಾಧ್ಯವರು ಹಾಂ ಸೀಸ್ ಅಂತಿದ್ದಾರೆ. ಬಾಲಂಬ ಅಲ್ವು ದಾಲ್ ಬೊಡ್ಚಲು ಉಲ್ಲೇರು ಬಲ್ಲೆ ಇಜ್ಜು ಬಲ್ಲೆ ಚೂಚು ಚೂಚು ಪತನ್ ಚೂಚಿ ಪತನ್ ಚೂಚಿ ಪತನ್ ಚೂಚಿ ಕಡೆ ಅನ್ಕೊಂಡಮ್ಮ ನೈಸ್ ಅಂತಿದ್ದಾರೆ. ಅಷ್ಟಾಗಿಲ್ಲ ಸಿಸ್, ನನಗೆ ಒಂದು ಸರ್ತಿ 30 ಗಂಟೆ ಸಿಕ್ಕಿದೆ, ಆದರೆ ಅದು ಎಲ್ಲರೂ ಎಲ್ಲ ಆ್ಯಡ್ ಆಗೋದಿಲ್ಲ ಅಂತಾರೆ. ಮಲ್ಟಿ ಅವ್ರು ನೈಸ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಫೇಕ್ ಎಲ್ಲ ಲೆಸ್ ಆಗುತ್ತೆ? ಹೌದಾ, ಫೇಕ್ ಎಲ್ಲ ಲೆಸ್ ಆಗುತ್ತಾ? ಓ, ನನಗೆ ಗೊತ್ತೇ ಇಲ್ಲ. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ವೀಣಾ ಅವರಿದ್ದಾರೆ, ಮಲ್ಟಿ ಅವರಿದ್ದಾರೆ, ಬನ್ನಿ ಬನ್ನಿ ಸಪೋರ್ಟ್ ಮಾಡಿ, ಐಡಲ್ ಇರಬೇಡಿ. ಹೌದು, ಅದು ಆಗಲ್ಲ ಸಿಸ್. ಹೌದಾ, ಆ್ಯಡ್ ಆಗಲ್ವಾ? ನಮ್ಗೆ ಇವತ್ತು 30 ಮಿನಿಟ್ ಸಿಕ್ಕಿದ್ರು ಅದು ಪೂರ್ತಿ ಆ್ಯಡ್ ಆಗಲ್ಲ ನಮಗೆ, ಅವ್ರು ಕೊಡಲ್ಲ. ಅರ್ಧ ಕೊಡೋದು, ಅರ್ಧನೂ ಕೊಡೋದಿಲ್ಲ 30 ಇದರಲ್ಲಿ. ಎಂತದ ಕೂತ್ಕೋ ಸುಮ್ಮನೆ. ಮಲ್ಟಿ ಅವ್ರು ನೈಸ್ ನೈಸ್ ಅಂತಿದ್ದಾರೆ. ಕಮ್ ಕಮ್ ಅಂತಿದ್ದಾರೆ. ಬನ್ನಿ ಬನ್ನಿ ಮಲ್ಟಿ ಅವ್ರು ನೈಸ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದೇದೋ ಸ್ಕೇಲ್ ದೇದೋ. ಥ್ಯಾಂಕ್ ಯು. ಎಷ್ಟೋ ಸಿಗಲಿ ಮಾಡೋಣ. ಹೌದು, ಎಷ್ಟು ಬೇಕಾದರೆ ಸಿಗಲಿ ಮಾಡೋಣ, ಆದರೆ ನೆಮ್ಮದಿ ಇದು ಬೇಕು ಸ್ವಲ್ಪ. ಚಾರ್ಜ್ ಖಾಲಿ. ಮಲ್ಟಿ ಅವರು ನೈಸ್ 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 ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರು ಕಮೆಂಟ್ ಹಾಕಿದಿದ್ರೆ ಸಾಕು, ಅಷ್ಟೇ ನಮ್ಮದು, ಅಷ್ಟೇ.
ಯಾರೇ ಲೈಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಅಲ್ವಾ, ಬನ್ನಿ ಬನ್ನಿ. ಗುಡ್ ಲೈವ್ ಇರಬೇಕು ಅಷ್ಟೇ. ಹೌದು ಹೌದು, ನನಗೂ ಅದೇ ಆಗಬೇಕು, ನಾನು ಅದೇ ಬಯಸೋದು. ಎಷ್ಟೇ ಆಗಲಿ, ಒಂದು 4 ಜನ ಬರಲಿ, ಏನೇ ಆಗಲಿ, ಒಂದು ಬ್ಯಾಡ್ ಕಮೆಂಟ್ ಅಂತೂ ಬರಲೇಬಾರ್ದು. ಅದು ತುಂಬಾ ಟೆನ್ಷನ್ ಆಗುತ್ತೆ. ಗುಡ್ ಇರಬೇಕು ಅಷ್ಟೇ. ಹೌದು ಹೌದು. ಅನು ಅವರು ಬಂದರು ನೋಡಿ. ಹಾಯ್ ಹಾಯ್ ಅನು ಅವರೇ, ವೆಲ್ಕಮ್, ನಿಮಗೆ ವೆಲ್ಕಮ್. ಊಟ ಆಯ್ತಾ ನಿಮ್ಮದು? ಬೆಸ್ಟ್ ಬಂದಿಲ್ಲಪ್ಪ, ನನ್ನ ಲೈವ್ಗೆ ಬಂದಿಲ್ಲ ಇವತ್ತು, ಏನಂತ ಗೊತ್ತಿಲ್ಲ. ಬದುಕು ಚಿಲ್ಲರೆ ಕಿಚ್ಚ ಬಾಸ್ ಅವರು ಬಂದರು ನೋಡಿ. ಆದರೇನು ಕನಸುಗಳು ಬಾಲು ಅಂತಿರಲಿ, ಕೆಲವು ನಮ್ಮದಾಗಿರ, ಆಗಲೇ ಆ ಜೀವನ ಸುಂದರ ಅಂತಿದ್ದಾರೆ. ಕಿಚ್ಚ ಬಾಸ್, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ಫಸ್ಟ್ ಟೈಮ್ ಬಂದಿದ್ದೀರಾ ಅಂತ ಏನಾ ನೀವು? ಥ್ಯಾಂಕ್ ಯು ಸೋ ಮಚ್, ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದ. ಅನು ಅವರೇ, ಪ್ಲೀಸ್ ಒಂದು ಲೈಕನ್ನು ಕೊಡಿ. ಊಟ ಆಯಿತು ಸಿಸ್, ನಿಮ್ದಾಯ್ತಾ? ಕಿಚ್ಚ ಬಾಸ್ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ಅನುಷಾ ಹಾಯ್ ಅಂತಿದ್ದಾರೆ. ವೀಣಾ ಅವರು, ಅನುಷಾ ಗಿಫ್ಟ್ ಕೊಡಿ ಅಂತಿದ್ದಾರೆ. ವೀಣಾ ಅವರು, ಬ್ಯುಸಿ ಇರಬೇಕು ಬೆಸ್ಟ್. ಏನ ನೋಟ್ಸ್ ಬರಲಿಕ್ಕೆ ಉಂಟಾ ಅಂದ, ಎಂತಕ್ಕಂತ ಗೊತ್ತಿಲ್ಲ, ಬಂದಿಲ್ಲ. ಏಜಸ್ ಅವ್ರದ್ದು ಲೈವಲ್ಲಿ ಸಿಕ್ತ ಅಷ್ಟೇ, ಮತ್ತೆ ಬಂದಿಲ್ಲ ಅವನು. ಅನುಷಾ ಅವರೇ, ನಿಮ್ದಾಯ್ತಾ ಊಟ? ಟ್ರೈನ್ ಅವರು ಬಂದರು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅನುಷ್ ಅವರೇ ಒಂದು ಲೈಕನ್ನು ಕೊಡಿ ಪ್ಲೀಸ್, ಒಂದು ಲೈಕ್ ಕೊಡಿ ಪ್ಲೀಸ್. ಟ್ರೈನ್ ಅವರು ಒಂದು ಲೈಕನ್ನು ಕೊಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ವೀಣಾ ಆರಾಧ್ಯ ಡನ್ ಅಂತಿದ್ದಾರೆ ನೋಡಿ. ಆಯಿತು ಅಂತಿದ್ದಾರೆ. ಹಾಯ್ ಸಿಸ್, ಎವ್ರಿಡೇ ಅನ್ಕಟ್ ಅವರು ಬಂದರು. ಸೂಪರ್ ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು, ನಿಮ್ಮ ವಿಡಿಯೋ ನೋಡಿದೆ ಸಿಸ್. ಇವತ್ತು ಬೀಟ್ರೋಟ್ ಜ್ಯೂಸ್ ಚೆನ್ನಾಗಿ ಮಾಡಿದ್ದೀರಿ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲದೆ. ವೀಣಾ ಅವರ ಅನುಷ ಥ್ಯಾಂಕ್ ಯು ಅಂತಿದ್ದಾರೆ. ನಾನು ಇನ್ನು ವೈಫೈ ಹಾಕ್ತೀನಿ, ಆಗ ಎಲ್ಲರದ್ದು ವಿಡಿಯೋ ನೋಡಲಿಕ್ಕೆ ಆಗುತ್ತೆ ನನಗೆ. ಈಗ ವೈಫೈಲಿ ಇಲ್ಲ ನನ್ನ ಹತ್ರ, ಆದರೂ ನೋಡ್ತಾ ಇದ್ದೀನಿ ನೆಟ್ಟೆಲ್ಲ ಹಾಕಿ. ಇನ್ನು 2-3 ದಿನದಲ್ಲಿ ಹಾಕ್ತೀನಿ ನಾನು ವೈಫೈ. 2-3 ಅಲ್ಲ, ಒಂದು 15 ದಿವಸ ಆಗ್ಬೋದಂತ. ಎವ್ರಿಡೇ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್, ಎಲ್ಲರೂ ಒಂದು ಲೈಕನ್ನು ಕೊಡಿ ನನಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಅನುಷಾ ಸಿಸ್ ಥ್ಯಾಂಕ್ ಯು ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲದೆ. ಎವ್ರಿಡೇ ಅವರು ಊಟ ಆಯಿತು ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಊಟ ಆಯಿತಾ? ನಂದು ಆಯಿತು, ನಿಮ್ಮದು ಆಯಿತಾ? ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ ನೋಡಿ. ಟ್ರೈನ್ ಅವರು ಲೈಕ್ ಡನ್ ಅಂತಿದ್ದಾರೆ. ಅದಕ್ಕೆ ಲೈಕ್ ಆಗ್ತಿಲ್ಲ ನನಗೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲದೆ. ಅನುಷ್ ಅವರು ಡನ್ ಅಂತಿದ್ದಾರೆ. ಅನುಷ್ ಅವರೇ ಲೈಕ್ ಕೊಟ್ರಾ? ಎವ್ರಿಡೇ ಅನ್ಕಟ್ ಅವ್ರು ಕೊಟ್ರಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾಯ್ ಎವ್ರಿ ಒನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು. ರೈತನ್ ಹೊಲ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ನೋಡಿ ಎಲ್ಲ ಇದ್ದಾರೆ, ಅವರಿಗೆ ಕನೆಕ್ಟ್ ಆಗಿ. ರೈತನ್ ಹೊಲ ಅವರೇ, ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಬ್ರದರ್. ನಿಮ್ಮನ್ನು ಬಿಡಲಿಲ್ವಾ ಟ್ರೈನ್ ಅವರೇ? ಬ್ಯಾಡ್ ಕಮೆಂಟ್ ಅವರು ದೇವಾ, ಅವ್ರು ಯಾರನ್ನು ಬಿಡೋದಿಲ್ವ ಏನ, ದೇವರೇ ಗೊತ್ತು. ರೈತನ್ ಅವರು ಹಾಯ್ ಸಿಸ್ಟರ್ ಅಂತಿದ್ದಾರೆ. ಹಾಯ್ ವೆಲ್ಕಮ್ ನಿಮಗೆ ಸಿಸ್ಟರ್. ಊಟ ಆಯ್ತಾ ಸಿಸ್ಟರ್ ನಿಮ್ಮದು? ರೈತನ್ ಹೊಲ ಅವರೇ ಊಟ ಆಯ್ತಾ? ನೋಡಿ ಇಲ್ಲಿ ಎಲ್ಲ ಇದ್ದಾರೆ, ಅವರಿಗೆ ಕನೆಕ್ಟ್ ಆಗಿ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಹಾಯ್ ಅಕ್ಕ. ಹಾಯ್ ವೈಶು, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡು ವೈಶು. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅನುಷಾ ಸಿಸ್ ಬಂದಿಲ್ಲ, ಕಮೆಂಟ್ ಚೆಕ್ ಮಾಡಿ, ಒಮ್ಮೆ ಚೆಕ್ ಮಾಡಿ. ಅನುಷಾ ಸಿಸ್ ಬಂದಿಲ್ಲ ಅಂತೆ ವೀಣಾ ಅವರಿಗೆ, ನೋಡಿ ಚೆಕ್ ಮಾಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಟ್ರೈನ್ ಬ್ರದರ್ ಅವರು. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು. ರೈತನ್ ಹೊಲ ಹಾಯ್ ಸಿಸ್ಟರ್. ಹಾಯ್ ವೆಲ್ಕಮ್ ಸಿಸ್ಟರ್, ವೆಲ್ಕಮ್. ರೈತನ್ ಹೊಲ ವೆಲ್ಕಮ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಎವ್ರಿಡೇ ಅನ್ಕಟೋ. ಥ್ಯಾಂಕ್ ಯು ಸಿಸ್ಟರ್. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಲೈವ್ ಮಾಡಲ್ಲ ನಾನು, ಫುಲ್ಲು ವಿಡಿಯೋ ನೋಡಿದೆ ಸಿಸ್ಟರ್ ನಿಮ್ಮದು. ಅರ್ಧ ಯಾವತ್ತೂ ನಾನು ಯಾರ್ದು ನೋಡಲ್ಲ, ನೋಡಿದ್ರೆ ಫುಲ್ ನೋಡ್ತೀನಿ, ಇಲ್ಲಾಂದರೆ ನೋಡೋದೇ ಇಲ್ಲ. ಯಾಕಂದರೆ ಒಬ್ರಿಗೆ ಉಪಯೋಗ ಆಗುವುದಾದರೆ ಫುಲ್ಲನ್ನೇ ನೋಡಬೇಕು, ಅರ್ಧ ನೋಡಿ ಅದರಲ್ಲಿ ಪ್ರಯೋಜನ ಸಿಗಲ್ಲ. ಅದಕ್ಕೆ ನಾನು ಫುಲ್ ನೋಡ್ತೀನಿ, ಇಲ್ಲಾಂದರೆ ನೋಡೋದಿಲ್ಲ. ಹಾಗೆ ನಂದು ಎಲ್ಲರದ್ದು ಅಷ್ಟೇ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಅನುಷ್ ಅವರು. ವೀಣಾ ಆರಾಧ್ಯ ನೀವು ಗಿಫ್ಟ್ ಕೊಡಿ ಅಂತಿದ್ದಾರೆ.
ವೀಣಾ ಆರಾಧ್ಯ ನೀವು ಕೊಡಬೇಕಂತೆ ನೋಡಿ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಟ್ರೈನ್ ಬೆದಾರ್. ವೈಶು ಊಟ ಮಾಡಿದ್ರಾ? ಊಟ ಮಾಡಿಕೊಂಡೇ ಬಂದೆ, ನನಗೆ ಮತ್ತೆ ಊಟ ಮಾಡಲಿಕ್ಕೆ ಆಗಲ್ಲ, ಅದಕ್ಕೆ ಊಟ ಮಾಡಿಕೊಂಡೇ ಬಂದೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ರೈತನ್ ಮೊಲ ಅವರು. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು ಬ್ರದರ್. ಸಿಸ್ಟರ ನೀವು ರೈತನ್ ಮೊಲ. ಟ್ರೈನ್ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಲೈಕ್ ಡನ್ ಅಂತಿದ್ದಾರೆ ಎವ್ರಿಡೇ ಅನ್ಕಟ್ ಅವರು. ಥ್ಯಾಂಕ್ ಯು ಸೋ ಮಚ್. 7 ಲೈಕ್ ಇತ್ತು, ಈಗ 6 ಆಯಿತು. ಅನುಷಾ ಗಿಫ್ಟ್ ಬಂದಿಲ್ಲ ಅಂತಿದ್ದಾರೆ ನೋಡಿ. ಅನುಷಾ ಅವರೇ ಗಿಫ್ಟ್ ಬಂದಿಲ್ಲ ಅಂತೆ. ರೈತನೋಲ ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ 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 ಒಂದು ಲೈಕನ್ನು ಕೊಡಿ. ಟ್ರೈನ್ ಅವರು ಸೂಪರ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್, ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ವೈಶು 4th ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶ್ರುತಿ ಗೌಡ ಅವರು ಬಂದರು. ಹಾಯ್ ಶ್ರುತಿ ಗೌಡ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಂದ್ರಲ್ವಾ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ ಶ್ರುತಿ ಗೌಡ ಅವರೇ. ಊಟ ಆಯಿತಾ? ಊಟ ಆಯಿತು ಸೀಸ್, ನೆನ್ಪಿಟ್ಕೊಂಡು ಬಂದ್ರಲ್ವಾ, ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರು ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್, ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ನೋಡಿ ಟ್ರೈನ್ ಅವರು ಅವರದ್ದು ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅವರಿಗೆ ಕನೆಕ್ಟ್ ಆಗಿ, ಅವರು ಕೂಡ ರಿಟರ್ನ್ ಕೊಡ್ತಾರೆ. ಅವ್ರದ್ದು ಲೈವ್ 5 o'clock ಈವ್ನಿಂಗ್ ಇರುತ್ತೆ, ಮಾರ್ನಿಂಗು ಕೂಡ ಇರುತ್ತೆ. ಎಲ್ಲರೂ ಜಾಯ್ನ್ ಆಗಿ ಅವರಿಗೂ ಕೂಡ ಸಪೋರ್ಟ್ ಮಾಡಿ. ಇವ್ರು ಯಾರು? ಆರ್ಯ ಫುಡ್ ಬ್ಲಾಗ್ಸ್ ಅವರು. ಹಾಯ್ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನಿಮಗೆ ಇರ್ತೀರಾದರೆ ಬ್ಲೂ ಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ. ರೈತನ್ ಮೂಲ ಸೂಪರ್ ಸಪೋರ್ಟಲ್ಲಿದ್ದಾರೆ. ವೀಣಾ ಅವರು. ಅನುಷಾ ಕಮೆಂಟ್ ಬಂದಿಲ್ಲ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರುತಿ ಗೌಡ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರೂ ಲೈಕ್ ಕೊಟ್ಟು ಸಹಕರಿಸಿ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. 5 ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆರ್ಯ ಫುಡ್ ಬ್ಲಾಗ್ಸ್ ಅವರೇ. ಆರ್ಯ ಅನು ಫುಡ್ ಅನು ಫುಡ್ ಬ್ಲಾಗ್ಸ್. ಹಾಯ್ 5 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಫ್ ಸ್ಟೈಲ್ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ ಸಿಸ್ಟರ್, ನಿಮಗೆ ವೆಲ್ಕಮ್. ರೈತನ್ ಹೊಲ ಹಾಯ್ ಸಿಸ್ಟರ್ ಅಂತಿದ್ದಾರೆ. ಹಾಯ್ ವೆಲ್ಕಮ್ ವೆಲ್ಕಮ್. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಇದು ಯಾರೋ ಡಿಲೀಟ್ ಮಾಡಿದರು. ಅನು ಫುಡ್ ಬ್ಲಾಗ್ಸ್ ಅವರು. ಕಾಲ್ ಮೀ ಅನು, ಯಾರಿಗೆ ಅದು? ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಶ್ರುತಿ ಗೌಡ ಗಿಫ್ಟ್ ಡನ್, ರಿಟರ್ನ್ ಮಾಡಿ ಸಿಸ್ಟರ್ ಅಂತಿದ್ದಾರೆ. ಶ್ರುತಿ ಗೌಡ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಎವ್ರಿಡೇ ಅನ್ಕಟ್ ಅವರು, ಅವರಿಗೆ ರಿಟರ್ನ್ ಕೊಡಿ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಊಟ ಆಯಿತಾ? ಆಯಿತು ನಮ್ಮದು, ನಿಮ್ದು ಆಯಿತಾ? ಅವರೇ ಫುಡ್ ಬ್ಲಾಗ್ಸ್ ಅವರೇ, ನಂದಾಯಿತು. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು. ಅನುಷ್ ಅವರು ಹೆಲೋ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ರೈತನ್ ಹೊಲ ಅವರು ಹಾಯ್ ಹಾಯ್ ವೆಲ್ಕಮ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಆರ್ಯ ಫುಡ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ ಪ್ಲೀಸ್ ಸಪೋರ್ಟ್ ಮೀ ಗೈಸ್ ಅಂತಿದ್ದಾರೆ ನೋಡಿ. ಟ್ರೈನ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಹಾಗೆ ಅವ್ರು ರಿಟರ್ನ್ ಕೊಡ್ತಾರೆ. ಮತ್ತು ಅವರ ಲೈವಿಗೂ ಜಾಯ್ನ್ ಆಗಿ 5 o'clock ಈವ್ನಿಂಗ್ ಮತ್ತು ಮಾರ್ನಿಂಗು ಕೂಡ ಇರುತ್ತೆ. ಮಾರ್ನಿಂಗ್ ಟೈಮ್ ಗೊತ್ತಿಲ್ಲ ನನಗೆ ಸರಿಯಾಗಿ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಿಸ್ ಆಯಿತು. ವೆಂಕಟಚಾಮ್ ಸಿಸ್ಟರ್ ಬಂದರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್ ನಿಮಗೆ. ಯಾಕೆ ಈಗ ಮಾಡ್ತೀರಾ? ಯಾರು ವೀಣವರೇ? ಯಾರು ಏನು ಮಾಡಿದ್ರು ನಿಮಗೆ? ಸಾರಿ ಮಾರ್ರೆ, ಏನಾಯಿತು? ಎಲ್ಲವೂ ಮಿಸ್ ಆಗುತ್ತೆ, ಎಂತ ಮಾಡೋದು. ವೆಂಕಟಚಾಮ್ ಸಿಸ್ಟರ್ ವೆಲ್ಕಮ್ ನಿಮಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಇದ್ದಾರೆ. ಟ್ರೈನ್ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ವೀಣಾ, ಅನುಷಾ ಒಂದು ಕಮೆಂಟ್ ಹಾಕಿ. ಅನುಷ್ ಅವರೇ ಪ್ಲೀಸ್ ಒಂದು ಕಮೆಂಟ್ ಹಾಕಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಂಕಟಚಾಮ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೀಣಾ ಆರಾಧ್ಯ, ಹೇಗೆ ಸಬ್ ಮಾಡಿದೆ ಲೆಸ್ ಆಗುತ್ತು? ಹಾಗೆ ಸಬ್ ಮಾಡಿದರೆ? ಹೌದು, ಹಾಗೆ ಸಬ್ ಮಾಡಿದರೆ ಲೆಸ್ ಆಗಿದೆ. ಪ್ಲೀಸ್ ಕಮೆಂಟ್ ಹಾಕಿ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೀಣಾ ಅವರು ಯಾಕೆ ಹಾಗೆ ಮಾಡ್ತೀರಾ ಅಂತಿದ್ದಾರೆ. ಯಾಕೆ ಹಾಗೆ ಮಾಡೋದಿಲ್ಲ ಅಂದ್ರೆ ನಿಮ್ಗೆ ಗೊತ್ತುಂಟಲ್ವಾ? ಲೈಕ್ ಕಮೆಂಟ್ ಹಾಕಿ.
ವೆಂಕಟೇಶಮ್ಮ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಬ್ರೂ ನಿಮಗೆ ಗಿಫ್ಟ್ ಕೊಟ್ಟಿದ್ದೀನಿ ಬ್ರೂ, ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಟ್ರೈನ್ ಬ್ರೂ ನಿಮಗೆ ನಮ್ಮ ಲೈಫ್ ಸ್ಟೈಲ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಕೊಡಿ ಅವರಿಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ವೆಂಕಟೇಶಮ್ಮ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ಥ್ಯಾಂಕ್ ಯು. ಪಿನ್ ಮಾಡಬೇಕಾ ಸಿಸ್ ನಿಮ್ಮದು? ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಂಕಟೇಶಮ್ಮ ಸೂಪರ್ ಸಪೋರ್ಟಲ್ಲಿದ್ದಾರೆ. ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ ನೋಡಿ ಅನು ಅವರೇ, ಪ್ಲೀಸ್ ಕೊಡಿನಿ. ಯಾಕೆ ಹ್ಯಾಂಗೆ ಮಾಡ್ತೀರಾ? ಕೊಡಿ ಅಲ್ವಾ. ವೆಂಕಟೇಶಮ್ಮ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೀಣಾ ಅವರು ಯೋಗೇಶ್ ಬ್ರೂ ಗಿಫ್ಟ್ ಕೊಡಿ ಅಂತಿದ್ದಾರೆ. ನಿಮ್ಮ ಡೋಂಟ್ ಕಮ್ ಯುವರ್ ಮೆಸೇಜ್ ಮೀ ಅಂತಿದ್ದಾರೆ. ನಿಮ್ಮ ಲೈಫ್ ಸ್ಟೈಲ್ ಅವರೇ, ನಮ್ಮ ಲೈಫ್ ಸ್ಟೈಲ್ ಅವರೇ, ನಿಮ್ಮದು ಮೆಸೇಜ್ ಬರಲಿಲ್ಲಂತೆ ನೋಡಿ ಟ್ರೈನ್ ಅವರಿಗೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರಿಗೆ ಗಿಫ್ಟ್ ಡನ್ ಅಂತಿದ್ದಾರೆ. ರೈತನೋಲ ಅವರು ಟ್ರೈನ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ. ರೈತನೋಲ ಅವರು ಅವರಿಗೆ ರಿಟರ್ನ್ ಕೊಡಿ. ವೆಂಕಟೇಶಮ್ಮ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ವೀಣಾ ಡು ನಾಟ್ ಕಮ್ ಯುವರ್ ಮೆಸೇಜ್ ಮೀ ಅಂತಿದ್ದಾರೆ ನೋಡಿ. ಅನು ಅವರು ವೀಣಾ ಆರಾಧ್ಯ ಕಮೆಂಟ್ ರನ್ ಅಂತಿದ್ದಾರೆ. ಅನು ಅವರೇ ಕಮೆಂಟು ಗಿಫ್ಟ್ ಕೊಡುವಾಗನೇ ಕಮೆಂಟ್ ಕೂಡ ಹಾಕಬೇಕು. ಅದು ಒಂದು ಬಾರಿ ಕಮೆಂಟು ಒಂದು ಬಾರಿ ಗಿಫ್ಟ್ ಕೊಟ್ಟರೆ ಅದು ಲೆಸ್ ಆಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಯಾರಿಗೂ ಲೆಸ್ ಮಾಡಲಿ ಇದಾಗಬಾರ್ದು. ರೈತನು ಹೊಲ ಡು ನಾಟ್ ಕಮ್ ಯುವರ್ ಮೆಸೇಜ್ ಅಂತಿದ್ದಾರೆ ನೋಡಿ. ಮೆಸೇಜ್ ಬಂದಿಲ್ಲ ಅಂತೆ ನೋಡಿ. ಟ್ರೈನ್ ಅವರಿಗೆ ಯಾರ್ದು ಮೆಸೇಜ್ ಬಂದಿಲ್ಲ ಅಂತೆ ನೋಡಿ, ಮೆಸೇಜ್ ಮಾಡಿ. ಯೋಗೇಶ್ ಬ್ರೂ ಗಿಫ್ಟ್ ಕೊಡಿ ಅಂತಿದ್ದಾರೆ. ವೀಣಾ ಆರಾಧ್ಯ ಅವರು ಟ್ರೈನ್ ಅವರು ಸೂಪರ್ ಸಪೋರ್ಟು. ವೆಂಕಟೇಶಮ್ಮ ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ರೈತನ್ ಹೊಲ ಅವರು ಟ್ರೈನ್ ಅವರಿಗೆ ಗಿಫ್ಟ್ ಡನ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಟ್ರೈನ್ ಸೂಪರ್ ಸಪೋರ್ಟ್. ವೆಂಕಟೇಶಮ್ಮ ಸೂಪರ್ ಸಪೋರ್ಟ್. ಟ್ರೈನ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಅನುಷಾ ಗಿಫ್ಟ್ ಕೊಡಿ ಅಂತಿದ್ದಾರೆ. ಟ್ರೈನ್ ಸೂಪರ್ ಸಪೋರ್ಟ್. ಟ್ರೈನ್ ಅವರು ಅನುಷಾ ಡನ್ ಅಂತಿದ್ದಾರೆ. ವೆಂಕಟೇಶಮ್ಮ ಅವರು ಸೂಪರ್ ಸಪೋರ್ಟ್. ನವ್ಯ ಕುಕ್ಕಿಂಗ್ ಚಾನಲ್ ಅವರು ಬಂದರು. ಹಾಯ್ ಸೀಸ್, ಹಾಯ್, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಪಿನ್ ಅಂತಿದ್ದಾರೆ. ಓಕೆ ಸಿಸ್ಟರ್, ಪಿನ್ ಮಾಡ್ತೀನಿ ಆಯಿತಾ. ಮಾಡಿದೆ ವೆಂಕಟೇಶಮ್ಮ ಅವರೇ. ವೀಣಾ ಅವರು ಓಕೆ ವೆಂಕಟ್ ಅಂತಿದ್ದಾರೆ. ಹಾಯ್ ಅಕ್ಕ ಅಂತಿದ್ದಾರೆ. ದುರ್ಗಾಲಕ್ಷ್ಮಿ ಅವರು ಬಂದರು. ದುರ್ಗಾಲಕ್ಷ್ಮಿ ಅವರೇ, ನಿಮ್ಮ ಲೈವ್ಗೆ ಬಂದಿದ್ದೆ ನಾನು. ನನ್ನ ಮೆಸೇಜ್ ನಿಮಗೆ ಶೋ ಆಗ್ತಿರಲಿಲ್ಲ. ನಾನು ಬಂದು ಮೆಸೇಜ್ ಹಾಕಿ ಹೋದೆ, ಆಗ್ತಾ ಇರಲಿಲ್ಲ ನೋಡಿ. ವೆಂಕಟೇಶಮ್ಮ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮ್ಮದು ಹೌದು, ನಿಮ್ಮದೇ ಅಂತ. ದುರ್ಗಾಲಕ್ಷ್ಮಿ ಅಲ್ವಾ? ಹೌದು, ಸೂಪರ್ ಸಪೋರ್ಟ್. ನೀವು ನಿಮ್ಮದ ಇನ್ನೊಬ್ಬರದ ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಂಕಟೇಶಮ್ಮ ಅವರು. ನಮಿ ಅವರು ಅನುಷಾ ಅನು ರಿಟರ್ನ್ ಗಿಫ್ಟ್ ಅಂತಿದ್ದಾರೆ. ಅನುಷಾ ಅನು ಅವರೇ, ಪ್ಲೀಸ್ ರಿಟರ್ನ್ ಮಾಡಿ ನವ್ಯ ಕುಕ್ಕಿಂಗ್ ಅವರಿಗೆ. ಕಮೆಂಟಿನ ಜೊತೆ ಮಾಡಿ, ಕಮೆಂಟ್ ಕೊಡೋದೇ ಮಾಡಬೇಡಿ ಪ್ಲೀಸ್. ಪ್ರೀತಿ ಕುಮಾರ್ ಅವರು ಹಾಯ್ ಸಿಸ್ ಅಂತಿದ್ದಾರೆ. ಪ್ರೀತಿ ಕುಮಾರ್ ಅವರೇ, ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ, ನಿಮಗೆ ವೆಲ್ಕಮ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪ್ರೀತಿ ಕುಮಾರ್, ಊಟ ಆಯಿತಾ? ಊಟ ಆಯಿತು, ನಿಮ್ದು ಆಯಿತಾ ಸಿಸ್? ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ ಪ್ರೀತಿ ಕುಮಾರ್ ಅವರೇ. ಅನುಷಾ ಅನು ವೀಣಾ ಆರಾಧ್ಯ ಕಮೆಂಟ್ ಡನ್ ಅಂತಿದ್ದಾರೆ. ದುರ್ಗಾಲಕ್ಷ್ಮಿ ಅನುಷಾ ಅನು ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಅನುಷಾ ಅನು ಅವರೇ, ಪ್ಲೀಸ್ ಎಲ್ರಿಗೂ ಗಿಫ್ಟ್ ರಿಟರ್ನ್ ಕೊಡಿ. ದುರ್ಗಾಲಕ್ಷ್ಮಿ ಅವರೇ ಪ್ಲೀಸ್ ಒಂದು ಕಮೆಂಟ್ ಕೊಡಿ. ಪ್ರೀತಿ ಅವರೇ, ಪ್ಲೀಸ್ ಒಂದು ಲೈಕ್ ಹಾಕಿ, ಲೈಕ್ ಮಾಡಿ. ದುರ್ಗಾಲಕ್ಷ್ಮಿ ಅವರೇ, ಪ್ಲೀಸ್ ಒಂದು ಲೈಕ್ ಕೊಡಿ. ನ್ಯೂ ಮೆಂಬರ್ ಕನೆಕ್ಟ್ ಮೈ ಚಾನಲ್ ಅಂತಿದ್ದಾರೆ. ವೆಂಕಟ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮ 245 ಸಬ್ ಯುವರ್ ಚಾನಲ್ ಪ್ಲೀಸ್ ಚೆಕ್ ನೌ ಅಂತಿದ್ದಾರೆ. ಟ್ರೈನ್ ಅವರ್ ಸೂಪರ್ ಸಪೋರ್ಟ್. ವೆಂಕಟೇಶಮ್ ಸೂಪರ್ ಸಪೋರ್ಟ್. ಟ್ರೈನ್ ಅವರ್ ಸೂಪರ್ ಸಪೋರ್ಟ್. ಯೋಗೇಶ್ ಬ್ರೂ ಗಿಫ್ಟ್ ಕೊಡಿ, ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಟ್ರೈನ್ ಬ್ರೂ ಅಂತಿದ್ದಾರೆ. ಟ್ರೈನ್ ಅವರ್ ಸೂಪರ್ ಸಪೋರ್ಟ್. ನವ್ಯ ಕುಕ್ಕಿಂಗ್ ಚಾನಲ್ ಡನ್ ಅಂತಿದ್ದಾರೆ. ಕಮೆಂಟಿನ ಜೊತೆ ಕೊಡಿ ಎಲ್ಲರೂ. ಸೂಪರ್ ಸಪೋರ್ಟ್. ವೆಂಕಟೇಶಮ್ ಸೂಪರ್ ಸಪೋರ್ಟ್. ದುರ್ಗಾಲಕ್ಷ್ಮಿ ಸೀಸ್ ರಿಟರ್ನ್ ಗಿಫ್ಟ್. ದುರ್ಗಾಲಕ್ಷ್ಮಿ ಸೀಸ್ ನವ್ಯ ಅವರಿಗೆ ರಿಟರ್ನ್ ಕೊಡಿ. ವೆಂಕಟೇಶಮ್ ಸೂಪರ್ ಸಪೋರ್ಟ್. ಪ್ರೀತಿ ಅವರು ಸಪೋರ್ಟ್ ಅಂತಿದ್ದಾರೆ. ಪ್ಲೀಸ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಡಿ. ಬಸಪ್ಪ ಕುಮಾರ್ ಅವರು ಬಂದರು. ಹಾಯ್ ಬಸಪ್ಪ ಕುಮಾರ್ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಬುಷಾರ್ ವರ್ಲ್ಡ್ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಬುಷಾರ್ ಅವರೇ, ಪ್ಲೀಸ್ ಒಂದು ಲೈಕ್ ಕೊಡಿ. ಎಲ್ಲರ ಹತ್ರ ರಿಕ್ವೆಸ್ಟ್,
ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ನಂದು, ಪ್ಲೀಸ್ ಎಲ್ಲರೂ ಲೈಕ್ ಕೊಡಿ, ಲೈಕ್ ಕೊಟ್ಟು ಸಹಕರಿಸಿ ಪ್ಲೀಸ್. ಮೀನಾ, ಡು ನಾಟ್ ಕಮ್ ಯುವರ್ ಮೆಸೇಜ್, ಮೈ ಫಸ್ಟ್ ಗಿವ್ ಸಬ್ಸ್ಕ್ರೈಬ್ ಯುವರ್ ಚಾನಲ್. ವೀಣಾ ವೆಂಕಟ್ ಗಿಫ್ಟ್ ಅಂತಿದ್ದಾರೆ. ಟ್ರೈನ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಪ್ರೀತಿ ಕುಮಾರ್ ಸಪೋರ್ಟ್ ಅಂತಿದ್ದಾರೆ. ರೈತನ್ ಹೊಲ ಅವರು ವೆಂಕಟ್ ಅವರಿಗೆ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ವೆಂಕಟೇಶ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ ನೋಡಿ. ರೈತನ್ ಹೊಲ ಅವರು ಅವರಿಗೆ ರಿಟರ್ನ್ ಕೊಡಿ. ಸೂಪರ್ ಅಲ್ಲಿದ್ದಾರೆ ನಮ್ಮ ಟ್ರೈನ್ ಅವರು. ಹಾಯ್ ಅಂತಿದ್ದಾರೆ ಬಸಪ್ಪ ಕುಮಾರ್ ಅವರು. ಥ್ಯಾಂಕ್ ಯು ಸೋ ಮಚ್. ಹಾಯ್ ಬಸಪ್ಪ ಕುಮಾರ್ ಅವರೇ. ವೆಂಕಟ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಬುಷಾರ್ ವರ್ಲ್ಡ್ ಆಯ್ತು, ಊಟ ಆಯ್ತಾ ಎಲ್ರದು? ನಮ್ದು ಆಯ್ತು ಬುಷಾರ್ ಅವರೇ, ನಿಮ್ದಾಯ್ತಾ? ಟ್ರೈನ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ವೆಂಕಟಸ್ವಾಮಿ ಟುಡೇ ಲೈವ್ಗೂ ಬಂದಿಲ್ಲ ಸಿಸ್ಟರ್, ಪ್ಲೀಸ್. ವೆಂಕಟಸ್ವಾಮಿ ಅವರೇ, ನಿಮ್ಮದು ಮೆಸೇಜ್ ಹುಡುಕಿ ಸಾಕಾಯಿತು ನಮಗೆ. ನಿಮ್ಮದು ಇದು ಸಿಗ್ತೇ ಇಲ್ಲ, ಎಂತ ಸಿಕ್ಕಿಲ್ಲ ನನಗೆ. ಪ್ಲೀಸ್ ನೀವು ಮೆಸೇಜ್ ಹಾಕಿ ನನಗೆ. ಮೊನ್ನೆದು ಯಾವ ವೀಡಿಯೋಗೆ ಹಾಕಿದ್ರಂತೂ ಗೊತ್ತಾಗಿಲ್ಲ. ಹುಡುಕಿದೆ ನಾನು 108 ವೀಡಿಯೋದಲ್ಲಿ ಯಾವುದರಲ್ಲಿ ಹುಡುಕೋದಂತೆ ಗೊತ್ತಾಗಿಲ್ಲ ಸಿಸ್ಟರ್. ಪ್ಲೀಸ್ ಹಾಕಿ, ನಾನು ಖಂಡಿತ ಜಾಯಿನ್ ಆಗ್ತೀನಿ. ನಾನು ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ, ಕೇಳಬೇಕಾದ್ರೆ ಇಲ್ಲಿದ್ದವರಿಗೆ ಎಲ್ರಿಗೂ ನನ್ನ ಕೈಯಲ್ಲಾದಷ್ಟು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನೀವು ನಿಮ್ಮದು ಸಿಕ್ಕಿಲ್ಲ ನನಗೆ. ಇಲ್ಲಾಂದರೆ ನಾನು ಬರೋಕ್ಕೆ ಏನಾಗುತ್ತೆ ನನಗೆ, ನೀವು ಇಷ್ಟು ಸಪೋರ್ಟ್ ಮಾಡುವಾಗ. ನೋಡಿ, ನಾನು ವಿಡಿಯೋ ನೋಡ್ತೀನಿ, ಯಾರ್ದಾದ್ರೂ ಲೈವ್ ಇಲ್ಲ ಅಂದರೆ ಅವ್ರದ್ದು ವಿಡಿಯೋ ನೋಡ್ತೀನಿ. ಟ್ರೈನ್ ಅವರು ಸಪೋರ್ಟ್. ವೈಶು ಅವರು, ವೀನಾ ಸಿಸ್, ಯೋಗೇಶ್ ಅವರು ಗಿಫ್ಟ್ ರಿಟರ್ನ್ ಕೊಟ್ಟಿಲ್ಲ ಬಿಡಿ, ನನಗೂ ಹಾಗೆ ಮಾಡುವೆ. ವೀನಾ ಸಿಸ್, ಯೋಗೇಶ್ ಅವರು ಗಿಫ್ಟ್ ರಿಟರ್ನ್ ಕೊಡಲ್ಲ ಬಿಡಿ, ನನಗೂ ಹಾಗೆ ಮಾಡವರೇ. ST ಸಪೋರ್ಟ್. ದುರ್ಗಾಲಕ್ಷ್ಮಿ ಟೈಲರಿಂಗ್, ನವ್ಯಾ ಕುಕಿಂಗ್ ಚಾನಲ್ ಗಿಫ್ಟ್ ಡನ್. ಟ್ರೈನ್ ಅವರು ಸಪೋರ್ಟ್. ವೆಂಕಟಚಾಮ್ ಸಪೋರ್ಟ್. ಪ್ಲೀಸ್ ಸಿಸ್, ನಾನು ನಿನ್ನೆ ಹಾಕಿದ ವಿಡಿಯೋಗೆ ಕಮೆಂಟ್ ಹಾಕಿ ಸಿಸ್ ಪ್ಲೀಸ್. ಇಂಚುಕೋರ್ ಸರಿ ಜಪ್ಪು ಮೂಲ್ ಮಂಡೆ ಬಾ ಚೇಚಿ ಚೇಚಿ. ಥ್ಯಾಂಕ್ ಯು 495. ಯೋಗೇಶ್ ಬ್ರೋ ಚೆಕ್ ಇಟ್ ಅಂತಿದ್ದಾರೆ. ಯೋಗೇಶ್ ಬ್ರದರ್ ಗಿಫ್ಟ್ ಡನ್ ಅಂತೆ. ಥ್ಯಾಂಕ್ ಯು ಸಿಸ್ಟರ್ ಅಂತಿದ್ದಾರೆ. ವೆಂಕಟಚಾಮ್ ಅವರೇ, ಪ್ಲೀಸ್ ನನಗೆ ಮೆಸೇಜ್ ಹಾಕಿ, ನಾನು ಖಂಡಿತವಾಗಿಯೂ ಬರ್ತೀನಿ. ನಾನು ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ, ಬರದಿದ್ದವ್ರಿಗೂ ಮಾಡ್ತೀನಿ, ಬಂದವರಿಗೂ ಮಾಡ್ತೀನಿ. ನಾನು ಫೋನ್ ಮ್ಯೂಟಲ್ಲಿದೆ, ನಿಮ್ಮ ಮಾತು ಕೇಳಲ್ಲ, ಭಾರಿ ಚಾಟ್ ಮಾಡ್ತೀನಿ ಬರೀ. ಓಕೆ ಭೂಷಾರ್ ಅವರೇ, ಡನ್. ರೈತನ್ ಹೊಲ ಅವರು ಸಪೋರ್ಟ್. ಎಂತದ ನಿಮಗೆ ಮಲಗ್ಲಿಕ್ಕೆ ಆಗೋದಿಲ್ವಾ? ಏನು ಟೈಮ್ ವೇಸ್ಟ್ ಮಾಡ್ತೀರಾ? ಟ್ರೈನ್ ಅವರು, ವೆಂಕಟ ಸಬ್ಸ್ಕ್ರೈಬ್ ಯುವರ್ ಚಾನಲ್, ಪ್ಲೀಸ್ ಗಿವ್ ಮೀ ರಿಟರ್ನ್. ನೋಡಿ ವೆಂಕಟ ಅವರೇ, ನಿಮಗೆ ವೆಂಕಟೇಶ್ ಅವರೇ, ನಿಮಗೆ ಟ್ರೈನ್ ಬ್ರದರ್ ಅವರು ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ ಆಯಿತಾ? ದುರ್ಗಾಲಕ್ಷ್ಮಿ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ನವಿ ಅವರು ನೋಡಿ 495. ಯೋಗೇಶ್ ಬ್ರದರ್ ಅಂತಿದ್ದಾರೆ ನೋಡಿ. ಟ್ರೈನ್ ಅವರೇ, ನಿಮಗೆ ವೀಣಾ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಕೊಡಿ. ವೀಣಾ ಅವರು ಸಪೋರ್ಟ್. ವೆಂಕಟಚಾಮ ಅವರು ಸಪೋರ್ಟಲ್ಲಿದ್ದಾರೆ. ಕಮೆಂಟ್ ಮಾಡಿದರೆ ನಾನು ರಿಟರ್ನ್ ಕೊಡ್ತೀನಿ ಎಲ್ರಿಗೂ. ನೋಡಿ ವೆಂಕಟಚಾಮ ಅವರೇ, ನಿಮಗೆ ಟ್ರೈನ್ ಅವರು ಕಮೆಂಟ್ ಹಾಕಿದ್ದಾರಂತೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ ಬಾ. ದುರ್ಗಾಲಕ್ಷ್ಮಿ ಟೈಲರಿಂಗ್ ಡನ್ ಅಂತಿದ್ದಾರೆ. ಅನುಷಾ ಅವರು, ವೀಣಾ ಡು ನಾಟ್ ಕಮ್ ಯುವರ್ ಮೆಸೇಜ್, ಒನ್ಸ್ ಕಮ್ ಗಿವ್ ಯು ಸಬ್ಸ್ಕ್ರೈಬ್ ಯುವರ್ ಚಾನಲ್. ಟ್ರೈನ್ ಅವರು ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಮೆಂಟ್ ಮಾಡಿ. ಟ್ರೈನ್ ಇನ್ಫಾರ್ಮೇಷನ್ ಕಮೆಂಟ್ ಮಾಡಬೇಕಂತೆ ಟ್ರೈನ್ ಅವರೇ, ಅವರಿಗೆ ಕಮೆಂಟ್ ಬಂದಿಲ್ಲ ಅಂತೆ ನೋಡಿ. ಟ್ರೈನ್ ಸಪೋರ್ಟ್. ಸಿಸ್, ಇವತ್ತು ನಂದು 4M ತಗೊಂಡಿದ್ದಾರೆ ಗಿಫ್ಟ್ ಕಲ್ಲರು. ಅದು ನಂದು ಕೂಡ ಲೆಸ್ ಆಗಿದೆ ಸಿಸ್, ನಂದು 5 ಲೆಸ್ ಆಗಿದೆ ಗೊತ್ತಾ? ರೈತನ್ ಹೊಲ ಅವರು ಬಸಪ್ಪ ಗೊಂಬಾರ್ ಅವರಿಗೆ ಗಿಫ್ಟ್ ಡನ್, ರಿಟರ್ನ್ ಮಾಡಿ ಸಿಸ್ ಅಂತಿದ್ದಾರೆ ನೋಡಿ. ಬಸಪ್ಪ ಅವ್ರದ್ದು ಚಾನಲ್ ಇಲ್ಲ, ಪ್ಲೀಸ್ ಅವ್ರದ್ದು ಸಪೋರ್ಟ್ ID ಅಂತ ಅವರು ಕೊಡಲ್ವ ಏನು? ರೈತನ್ ಹೊಲ ಅವರೇ, ಟ್ರೈನ್ ಅವರು ವೆಂಕಟ ರಿಟರ್ನ್ ಗಿವ್ ಮೀ. ವೆಂಕಟ ಅವರೇ, ಟ್ರೈನ್ ಅವರು ಮೆಸೇಜ್ ಹಾಕಿದಾರಂತೆ ನೋಡಿ, ಚೆಕ್ ಮಾಡಿ.
ನವೀನ್ ಅವರು ಬಂದರು. ಹಾಯ್ ಸಿ ಸಾಯ್, ವೆಲ್ಕಮ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ನವೀನ್ ಅವರೇ ವೆಲ್ಕಮ್ ನಿಮಗೆ. ಪ್ರೀತಿ ಕುಮಾರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಸಪೋರ್ಟ್ ಅಂತಿದ್ದಾರೆ ನೋಡಿ. ಅಶ್ವಿನಿ ಅವರು ಹಾಯ್ ಸಿ ಸಾಯ್, ವೆಲ್ಕಮ್. ಅಶ್ವಿನಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯಾರು ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್, ಯಾರು ಕೂಡ ಗಿಫ್ಟನ್ನು ವಾಪಸ್ ಕೊಡೋದೇ ಇರಬೇಡಿ, ಮತ್ತೆ ಅನ್ಲೈಸ್ ಮಾಡಬೇಡಿ ಪ್ಲೀಸ್. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಕಮೆಂಟಿನ ಜೊತೆ ಲೈಕ್ ಕೊಟ್ಟು ಗಿಫ್ಟನ್ನು ಕೊಡಿ, ವಿಡಿಯೋ ನೋಡಿ ಅಷ್ಟೇ. ನಿಮ್ಮ ಹತ್ರ ಒಂದು ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಈಗ ಎಲ್ಲರದ್ದು ಗಿಫ್ಟ್ ಲೆಸ್ ಆಗ್ತಾ ಇದೆ ಅಂತೆ. ಪ್ಲೀಸ್ ವಿಡಿಯೋ ನೋಡಿ ಕೊಡಿ. ಸ್ವಲ್ಪ ಆದರೂ ಫುಲ್ ವಿಡಿಯೋ ನೋಡಬೇಕಂತ ಇದಲ್ಲ, ನಾನು ಸ್ವಲ್ಪ ಆದರೂ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಕೊಡಿ. ವೈಶು ಸೂಪರ್ ಸಪೋರ್ಟ್. ವೀಣಾ ಆರಾಧ್ಯ ಕೊಟ್ಟಿದ್ದೀನಿ ಸಿಸ್, ಎಷ್ಟು ಸಲ ಬರುತ್ತೆ ಎಲ್ಲಿ ಅಂತಿದ್ದಾರೆ. 495 ಗಿಫ್ಟ್ ಡನ್, ಚೆಕ್ ಇಟ್ ಬ್ರದರ್ ಅಂತಿದ್ದಾರೆ ನೋಡಿ. ಟ್ರೈನ್ ಅವರೇ ಪ್ಲೀಸ್, ವೀಣಾ ಅವರು ಕೊಟ್ಟಿದ್ದಾರಂತೆ, ಅವರು ಮೆಸೇಜ್ ಕೂಡ ಹಾಕಿದ್ದಾರೆ ನೋಡಿ, ಚೆಕ್ ಮಾಡಿ ಅವರಿಗೆ ರಿಟರ್ನ್ ಕೊಡಿ ಟ್ರೈನ್ ಬ್ರದರ್. ಪ್ರೀತಿ ಕುಮಾರ್, ನವೀನ್ ಅವರೇ ನನಗೆ ರಿಟರ್ನ್ ಮಾಡಿದ್ದೀರಾ? ಅಶ್ವಿನಿ ಊಟ ಆಯಿತು ಸಿಸ್, ಇವತ್ತು ಊಟ ಮಾಡಿ ಬಂದಿದ್ದೀನಿ. ವೀಣಾ ಡು ನಾಟ್ ಕಮ್ ಆಲ್ ರೆಡಿ ಕಮ್ ಯು ಸಬ್ಸ್ಕ್ರೈಬ್ ಯುವರ್ ಚಾನಲ್. ಸೂಪರ್ ಸಪೋರ್ಟ್ ಅಲ್ದಿರೆ ವೈಶು ಅವರು. ವೆಂಕಟೇಶ ಮೆಸೇಜ್ ಬಂದಿಲ್ಲ, ಟ್ರೈನ್ ಇನ್ಫಾರ್ಮೇಷನ್ ವಿತ್ ವಿಡಿಯೋ ಮೆಸೇಜ್ ಮಾಡಿದರೆ ಟೆಲ್ ಮೀ ಬ್ರದರ್. ಟ್ರೈನ್ ಇನ್ಫಾರ್ಮೇಷನ್ ಬ್ರದರ್, ನಿಮ್ಮದು ಮೆಸೇಜ್ ಬಂದಿಲ್ಲ ಅಂತೆ ವೆಂಕಟಚಮ್ಮ ಅವರಿಗೆ. ಪ್ಲೀಸ್ ಅವರಿಗೆ ಮೆಸೇಜ್ ಮಾಡಿ, ಅವರಿಗೆ ಬಂದಿಲ್ಲ ಅಂತೆ ಕಮೆಂಟ್. ಯಾವ ವಿಡಿಯೋಗೆ ಹಾಕಿದ್ದೀರಿ ನೀವು? ಅವರಿಗೆ ಬಂದಿಲ್ಲ ಅಂತೆ ಬ್ರದರ್ ನೋಡಿ. ದುರ್ಗಾಲಕ್ಷ್ಮಿ, ಅನುಷಾ ಗಿಫ್ಟ್ ಡನ್. ಟ್ರೈನ್ ಅವರ್ ಸೂಪರ್ ಸಪೋರ್ಟ್. ಶ್ರುತಿ ಗೌಡ ಅವರು, ನವ್ಯ ಸಿಸ್ ಗಿಫ್ಟ್ ಕೊಟ್ಟಿದ್ದೀನಿ, ಕಮೆಂಟ್ ಮಾಡಿದ್ದೀನಿ ಅಂತಿದ್ದಾರೆ ನೋಡಿ. ವೈಶು ಅವರು ಸೂಪರ್ ಸಪೋರ್ಟ್. ನವೀನ್ ಪ್ರೇಮ ಅವರು ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ನವೀನ್ ಪ್ರೇಮ ಅವರು. ವೆಂಕಟಚಾಮ್ ಸೂಪರ್ ಸಪೋರ್ಟ್. ಧನು ಅವರು ಬಂದರು. ಒಣಸಾಂಡಿಯೇ ಇರ್ನಾಂಡೆ ದಾದಾ ವನಸಗಿನಿ ಲೈಕ್ ಕೊಡ್ಜಿಂದ ಒಂಜಿ ಲೈಕ್ ಕೊರ್ಲೇವೆ. ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜನರಲ್ ನಾಲೆಜ್ ಭಯ್ಯ ಬಂದರು, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಯ್ಯ, ವೆಲ್ಕಮ್ ಭಯ್ಯ ಆಪ್ಕೋ. ಮೋಹನ್ ಅವರು ಬಂದರು. ಹಾಯ್ ಅರಿನಾ, ಹಾಯ್ ವೆಲ್ಕಮ್ ಮೋಹನ್ ಅವರೇ. ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಊಟ ಆಯ್ತಾ ನಿಮ್ಮದು? ವೆಂಕಟೇಶಮ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯೋಗೇಶ್ ಪ್ರೂ ರಿಟರ್ನ್ ಪ್ಲೀಸ್ ರಿಟರ್ನ್. ಮೀನಾ ಆರಾಧ್ಯ, ವೆಂಕಟ ಅವರೇ ರಿಟರ್ನ್ ಮಾಡಿ. ಪ್ರೀತಿ ಕುಮಾರ್, ವೆಂಕಟೇಶ್ ಪ್ಲೀಸ್ ರಿಟರ್ನ್ ಮಾಡಿ ಪ್ರೀತಿ ಕುಮಾರ್ ಅವರಿಗೆ. ಜನರಲ್ ನಾಲೆಜ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೋಹನ್ ಬ್ರೂ ಅಂತಿದ್ದಾರೆ. ನಮ್ಮ ವೀಣಾ ಆರಾಧ್ಯ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೆಂಕಟಚಾಮ್ ಅವರು. ದುರ್ಗಾಲಕ್ಷ್ಮಿ ಅವರು 53. ಅನು ಗಿಫ್ಟ್ ಡನ್ ಅಂತಿದ್ದಾರೆ. ವೆಂಕಟಚಾಮ್ ಪ್ರೀತಿ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ಮೋಹನ್ ಅವರು ಹಾಯ್ ವೀಣಾ ಊಟ ಆಯ್ತಾ ಅಂತಿದ್ದಾರೆ. ವಶು ಧನು ಸರ್ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಎಂತಪ್ಪ ನಿಮ್ಮದು ಕಮೆಂಟ್ ಬಂದಿಲ್ಲ ವೆಂಕಟ ಅಂತಿದ್ದಾರೆ ನೋಡಿ. ಕಮೆಂಟ್ ಬಂದಿಲ್ಲ ಅಂತೆ ನೋಡಿ. ಕಮೆಂಟ್ ಕೆಲವೊಂದು ವಿಡಿಯೋಕ್ಕೆ ಬರುತ್ತೆ. ನೀವು ಕಮೆಂಟ್ ಹಾಕುವಾಗ ಅವರಿಗೆ ಯಾವ ವಿಡಿಯೋಗೆ ಹಾಕಿದ್ದೇವೆ ಅಂತ ಇದು ಮೆಸೇಜ್ ಕಮೆಂಟಲ್ಲಿ ಹಾಕಿ, ಆಗ ಈಸಿ ಆಗುತ್ತೆ ಅವರಿಗೂ ಕೂಡ ಕೊಡಲಿಕ್ಕೆ. ಈಗ ಕಮೆಂಟ್ ಶೋ ಆಗ್ತಾ ಇಲ್ಲ ಒಮ್ಮೊಮ್ಮೆ. ಧನು ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ನಾನು ಇವತ್ತು ಎಂತ ಗೊತ್ತುಂಟಾ, 20 ಗಿಫ್ಟ್ ಬಂದಿದೆ ನನಗೆ. 20ಕ್ಕೂ ಕಮೆಂಟು ಶೋ ಆಗಲಿಲ್ಲ. ಮತ್ತೆ ನೋಡ್ತೀನಿ ಕಮೆಂಟ್ ಎಲ್ಲ ಇತ್ತು ನನ್ನ ವಿಡಿಯೋದಲ್ಲಿ. 20 ಗಿಫ್ಟ್ ಬಂದಿತ್ತು ನನಗೆ ಇವತ್ತು. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೀಣಾ ಆರಾಧ್ಯ ಅವರು ಇನ್ನೂ ಇಲ್ಲ ಬ್ರೂ ನಿಮ್ಮದು ಅಂತಿದ್ದಾರೆ. ಟ್ರೈನ್ ಅವರು. ವೀಣಾ 3934 ಸಬ್ಸ್ಕ್ರೈಬರ್ ಯುವರ್ ಬಾಬು ಐಸಾ ಕ್ಯೋ ಕರ್ನೆ ಕಾ ತು ಡನ್ ಅಂತೆ ನೋಡಿ. ವೀಣಾ ಅವರೇ ನಿಮಗೆ. ಅವರು ಅಶು ಅವರು ಹಾಯ್ ಅಂತಿದ್ದಾರೆ. ಅಶ್ವಿನಿ ಅವರೇ ಹಾಯ್ ವೆಲ್ಕಮ್ ನಿಮಗೆ. ಪ್ಲೀಸ್ ಒಂದು ಲೈಕನ್ನು ಕೊಡಿ ಅಶ್ವಿನಿ ಅವರೇ, ಒಂದು ಲೈಕನ್ನು ಕೊಡಿ ಅಶು ಅವರೇ. ವಶು ಸೂಪರ್ ಸಪೋರ್ಟ್. ನವೀನ್ ಪ್ರೇಮ. ಧನು ಅವರೇ ರಿಟರ್ನ್ ಪ್ಲೀಸ್. ಧನು ಬ್ರದರ್ ಪ್ಲೀಸ್ ರಿಟರ್ನ್ ಮಾಡಿ ಅವರಿಗೆ, ನವೀನ್ ಪ್ರೇಮ ಅವರಿಗೆ. ಟ್ರೈನ್ ಅವರ್ ಸೂಪರ್ ಸಪೋರ್ಟ್. ವೆಂಕಟ ಅವರು ಕಮೆಂಟ್ ಬಂದಿಲ್ಲ ಸಿಸ್ಟರ್, ಮಾಡಿಲ್ಲ ಸಿಸ್ಟರ್ ನೋಡಿ. ಟ್ರೈನ್ ಬ್ರದರ್ ನಿಮ್ಮದು ಕಮೆಂಟ್ ಬಂದಿಲ್ಲ ಅಂತೆ ನೋಡಿ. ವೆಂಕಟಶ್ಯಾಮ ಅವರಿಗೆ ಪ್ಲೀಸ್ ಕಮೆಂಟ್ ಮಾಡಿ. ಶ್ರುತಿ ಗೌಡ, ನ್ಯೂ ಮೆಂಬರ್ಸ್ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ, ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ ನೋಡಿ. ಶ್ರುತಿ ಗೌಡ ಅವರಿದ್ದಾರೆ. ಜನರಲ್ ನಾಲೆಜ್ ಸೂಪರ್ ಜಾಯಿನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪೋಪಲ
ಮೋಹನ್ ಅವರು ಈಗ ಊಟ ಆಯಿತು ಜಸ್ಟ್ ವೀಣಾ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ವೈಶು, ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರೇ ಥ್ಯಾಂಕ್ ಯು ಸೋ ಮಚ್. ವೈಶು ಅವರೇ, ವೆಂಕಟಸ್ವಾಮಿ ಅವರೇ ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಧನು ಅವರು, ನಾನು ಬಂದು ಇನ್ನೂ ಆಗ್ತಿಲ್ಲ ಅಷ್ಟು ಬೇಗ ಸಬ್ಬ ಆಯ್ತಾ? ಹೌದು, ನಿಮಗೆ ಸಬ್ಬು ಬೇಗ ಆಯಿತು. ನೀವು ಹೊಸಬ್ರಲ್ವಾ, ಬೇಗ ಸಬ್ಬಾಯಿತು. ನೀವು ಅಪರೂಪ ಬರೋದಿಲ್ವ, ಅದಕ್ಕೆ ನಿಮಗೆ ಸಬ್ಬಾಯಿತು. ಕೊಡಿ ಕೊಡಿ, ಧನುವನ್ನ ಕೊಡಿ ಆಯಿತಾ? ಅವರಿಗೆಲ್ಲ ಯಾರೆಲ್ಲ ಕೊಟ್ಟರು ಅವರಿಗೆಲ್ಲ ಕೊಡಿ ಆಯಿತಾ? ಟ್ರೈನ್ ಅವರು ಸ್ವಲ್ಪ ಕೊರ್ಲೆ ಅವೇ ಇರೇಗ ತುಲ್ಲುಟ್ಟೆ ಬಾತಿರ್ಗ ಈರ್ ಕೊರ್ಲೆ ಅವೇ ಏರ್ ಮಾತ ಕೊರಿಯರ್ ಆಗ್ಲೇ ಪೂರ ಕೊರ್ಲೆ ಅವೇ ಇರೇ ಸಬ್ಬು ಆಪುಣ್ಣೆಟ್ ಒಂತೆ ಉಂತುಲೆ ಸಬ್ ಮಸ್ತ್ ತಿಕ್ಕೊಂಡು ತೂಲೆ ट्रेन ये दे दो, इधर दे दो, इधर दे दो, नहीं तो सो जा. हाँ ಟ್ರೈನ್ ಪಕ್ಕಿ ಪಕ್ಕಿ ಮೇತಲ್ಪು. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಹಾಯ್ ಸಿಸ್ ಅಂತಿದ್ದಾರೆ. ಚಾರ್ವಿ ಅವರು ಬಂದರು. ಹಾಯ್ ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್. ಇವತ್ತು ಎಲ್ಲರದು ಮೆಸೇಜ್ ಓದಬೇಕಂತ ಓದ್ತಾ ಇದ್ದೀನಿ. ವೆಲ್ಕಮ್ ನಿಮಗೆ, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಅನ್ನು ಕೊಡಿ ಸಿಸ್ ಆಯಿತಾ? ವೆಂಕಟಸ್ವಾಮಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅನುಷ್ ಅವರು ದುರ್ಗಾಲಕ್ಷ್ಮಿ ಕೊಟ್ಟಿದ್ದೀನಿ ಸಿಸ್ ಅಂತಿದ್ದಾರೆ ನೋಡಿ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಎಂತದ ನೀನು ಮಾಡೋದು? ಏನು ಏನು? ಹಾಂ, ಸೂಪರ್ ಸಪೋರ್ಟ್ ಅಂತಿದ್ದಾರೆ. ವೆಂಕಟಸ್ವಾಮಿ ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿ ಇದ್ದವರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಶ್ವಿನಿ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ಜನರಲ್ ನಾಲೆಜ್ ಥ್ಯಾಂಕ್ ಯು ಸೋ ಮಚ್. ವೀಣಾ ಅವರು ಇನ್ನು ಊಟ ಬ್ರೂ, ಈಗ ನಮ್ಮ ಟ್ರೈನ್ ಅವರು ಸೂಪರ್, ಥ್ಯಾಂಕ್ ಯು ಸೋ ಮಚ್. ವೆಂಕಟಸ್ವಾಮಿ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿ ಇದ್ದವರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಧನು ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನವೀನ್ ಅವರು. ಧನು ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ನವೀನ್ ಪ್ರೇಮ ಅವರಿಗೆ. ಧನು ಫೇಕ್ ಸಪೋರ್ಟ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ, ಅನ್ಸಬ್ ಮಾಡಿ, ನೋ ಪ್ರಾಬ್ಲಮ್. ಅವರು ಮಾಡೋದಿಲ್ಲಂತೆ ಧನು ಅವರು ಸಪೋರ್ಟು, ಅವರಿಗೆ ಅನ್ಸಬ್ ಮಾಡಿದರೆ ನೋ ಪ್ರಾಬ್ಲಮ್ ಅಂತೆ ನೋಡಿ. ಅವರು ಧನು ಅವರೇ, ಇವರು ನವೀನ್ ಪ್ರೇಮ ಅವರು ಕೊಟ್ಟಿದ್ದಾರೆ ನೋಡಿ. ಮಾಡಿ ಅಂತ ಪೋಸ್ಟ್ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ, ಆಗಲ್ಲ. ಆದರೂ ನಿಮ್ಮ ಮನಸ್ಸಿನಿಂದ ಮಾಡಿದ್ದಿದ್ರೆ ಮಾಡಿ. ಚಾರ್ವಿ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು. 12 ಡನ್ ಅಂತಿದ್ದಾರೆ. ಸುಮ್ಮನೆ ಕೂತ್ಕೊಂಡು ಮಲಗ್ಲಿಕ್ಕೆ ಆಗಲ್ವಾ ಸನ್ವಿತ್ ನಿನಗೆ? ಹಾಂ, ಟ್ರೈನ್ ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಧನುಷ್ ಅವ್ರ ಗಿಫ್ಟ್ ಕೊಡಿ ಮಾರ್ರೆ, ರಿಟರ್ನ್ ಕೊಡ್ತೀನಿ ನಾನು ಅಂತಿದ್ದಾರೆ ನೋಡಿ. ದುರ್ಗಲಕ್ಷ್ಮಿ ಅವರು 57. ಅಶ್ವಿನಿ ಅಶು ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ವೆಂಕಟ ಅವರು ಲೇಟೆಸ್ಟ್ ವಿಡಿಯೋ ಮೆಸೇಜ್ ಹಾಕ್ತಿದ್ದೀನಿ ಸಿಸ್ಟರ್, ಲಾಂಗ್ ವಿಡಿಯೋಸ್ ಇದ್ದಾರೆ ಸಿಸ್ಟರ್, ಲಾಂಗ್ ವಿಡಿಯೋ ನೋಡಿ. ಲಾಂಗ್ ವಿಡಿಯೋಗೆ ಕಮೆಂಟ್ ಹಾಕಿ ಎಲ್ಲರೂ. ಲಾಂಗ್ ವಿಡಿಯೋಗೂ ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಚಾರ್ವಿ ಅವರು ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರು ಥ್ಯಾಂಕ್ ಯು ಸೋ ಮಚ್. ಜನರಲ್ ನಾಲೆಜ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟಿನಲ್ಲಿದ್ದವರಿಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಚಾರ್ವಿ ಅವರು ಎಲ್ಲ ಟ್ರೈನ್ ಅವರಿಗೆ ಎಲ್ರಿಗೂ ಧನ್ಯವಾದ. ವೈಶು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಪೋರ್ಟ್ ಮೆಸೇಜಿಗೆ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ. ಚಾರ್ವಿ ಅವರಿಗೂ ಕೂಡ ಧನ್ಯವಾದ. ವೈಶು ಸಿಸ್ ಆಲ್ರೆಡಿ ಸಬ್ ಕೊಟ್ಟಿದ್ದೇನೆ, ಅನ್ಸಬ್ ಮಾಡಬೇಕಾ? ಮೋಹನ್ ಅವರು, ವೀಣಾ ಸ್ವಲ್ಪ ಏಕ್ ಇದೆ. ಅಕ್ಕ ತಮ್ಮ ಬಂದ? ಏನು ತಮ್ಮ ನೀನು ಈಗ ಬಂದು ಬ್ಯುಸಿ ಇದೆಯಾ? ಬೆಸ್ಟ್ ತಮ್ಮ, ಬ್ಯುಸಿಯಾ ನೀನು? ಸೂಪರ್ ವೆಲ್ಕಮ್ ನಿನಗೆ ಆಯಿತಾ? ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡು ಆಯಿತಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ವೆಂಕಟಸ್ವಾಮಿ ಅವರು. ಟ್ರೈನ್ ಅವರು ವೀಣಾ ಪ್ಲೀಸ್ ಚೆಕ್ ನಾವು ರಿಯಲಿ ಟೆಲ್ ಮೀ ದಿಸ್. ಚೆಕ್ ಮಾಡಿ ವೀಣಾ ಅವರೇ ಪ್ಲೀಸ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆಂಕಟಸ್ವಾಮಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದವರಿಗೆ ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದ. ಪೋಲೆ ಮೈತು ಬಲೆ. ಧನು ಅವರೇ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಧನು ಅವರೇ ಪ್ಲೀಸ್ ರಿಟರ್ನ್ ಮಾಡಿ ನೋಡಿ. ಹಾಂ, ದರೋಜೆ ಪೋಪಡ್ಕೆ ಬರುಂಗೆ. ಟ್ರೈನ್ ಅವರು ಸೂಪರ್ ಅಂತಿದ್ದಾರೆ. ಮೋಹನ್ ಬುರು ಚೆಕ್ ಇಟ್. ಏನಾಯಿತು ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದವರಿಗೆ ಎಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೆಸ್ಟ್ ಆ್ಯಂಡ್ ಟ್ರೈನ್ ಎಲ್ರಿಗೂ. ವೆಂಕಟಸ್ವಾಮಿ ಅವರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಧನು ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಧನು ಅನ್ನ ಇದ್ದೀರಾ? ಉಲ್ಲಾರ ಇರು ಪ್ಲೀಸ್ ರಿಟರ್ನ್ ಮಲ್ಪ್ಲಿ ಕೊರ್ಪೆ ರಗುಲು.
ತುಲೆ ಲೈಕ್ ಲೈವ್ ಡನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್. ಮತ್ತೆ ರೆಸ್ಟ್ ಮಾಡಿ ಮೋಹನ್ ಬ್ರೂ ಅಂತಿದ್ದಾರೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದವರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅರ್ವಿ ಅವರೇ, ಟ್ರೈನ್ ಅವರೇ ಥ್ಯಾಂಕ್ ಯು. ಬೆಸ್ಟ್ ಅವರೇ ಥ್ಯಾಂಕ್ ಯು. ವೀಣಾ ಅವರೇ ಬೆಸ್ಟ್ ಹಾಯ್ ಅಂತಿದ್ದಾರೆ. ಟ್ರೈನ್ ಅವರೇ ಥ್ಯಾಂಕ್ ಯು. ವೆಂಕಟ ಇವಾಗನೂ ಕಮೆಂಟ್ ಮಾಡ್ತಿಲ್ಲ ಸಿಸ್ಟರ್. ನೀವು ವಿಡಿಯೋ ಮಾಡ್ತೀನಿ ಸಿಸ್ಟರ್. ಓಕೆ, ಮಾಡಿ ನೀವು ವಿಡಿಯೋಗೆ ಮಾಡಿ. ನಾನು ಖಂಡಿತವಾಗಿಯೂ ನಿಮ್ಮ ಲೈವ್ಗೆ ನಾಳೆ ಜಾಯ್ನ್ ಆಗ್ತೀನಿ. ಎಷ್ಟು ಗಂಟೆಗೆ? 10 ಗಂಟೆಗಲ್ವಾ? ಖಂಡಿತವಾಗಿಯೂ ಜಾಯ್ನ್ ಆಗ್ತೀನಿ. ನಂದು 10:30 ಅಲ್ವಾ, ಅರ್ಧ ಗಂಟೆ ಆದರೂ ಇರ್ತೀನಿ. ಅನುಷಾ ಗಿಫ್ಟ್ ಕೊಡಿ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ವೈಶು ಹಾಯ್ ಬೆಸ್ಟ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಹುಷಾರಿಲ್ಲ ಬೆಸ್ಟ್ ಅಂತಿದ್ದಾರೆ. ಏನಾಯಿತು ಮೋಹನ ಬ್ರದರ್? ಹೆಡ್ಡೇಕ್ ಆಯಿತಾ? ಏನಾಯಿತು? ಕಂಗ್ರ್ಯಾಚುಲೇಷನ್ಸ್ ಸಿಸ್ ಅಂತಿದ್ದಾರೆ. ಜನರಲ್ ನಾಲೆಜ್ ಭಯ್ಯ. ಥ್ಯಾಂಕ್ ಯು ಭಯ್ಯ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. 1K ಆಯಿತು. ಹೋಗಯ್ಯ ಮೇರಾ 1K. ಥ್ಯಾಂಕ್ ಯು ಭಯ್ಯ. ಥ್ಯಾಂಕ್ ಯು. ಸೂಪರ್ ಸಪೋರ್ಟ್. ಓಕೆ ಸಿಸ್ಟರ್ ಬಾಯ್ ಅಂತಿದ್ದಾರೆ. ಬಾಯ್ ಸಿಸ್. ನನಗೆ ಮೆಸೇಜ್ ಒಂದು ಹಾಕಿ ಆಯಿತಾ? 10 ಗಂಟೆಗಲ್ವಾ ವೆಂಕಟೇಶಮ್ಮ ಅವರೇ? ಖಂಡಿತವಾಗಿ ಜಾಯ್ನ್ ಆಗ್ತೀನಿ. ಮಿಸ್ ಅಂತೂ ಗ್ಯಾರಂಟಿ ಮಾಡಲ್ಲ ನಾನು. ನೀವು ಮೆಸೇಜಿನ ಮೂಲಕ ನಿಮಗೆ 10 ಗಂಟೆಗೆ ಅಂತ ಕರೆಕ್ಟ್ ಟೈಮ್ ಅದೇ ಅಲ್ವಾ? ಟ್ರೈನ್ ಅವರ್ ಸೂಪರ್ ಸಪೋರ್ಟ್. ನವೀನ್ ಬ್ರೂ, ನಾನು ಬಂದು 1 ಮಿನಿಟ್ ಆಗೋ ಮುಂಚೆನೇ ನೀವು ರಿಟರ್ನ್ ಮಾಡಿ ಹೇಳ್ತಾ ಇದ್ದೀರಾ? ಆ ಥರ ಸಬ್ ನನಗೆ ಬೇಡ ಬ್ರೂ ಅಂತಿದ್ದಾರೆ ನೋಡಿ. ನವೀನ್ ಬ್ರೂ ಅವರು ಅವರು 1 ನಿಮಿಷದಲ್ಲಿ ಬಂದಾಗಲೇ ನೀವು ಸಬ್ ಡನ್ ಅಂತ ಅಂದ್ರಲ್ವಾ, ಅದಕ್ಕೆ ಅವರಿಗೆ ಆ ಥರದ್ದು ಸಬ್ ಬೇಡಂತೆ. ನಾನು ಇದಕ್ಕೆ ಏನು ಹೇಳಲಿಕ್ಕಿಲ್ಲ. ಗುಡ್ ನೈಟ್ ವೆಂಕಟೇಶಮ್ಮ ಅವರೇ. ಗುಡ್ ನೈಟ್. ಟ್ರೈನ್ ಅವರ್ ಸೂಪರ್ ಸಪೋರ್ಟ್. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್. ಟ್ರೈನ್ ಅವರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟ್ರೈನ್ ಅವರೇ. ಅಶ್ವಿನಿ ಹೆಸರು ದುರ್ಗಲಕ್ಷ್ಮಿ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಅಶ್ವಿನಿ ಹೆಸರು ದುರ್ಗಲಕ್ಷ್ಮಿ ಅವರೇ ಇದ್ದೀರಾ? ಪ್ಲೀಸ್ ರಿಟರ್ನ್ ಕೊಡಿ ಅಶ್ವಿನಿ ಹೆಸರು ಅವರಿಗೆ. ಟ್ರೈನ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಜೈಸ್ ಅವರು. ಥ್ಯಾಂಕ್ ಯು ಸೋ ಮಚ್. ಚಾರ್ವಿ ಅವರು ಕೂಡ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯಾರೆಲ್ಲ ಅವರಿಗೆ ಕನೆಕ್ಟ್ ಆಗಿಲ್ಲ ಯಾರ್ದಾದ್ರೂ ಪಿನ್ ಮಾಡಬೇಕಂದ್ರೆ ಹೇಳಿ, ಪಿನ್ ಮಾಡ್ತೀನಿ. ಬೆಸ್ಟ್ ಅವರು ಹಾಯ್ ವೈಶ್ವ ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ಬಂದರು. ಹಾಯ್ ವೆಲ್ಕಮ್ ಲಕ್ಷ್ಮಿ ಅವರೇ. ಟ್ರೈನ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶ್ರೀಲೀಲಾ ಕುಟುಂಬ ಅವರು ಹಾಯ್ ಊಟ ಆಯ್ತಾ ಅಂತಿದ್ದಾರೆ. ಊಟ ಆಯಿತು ಅಕ್ಕ, ನಿಮ್ಮದು ಆಯ್ತಕ್ಕ? ನಿಮ್ಮದು ಊಟ? ನಮ್ಮದು ಊಟ ಆಯ್ತು ಅಕ್ಕ, ನಿಮ್ಮದು ಊಟ ಆಯ್ತಾ? ಲೈಕ್ ಕೊಟ್ಟು ಇಲ್ಲಾಂದರೆ ಲೈಕ್ ಕೊಡಿ ಅಕ್ಕ. ಒಂದು ಲೈಕ್ ನನಗೆ ನಿಮ್ಮ ಕಡೆಯಿಂದ ಬರಬೇಕು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಚಾರ್ವಿ ಅವರು ಸೂಪರ್ ಸಪೋರ್ಟ್. ವೈಶು ಧನುಷ್ ಅವ್ರು ನಾನು ಕಮೆಂಟ್ ನೋಡಿ ಮಾರ್ರೆ ಅಂತಿದ್ದಾರೆ ನೋಡಿ. ಸ್ವಲ್ಪ ಕೆಲಸ ಇದೆ ವೀಣಾ, ರೆಸ್ಟ್ ಮಾಡೋಕ್ಕಾಗಲ್ಲ ಅಂತಿದ್ದಾರೆ ನೋಡಿ. ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ ನೋಡಿ. ಜನರಲ್ ನಾಲೆಜ್ ಬೈಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅವ್ರಿಗೆ ಕನೆಕ್ಟ್ ಆಗಿ ಅವರು ರಿಟರ್ನ್ ಕೊಡ್ತಾರೆ. ಓಕೆ ಬಾಯ್ ಮೇಡಮ್. ವರ್ಕ್ ಈಸ್ ಟುಮಾರೋ ಕಮ್ ಯುವರ್ ಲೈವ್. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಬ್ರದರ್. ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ನಾನು ಕೂಡ ನಿಮಗೂ ಸಪೋರ್ಟ್ ಮಾಡ್ತೀನಿ. ವೈಶ್ವ ಅವರು ಬೆಸ್ಟ್ ಬ್ರೂ ಊಟ ಆಯ್ತಾ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಗೆ ಧನ್ಯವಾದ ನನ್ನ ಕಡೆಯಿಂದ. ನನಗೆ ಯಾರು ಕನೆಕ್ಟ್ ಆಗಿತ್ತೋ ಆಗ್ಬೋದು, ಬೇಡ ರಿಟರ್ನ್ ಸಿಗಲ್ಲ ನೋಡಿ. ಧನು ಅವರಿಗೆ ಯಾರು ಕನೆಕ್ಟ್ ಆಗಬಾರ್ದಂತೆ, ಅವರು ರಿಟರ್ನ್ ಸಿಗಲ್ಲಂತೆ ಅವರಿಗೆ. ಧನು ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿದ್ದೀರಾ ಆಗಬೇಡಿ, ಅವರು ರಿಟರ್ನ್ ಸಿಗಲ್ಲ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಧನು ವೈಶು ನನ್ನ ಕಮೆಂಟ್ ನೋಡಿ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಮೇಡಮ್, ಹಾಯ್ ಅಕ್ಕ, ಹಾಯ್ ಶ್ರೀಲೀಲಾ ಕುಟುಂಬ ಅವರೇ. ವೆಲ್ಕಮ್ ನಿಮಗೆ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಜಾಯಿನ್ ಆಗಿದ್ದಕ್ಕೆ. ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ ನೋಡಿ. ಜನರಲ್ ನಾಲೆಜ್ ಇದ್ದಾರೆ, ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅವ್ರು ರಿಟರ್ನ್ ಕೊಡ್ತಾರೆ. ವೈಶು ಸೀಸ ಆಲ್ರೆಡಿ ಕಮೆಂಟೆಡ್ ಅನ್ಸಬ್ ಮಾಡಬೇಕಾ? ವೈಶು ಸೀಸ ಆಲ್ರೆಡಿ ಕನೆಕ್ಟ್ ಆಗಿದ್ದಾರಂತೆ ನಿಮಗೆ. ಅನ್ಸಬ್ ಆಲ್ರೆಡಿ ಕೊಟ್ಟಿದ್ದಾರಂತೆ ನೋಡಿ ಧನು ಬ್ರದರ್ ಅವರು. ವೈಶು ನಿಮ್ಮ ಕಮೆಂಟ್ ಕಾಣಿಸಿಲ್ಲ ಧನು ಬ್ರೂ ಅಂತಿದ್ದಾರೆ. ಅವರು ಆಲ್ರೆಡಿ ಯಾವತ್ತೂ ಕೊಟ್ಟಿದ್ದಾರಂತೆ ನೋಡಿ. ಆಲ್ರೆಡಿ ಯಾವತ್ತೂ ಕೊಟ್ಟಿದ್ದಾರೆ, ಇವತ್ತು ಕೊಟ್ಟಿಲ್ಲ. ಅವರು ಯಾವತ್ತೂ ಕೊಟ್ಟಿದ್ದಾರೆ ನೋಡಿ. ಕನೆಕ್ಟ್ ಆಗಿ ಕಮೆಂಟ್ ಹಾಕಿ ರಿಟರ್ನ್ ಇದೆ ಅಂತಿದ್ದಾರೆ ನೋಡಿ. ಶೀಲಾ ಅವರು ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅವರು ರಿಟರ್ನ್ ಮಾಡ್ತಾರೆ.
ವೈಶು ಅನ್ಸಬ್ ಮಾಡುವುದಾ ಮಾರ್ರೆ ಅಂತಿದ್ದಾರೆ. ಚಾರ್ಶಿ ಅವರಿಗೆ ಗಿಫ್ಟ್ ಡನ್, ರಿಟರ್ನ್ ಮಾಡಿ ಪ್ಲೀಸ್. ಚಾರ್ಶಿವಿ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ರಂಗನ್ವಾಲಾ ಅವರು, ಪ್ಲೀಸ್ ರಿಟರ್ನ್ ಕೊಡಿ ಅವರಿಗೆ. ಶ್ರುತಿ ಗೌಡ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಗೌಡ ಅವರೇ, ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರು ಬಂದರು. ಹಾಯ್ ಏಜಸ್ ಅವರೇ, ಹಾಯ್ ವೆಲ್ಕಮ್ ಏಜಸ್ ಅವರೇ, ವೆಲ್ಕಮ್. ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ, ಥ್ಯಾಂಕ್ ಯು ಸೋ ಮಚ್ ಏಜಸ್ ಅವರೇ. ದುರ್ಗಾಲಕ್ಷ್ಮಿ ಅವರು ಧನು 14 ಗಿಫ್ಟ್ ಡನ್. ದುರ್ಗಾಲಕ್ಷ್ಮಿ ಬ್ರದರ್ ಅವರಿಗೆ ಗಿಫ್ಟ್ ಕೊಡೋದು ಬೇಡ ಅಂದರು, ಅವರಿಂದ ರಿಟರ್ನ್ ಬರ್ತಿಲ್ಲ ಅಂತೆ. ಅವರು ಅಂದರು ಅವ್ರಿಗೆ ಗಿಫ್ಟ್ ಕನೆಕ್ಟ್ ಆಗೋದು ಬೇಡ ಅಂದರು ದುರ್ಗಾಲಕ್ಷ್ಮಿ ಅವರೇ, ಅವ್ರಿಗೆ ಬೇಡ ಅಂತೆ ಗಿಫ್ಟ್. ಹಾಯ್ ಸಿ ಸಾಯ್ ವೆಲ್ಕಮ್. ಬ್ಲೂ ಕೊಡ್ತೀನಿ ನೋಡಿ. ಶ್ವೇತಾ ಅವರು ಬಂದರು. ಹಾಯ್ ಶ್ವೇತಾ ಅವರೇ, ವೆಲ್ಕಮ್, ನಿಮಗೆ ವೆಲ್ಕಮ್. ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಏಜಸ್ ಅವರೇ. ನೋಡಿ ಏಜಸ್ ಅವ್ರದ್ದು ಮಧ್ಯಾಹ್ನ 2:30ಕ್ಕೆ ಲೈವ್ ಇದೆ, ಎಲ್ಲರೂ ಜಾಯಿನ್ ಆಗಿ, ತುಂಬ ಸಪೋರ್ಟು ಸಿಗುತ್ತೆ ಅಲ್ಲಿ ಕೂಡ. ಎಲ್ಲರೂ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅವರಿಗೆ, ಅವರಿದ್ದು ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಪ್ಲೀಸ್ ಎಲ್ಲರೂ ಜಾಯಿನ್ ಆಗಿ. ಧನು ಅವರು ವೈಶು ಸಿಸ್ ಇವಾಗ ಅನ್ಸಬ್ ಮಾಡ್ತೀನಿ, ಆವಾಗ ಕೌಂಟು ಲೆಸ್ ಆಗುತ್ತೆ, ಆವಾಗ ಕನ್ಫರ್ಮ್ ಆಗುತ್ತೆ ನೋಡಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಏಜಸ್ ಅವರವರು. ಶ್ವೇತಾ ಅವರು ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಶ್ವೇತಾ ಅವರೇ ಪ್ಲೀಸ್ ಒಂದು ಲೈಕನ್ನು ಕೊಡಿ, ನಿಮಗೆ ಬ್ಲೂ ಕೊಟ್ಟಿದ್ದೀನಿ ನೋಡಿ. ಎಲ್ರಿಗೂ ಕನೆಕ್ಟ್ ಆಗಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಏಜಸ್ ಅವರು. ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಹಾಯ್ ಮಾ ಅಂತಿದ್ದಾರೆ, ಹಾಯ್ ಮ್ಯಾಮ್ ಅಂತಿದ್ದಾರೆ. ಹಾಯ್ ವೆಲ್ಕಮ್. ಕುಟುಂಬ ಶ್ರೀಲೀಲಾ ಕುಟುಂಬ ಅವರಿದ್ದಾರೆ, ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಶ್ವೇತಾ ಅವರು. ಥ್ಯಾಂಕ್ ಯು ಸೋ ಮಚ್ ಏಜಸ್ ಅವರು ಸೂಪರ್ ಸಪೋರ್ಟ್. ವೈಶು ರಿಟರ್ನ್ ಗಿಫ್ಟ್ ಕೊಡ್ತೀವೇನೋ ಅಂತ ಕೇಳಿದ್ದು ಧನು ಬ್ರೂ, ಡು ನಾಟ್ ಫೀಲ್ ಬ್ಯಾಡ್ ಓಕೆ ಅಂತಿದ್ದಾರೆ. ಏಜಸ್ ವೈಶು ಅವರೇ ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರಂತೆ ಅವರು ನೋಡಿ, ಅವ್ರಿಗೆ ಯಾರು ಕೊಡೋದು ಬೇಡ ಅಂತಿದ್ದಾರೆ ಅವರು ನೋಡಿ, ಅವರಿಗೆ ಯಾರು ಕೊಡೋದು ಬೇಡ ಅಂತಾರೆ ನೋಡಿ. ಧನು ಅವರಿಗೆ ಯಾರು ಗಿಫ್ಟ್ ಕೊಡೋದು ಬೇಡ ಅಂತಿದ್ದಾರೆ, ಬೇಡಂತೆ ಅವರಿಗೆ, ಯಾರು ಕನೆಕ್ಟ್ ಆಗಬೇಡಿ ಆಯಿತಾ, ಅವರಿಗೆ ಬೇಡಂತೆ ಗಿಫ್ಟು. ಶ್ವೇತಾ ಅವರು ನ್ಯೂ ಫ್ರೆಂಡ್ ಗಿಫ್ಟ್ ಮಾಡಿ ವಿಲ್ ರಿಟರ್ನ್ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಜ್ಕುಮಾರ್ ಅವರು ಬಂದರು. राम जी राजकुमार जी वेलकम जी, आपको ब्लू देगी आज, आपका कनेक्ट होगा ही मैं इंचिन पुट्ट बंद चप्परा पूजा. ಕಮೆಂಟ್ ಹಾಕಿ ಅಂತಿದ್ದಾರೆ ನಮ್ಮ ಶ್ರೀಲೀಲಾ ಕುಟುಂಬ ಅವರು. ಅವರಿಗೆ ಯಾರೆಲ್ಲ ನೋಡಿ ನಮ್ಮ ಶ್ರೀಲೀಲಾ ಕುಟುಂಬ ಅವರಿದ್ದಾರೆ, ಅವರಿಗೆ ಕನೆಕ್ಟ್ ಆಗಿ. ಇಲ್ಲಿ ಕುಟುಂಬದವರಿದ್ದಾರೆ ನೋಡಿ, ಅವರಿಗೆ ಕನೆಕ್ಟ್ ಆಗಿ. ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವಿಡಿಯೋ ನೋಡಿ, ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ. ಆದರೂ ಅದನ್ನು ಬಿಟ್ಟು ಗಿಫ್ಟ್ ಅದು ಇಟ್ಟು ಡನ್ ಅದು ಇದು ಡಬ್ಬ ಕಮೆಂಟ್ ಹಾಕಬೇಡಿ ಅಂತಿದ್ದಾರೆ, ಮಾಡಬೇಡಿ ಅಂತಿದ್ದಾರೆ. ಜನರಲ್ ನಾಲೆಜ್ ಸೂಪರ್ ಅಂತಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಶ್ವೇತಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ, ಥ್ಯಾಂಕ್ ಯು. ವಾರ್ಲಿಕ್ಸ್ ಬಂದರು. ಹಾಯ್ ವಾರ್ಲಿಕ್ಸ್ ಅವರೇ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಶ್ವೇತಾ ಅವರಿಗೆ ನಿಮಗೆ ಕೊಟ್ಟಿದ್ದೀನಿ ನಾನು ನೋಡಿ, ಬ್ಲೂ ಕೊಟ್ಟಿದ್ದೀನಿ. ವೈಶು ಶ್ವೇತಾ ಸಿಸ್ ಗಿಫ್ಟ್ ಮಾಡಿ ರಿಟರ್ನ್ ಮಾಡಿ ಕೊಡ್ತೀನಿ ಅಂತಿದ್ದಾರೆ. ರೈತನ್ವಾಲ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ನಿಮ್ಮ ಅಡುಗೆ ಸಖಿ ಅವರು ಬಂದರು. ಹಾಯ್ ಸಿಸ್, ಹಾಯ್ ವೆಲ್ಕಮ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕನ್ನು ಕೊಡಿ, ಎಲ್ಲರೂ ಒಟ್ಟಾಗಿ ಒಂದು ಲೈಕ್ ಕೊಡಿ ಪ್ಲೀಸ್. ನಿಮ್ಮ ಅಡುಗೆ ಸಖಿ ಸೂಪರ್ ಸಪೋರ್ಟ್ ಅಲ್ಲಿದೆ. ವೆಲ್ಕಮ್ ಸಿಸ್, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್, ವೆಲ್ಕಮ್ ನಿಮಗೆ. ವೆಲ್ಕಮ್ ಸಿಸ್, ವೆಲ್ಕಮ್. ನಿಮ್ಮ ಅಡುಗೆ ಸಖಿ ಅವರೇ ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಧನು ಅವರು ವೈಶು ಸಿಸ್, ನಾನು ಸಬ್ಬು ಕೊಟ್ಟಿದ್ದೀನಿ, ನನ್ನ ಪುನಃ ಕೇಳಿದೆ, ಏನು ಹೇಳಬೇಕು, ಪದೇ ಕೇಳಿದಕ್ಕೆ ಏನು ಅನ್ಬೇಕು ಅಂತ ಇದ್ದಾರೆ ಅವರು. ಏಜಸ್ ಬ್ಲಾಗ್ಸ್ ಅವರಿಗೆ ಗಿಫ್ಟ್ ಡನ್, ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ ನೋಡಿ. ಏಜಸ್ ಅವರೇ ನಿಮಗೆ ರೈತನ್ ಹೊಲ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಕೊಡಿ ಏಜಸ್ ಅವರೇ. ಯಪ್ಪ ಎಂಥ ಮಾತು ಧನು ಬ್ರದರ್ ಅಂತಿದ್ದಾರೆ ನೋಡಿ. ಕನೆಕ್ಟ್ ಆಗಿ ಕಮೆಂಟ್ ಹಾಕಿ ಅಂತಿದ್ದಾರೆ. ನಮ್ಮ ಶ್ರೀಲೀಲಾ ಕುಟುಂಬ ಅವರಿಗೆ ಕನೆಕ್ಟ್ ಆಗಿ ಪಾಪ ಅವರು ರಿಟರ್ನ್ ಕೊಡ್ತಾರೆ.
ನಿಮ್ಮ ಅಡುಗೆ ಸಖಿ ಸೂಪರ್ ಸಪೋರ್ಟ್ ಅಲ್ಲದೆ ಏಜಸ್ ಅವರೇ ನಿಮಗೆ ರೈತನ್ ಹೊಲ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವ್ರಿಗೆ ರಿಟರ್ನ್ ಕೊಡಿ. ಗಿಫ್ಟ್ ವಾಪಸ್ ತಗೊಂಡ್ರ ಏನು ಲಾಭ? ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು. ಬೆಳೀರಿ ಫ್ರೆಂಡ್ಸ್. ಹೌದು ಮೋಹನ್ ಅವರೇ, ಕರೆಕ್ಟ್ ಮಾತು ನಿಮ್ಮದು. ಯಾರು ಕೂಡ ವಾಪಸ್ ತಗೋಬೇಡಿ. ಯಾಕೆ ಪಾಪ, ಯಾರಾದರೂ ಬೆಳೀಲಿ. ನಮಗೆ ಕಮ್ಮಿ ಇದ್ರು, ಇನ್ನೊಬ್ರಿಗೆ ಹೆಚ್ಚಿದ್ರು, ಅವರು ಒಳ್ಳೇದಾಗಲಿ, ಅವ್ರದ್ದು ಇದು ಆಗಲಿ, ವಾಪಸ್ ತಗೋಬೇಡಿ. ನೈಸ್ ಲೈವ್ ಅಂತಿದ್ದಾರೆ ನಿಮ್ಮ ಅಡಿಗೆ ಸಖಿ ಅವರು. ಶ್ರುತಿ ಗೌಡ ಅವರು ಶ್ರೀಲೀಲಾ ಗಿಫ್ಟ್ ಡನ್ ಕಮೆಂಟ್ ಮಾಡಿದ್ದೀನಿ, ರಿಟರ್ನ್ ಕೊಡಿ ಅಂತಿದ್ದಾರೆ. ಶ್ರೀಲೀಲಾ ಕುಟುಂಬ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಶ್ರುತಿ ಗೌಡ ಅವರು, ಅವರಿಗೆ ಕೊಡಿ ಆಯ್ತಾ. ಧನು ಇನ್ನೊಬ್ಬರನ್ನು ಇರೋ ಹಾಗೆ ಹೇಳ್ತೀನಿ. ನಿಮ್ಮ ಅಡುಗೆ ಸಖಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಅವರು ಅವತ್ತು ರಿಟರ್ನ್ ಕೊಡಲಿಲ್ಲ, ನೀವು ನೆನಪಾಯಿತು, ಸೊ ಕೇಳಿದೆ. ಅನ್ಸಬ್ ಮಾಡಿದ್ರೆ ಮಾಡಿ ಬ್ರೂ, ನೋ ಪ್ರಾಬ್ಲಮ್ ಅಂತಿದ್ದಾರೆ ವೈಶು ಅವರು. ಚಾರ್ಸಿ ಅವರು ಅವರಿಗೆ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಚಾರ್ಸಿ ಅಂತಿದ್ದಾರೆ. ಚಾರ್ಸಿ ಅವರೇ ಗಿಫ್ಟ್ ರಿಟರ್ನ್ ಮಾಡಿ ನೋಡಿ. ರೈತನ್ ಹೊಲ ಅವರಿಗೆ ಹನಿ ರಂಗೋಲಿ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್, ವೆಲ್ಕಮ್ ನಿಮಗೆ ಹನಿ ರಂಗೋಲಿ ಅವರೇ. ಏಜಸ್ ಅವರು ರೈತನ್ ಅವರೇ ಯಾವ ಗಿಫ್ಟ್ ಬಂದಿಲ್ಲ, ಆ್ಯಡ್ ಆಗಿಲ್ಲ. ರೈತನ್ ಹೊಲ ಅವರೇ ನಿಮ್ಗೆ ಗಿಫ್ಟ್ ಬಂದಿಲ್ಲ ಅಂತ ಏಜಸ್ ಅವರಿಗೆ. ಮಲಗಿಯಾ ಇಂಥತ ನಿಮ್ಮದು, ಮಲ್ಕೊಳ್ಳಿ. ನವೀನ್ ಪ್ರೇಮದನು ರಿಟರ್ನ್ ಮಾಡ್ತೀರಾ ನೋಡಿ, ಅವರಿಗೆ ಬೇಡ ಅಂತಿದ್ದಾರೆ ಅವರು. ನವೀನ್ ಪ್ರೇಮ್ ಅವರೇ, ಅವರಿಗೆ ಬೇಡ ಅಂದಮೇಲೆ ಎಂಥ ಫೋರ್ಸ್ ಮಾಡಲಿಕ್ಕೆ ಇಲ್ಲ. ನವೀನ್ ಸಿಸ್ ಅವರೇ, ಫೋರ್ಸ್ ಮಾಡಲಿಕ್ಕೆ ಯಾರಿಗೂ ಇಲ್ಲ. ಅವರಿಗೆ ಬೇಡ ಅಂದರು. ಅವರಿಗೆ ಯಾಕಂತ ಗೊತ್ತಿಲ್ಲ, ಅವ್ರದ್ದು ಲೆಸ್ ಆಗುತ್ತಂತೆ. ಯಾರು ವಿಡಿಯೋ ನೋಡಿ ಕೊಡುವುದಿಲ್ಲ ಅಂತೆ, ಅದಕ್ಕೆ ವಿಡಿಯೋ ನೋಡಿ ಕೊಟ್ಟರೆ ಬೇಕಂತೆ. ಅವರಿಗೆ ವಿಡಿಯೋ ನೋಡಿ ಕಮೆಂಟ್ ಹಾಕಿದರೆ ಬೇಕಂತೆ. ಥ್ಯಾಂಕ್ಸ್ ಶ್ರುತಿ, ಕೊಡ್ತೇವೆ ಅಂತಿದ್ದಾರೆ ನೋಡಿ, ಕೊಡ್ತಾರಂತೆ ನೋಡಿ. ನಮ್ಮದು ಲೀಲಾ ಕುಟುಂಬ ಅವರು. ಶ್ರುತಿ ಅವರು ಹಾಯ್ ಫ್ರೆಂಡ್ಸ್ ಅಂತಿದ್ದೆ. ಎನ್ಸಿನ ಜೋಕ್. ಶ್ರುತಿ ಹಲೋ ಹಾರ್ಲಿಕ್ಸ್ ಅಂತಿದ್ದಾರೆ. ಶ್ವೇತಾ ಅವರು ಸಿಸ್ಟರ್ ಬ್ಲೂ ಕೊಟ್ಟೆ ಆವಾಗಲೇ. ಎಷ್ಟು ದೂರ ಇದ್ದೀನಿ, ಸಾರಿ, ಸ್ವಲ್ಪ ಮೇಲೆ ಹೋಗುದ ನಾನು. ಪ್ಲೀಸ್. ರೈತನ್ ಹೊಲ ಬ್ಲಾಗ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಏಜಸ್ ಅವರು ಕಮೆಂಟ್ ಹಾಕಿದ್ರೆ ನೋಡ್ತೀನಿ ಅಂತಿದ್ದಾರೆ. ನಾನು ಇದು ಎಲ್ಲ ನೋಡುದಿಲ್ಲ, ಎವ್ರಿಡೇ ಧನುಬ್ರು ನಾನು ಮೆಸೇಜ್ ಅನ್ಸಬ್ ಕೊಟ್ಟು ಬಂದಿದ್ದೀರಿ, ಅದು ಯೂಸ್ ಇಲ್ಲ ನೋಡಿ. ಅವರು ನವೀನ್ ಪ್ರೇಮ್ ಅವರೇ, ಅವರು ರಿಟರ್ನ್ ಮಾಡಲ್ಲಂತೆ. ಪದೇ ಫೋರ್ಸ್ ಮಾಡಬೇಡಿ ಅವರಿಗೆ. ನೀವು ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ ನವೀನ್ ಪ್ರೇಮ್ ಅವರೇ. ಅವರು ಶ್ರುತಿ ಗೌಡ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ರಂಗೋಲಿ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಂಗೋಲಿ ಅವರೇ. ರೈತನ್ ಹೊಲ ಅವರು ಮೆಸೇಜ್ ಹಾಕಿ ಗಿಫ್ಟ್ ಕೊಡ್ತೀನಿ ಸಿಸ್ಟರ್ ಅಂತಿದ್ದಾರೆ. ಮೆಸೇಜ್ ಹಾಕಿ ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ ನೋಡಿ. ಸುಮಂತ್ ರಾಜ್ ಅವರು ಬಂದರು. 18th ಲೈಕ್ ಡನ್ ಅಂತಿದ್ದಾರೆ. ತುಂಬ ಹಿಂದೆ ಇದ್ದೀನಿ, ಸಾರಿ. ಸುಮಂತ್ ಅವರು ಗುಡ್ ಈವ್ನಿಂಗ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಅವರು ಏಜಸ್ ಶ್ರುತಿ ಅವರು ಹಾಯ್ ಅಂತಿದ್ದಾರೆ. ಸುಮಂತ್ ಅವರು ಕಾಫಿ ಆಯಿತು. ಏಜಸ್ ಅವರು ಆಫ್ಟರ್ ಗಿಫ್ಟು ಕಮೆಂಟ್ ಮಾಡಿದ್ದೆ ಬಂದಿದೆ. ರೈತನ್ ಹೊಲ ಯಾಡ್ ಆಗಿಲ್ಲ, ಕಮೆಂಟ್ ಮಾತ್ರ ಬಂದಿದೆ ಅಂತೆ. ರೈತನ್ ಹೊಲ ಅವರೇ ಏಜಸ್ ಅವರಿಗೆ. ಶ್ರೀಲೀಲಾ ಕುಟುಂಬ ಅವರು ಬ್ಯೂಟಿ ಅವರು ಬಂದರು. ಹಾಯ್ ಬ್ಯೂಟಿ ಅವರು ಸೂಪರ್ ಸಪೋರ್ಟ್. ಶ್ರುತಿ ಗೌಡ ಅವರು ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಮಾಡಿ. ಬ್ಯೂಟಿ ಸಿಸ್ ಹಾಯ್, ವೆಲ್ಕಮ್ ಬ್ಯೂಟಿ ಸಿಸ್. आपका वीडियो देखा मैंने, आपको कमेंट भी किया, देखो. ಶ್ರುತಿ ಸಿಸ್ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನಿಮ್ಮ ಅಡುಗೆ ಸಖಿ ಅವರು ಹಾಯ್. ಊಟ ಆಯ್ತಾ ಸಿಸ್ಟರ್? ಊಟ ಆಯಿತು. ಬ್ಯೂಟಿ ಅವರು ಕೈಸೆ ಹೋ ಸಿಸ್ಟರ್? ಮೈ अच्छी हूँ, आप कैसे हो? ಕೈಸಿ ಹೋ ಸಿಸ್ಟರ್? ನಿಮ್ಮ ಅಡುಗೆ ಸಖಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಕ್ಕ ಪಿನ್ ಮೀ ಅಂತಿದ್ದಾರೆ. ಓಕೆ ಪಿನ್ ಮಾಡ್ತೀನಿ. ನಾನು ತುಂಬ ಹಿಂದೆ ಇದ್ದೀನಿ ಅಂತ ನಾನು ಎಲ್ಲರದ್ದು ಮೆಸೇಜ್ ಓದುವ ಸಲುವಾಗಿ ಹಾಗೆ ಮಾಡಿದ್ದು, ಸಾರಿ. ಬ್ಯೂಟಿ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರೀಲೀಲಾ ಕುಟುಂಬ ಅವರು. ಡನ್ ರಿಟರ್ನ್ ಗಿಫ್ಟ್ ಮಾಡಿ ಅಂತಿದ್ದಾರೆ ನೋಡಿ. ಚಾರ್ಸಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಶ್ರೀಲೀಲಾ ಕುಟುಂಬ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಚಾರ್ಸಿ ಅವರಿಗೆ. ಓಕೆ ಸರ್, ನೀವು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ರಿಟರ್ನ್ ತಗೊಂಡ್ಲಲ್ಲ. ಓಕೆ, ಮಾತಂದರೆ ಇದು ಮಾತು. ನವೀನ್ ಪ್ರೇಮ ಅವರೇ ಗುಡ್. ನಿಮ್ಮ ಮಾತಿಗೆ ನಾನು ತುಂಬ ಖುಷಿ ಆಯಿತು ನನಗೆ. ಶ್ರುತಿ ಗೌಡ ಅವರೇ
ಎವ್ರಿಡೇ ಗಿಫ್ಟ್ ಡನ್ ಮಾಡಿದ್ದೀನಿ ನೋಡಿ ಅಂತಿದ್ದಾರೆ. ಬ್ಯೂಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೀಲೀಲಾ ಕುಟುಂಬ ಅವರು ಶ್ರುತಿ ಕಮೆಂಟ್ ಹಾಕಿ ಅಂತಿದ್ದಾರೆ. ಶ್ರುತಿ ಕಮೆಂಟ್ ಹಾಕಿ ಶ್ರೀ ಕುಟುಂಬ ಅವರಿಗೆ ನೋಡಿ. ಓಕೆ ಶ್ರುತಿ ಸಿಸ್ ಅಂತಿದ್ದಾರೆ. ಹೌ ಆರ್ ಯು ಸಿಸ್ಟರ್ ಸ್ಕಿಪ್ಡ್ ಮೆಸೇಜ್. ಬೂ ನಾನು ಇಲ್ಲ ಕೊಟ್ಟಿದ್ದೀನಿ ಶ್ವೇತಾ ಅವರೇ ನಿಮಗೆ ಬ್ಲೂ ಕೊಟ್ಟಿದ್ದೀನಿ. ಸಾರಿ ನಾನು ಕೆಲವು ಸ್ಕಿಪ್ ಮಾಡಿದೆ. ನಾನು ಎಂತ ಮಾಡೋದು, ಇಷ್ಟು ಮೆಸೇಜ್ ಇದೆ, ನಾನು ಒಮ್ಮೆಲೆ ಓದಲಿಕ್ಕೆ ಆಗ್ತಿಲ್ಲ ನನಗೆ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತಿದ್ದಾರೆ ಸುಮಂತ್ ಅವರು. ಗುಡ್ ನೈಟ್ ಅಂತಿದ್ದಾರೆ. ಸ್ಕಿಪ್ ಮಾಡಿಲ್ಲ ಶ್ವೇತಾ ಅವರೇ. ಟುಡೇ ರಂಗೋಲಿ ಗಿಫ್ಟ್ ಡನ್, ಹನಿ ರಂಗೋಲಿ ಗಿಫ್ಟ್ ಡನ್ ಅಂತೇಳಿ ದುರ್ಗಾಲಕ್ಷ್ಮಿ ಅವರು. ಧನು ಅವರು ಯಾನ್ ಏರೆಡಲ ಸಬ್ಬು ಕೇನುಜಿ ಖಾಲಿ ಸಪೋರ್ಟು ಮಲ್ಪರೆ ಬರ್ಪಿನಿ. ಓಕೆ ಧನು ಅಣ್ಣ ಅಂಚೆನೆ ಮಲ್ಪಲೆ. ಓಕೆ ಮಲ್ಪಲೆ ಅಂಚೆನೆ. ಥ್ಯಾಂಕ್ ಯು ಧನು ಅಣ್ಣ ಸಪೋರ್ಟ್ ಮಲ್ಪಲೆ. ರೈತನ್ ಹೊಲ ಸಪೋರ್ಟ್ ಅಂತಿದ್ದಾರೆ. ಏಜೆಸ್ ಅವರು ಸಪೋರ್ಟ್. ಸಾರಿ ಮೆಸೇಜಸ್ ಸ್ಕಿಪ್ ಆಗುತ್ತೆ, ಅದು ಎಲ್ಲರದ್ದು ಆಗುತ್ತೆ. ಯಾಕಂದರೆ ಮೆಸೇಜ್ ಇರುವಾಗ ಎಲ್ಲದು ಓದಲಿಕ್ಕೆ ಆಗ್ತಾ ಇಲ್ಲ ನನಗೆ. ಹಾಗೆ ಸ್ವಲ್ಪ ಸ್ಕಿಪ್ ಆಗ್ಬೋದು. ದಯವಿಟ್ಟು ಎಲ್ಲರೂ ಕ್ಷಮಿಸಿ ನನಗೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ನೀವು ಫ್ರೆಂಡ್ಸ್ ಗಿಫ್ಟ್ ಮಾಡಿ ಐ ವಿಲ್ ರಿಟರ್ನ್ ಅಂತಿದ್ದಾರೆ. ನಾನು ಸ್ವಲ್ಪ ಮುಂದೆ ಹೋಗ್ತೀನಿ. ನಾನು ಸ್ಕಿಪ್ ಆದರೂ ಏನು ಮಾಡಲಿಕ್ಕೆ ಆಗಲ್ಲ. ಸ್ಕಿಪ್ ಆಯಿತು ನಂದು. ರಿಟರ್ನ್ ಕೊಡ್ತೀನಿ ಪಿನ್ ಐಡಿಗೆ ಕನೆಕ್ಟ್ ಆಗಿ ಅಂತಿದ್ದಾರೆ. ಪ್ರಜೀವ್ ಅವರು ಬಂದರು ನೋಡಿ, ಸೂಪರ್ ಸಪೋರ್ಟ್ ಅಂತಿದ್ದಾರೆ. ನಿಹಾಲ್ ಪಾಟೀಲ್ ಅವರು ಆಯ್ ಬೇಟಾ ಭೋಜನಂ ಸಿಸ್ತಾನ ಬೇಟಾ वो हो गया अम्मा हो गया आपका हो गया खाना. ಲೈಫ್ ಇದ್ ರಂಜ್ ಅವರು ಏಜೆಸ್ ಅಕ್ಕ ರಿಟರ್ನ್ ಮಾಡಲ್ಲ ರೀ ಡನ್ ಅಂತಾರೆ. ಜಾಯ್ಸ್ ಆಫ್ ಮಲೆನಾಡು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಲದಿಂಗಲ್ ಅಕ್ಕ ಬೆಂಕಿ ಮೆಸೇಜ್ ಸ್ಕಿಪ್ಪಿಂಗ್ ಮಾಡಿ ಸ್ಪೀಡ್ ಮಾಡಿ. ಹೌದು ಅದೇ ನಾನು ಸ್ಕಿಪ್ ಮಾಡಿದೆ. ಯಾಕಂದರೆ ಮೆಸೇಜ್ ಸ್ಕಿಪ್ ಮಾಡಲೇಬೇಕಾಯಿತು, ನನಗೆ ಆಗ್ತಾ ಇಲ್ಲ. ಹೌದು ಬೆಸ್ಟ್ ಬ್ರೂ ಅಂತಿದ್ದಾರೆ. ಪ್ರೀತಿ ಕುಮಾರ್ ಅವರು ಪ್ರಜೀವ್ ಅವರೇ ಗಿಫ್ಟ್ ಮೀ ಅಂತಿದ್ದಾರೆ. ಸಂಜನಾ ಕುಕ್ಕಿಂಗ್ ಅವರು ಇದ್ದಾರೆ. ನ್ಯೂ ಫ್ರೆಂಡ್ಸ್ ಗಿಫ್ಟ್ ಕೊಡಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಶ್ರೀಲೀಲಾ ಶಶಿ ಮಲೆನಾಡು ಬ್ಲಾಗ್ಸ್ ಅವರು ಅಡುಗೆ ಸಖಿ ರಿಟರ್ನ್ ಗಿಫ್ಟ್ ಮಾಡಿ ಅಂತಿದ್ದಾರೆ. ಬೆಸ್ಟ್ ಅವರು ಅದು ನೆಟ್ವರ್ಕ್ ಯೂಸಸ್ ಸಡನ್ಲಿ ಮೆಸೇಜ್ ಲೋಡಿಂಗ್ ಆಗುತ್ತೆ. ಹೌದು ಅದೇ ಆಯಿತು ನನಗೆ, ಏನು ಮಾಡೋದು ನಾನು. ಥ್ಯಾಂಕ್ ಯು ಶಶಿ ಅಂತಿದ್ದಾರೆ. ಏಜೆಸ್ ಅವರು ಶಶಿ ಮಲೆನಾಡು ಡನ್ ಆಗಿದೆ ನೋಡಿ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. TV17 ಅವರು ಇದ್ದಾರೆ ನೋಡಿ. ಹಾಯ್ TV17 ಅವರೇ ವೆಲ್ಕಮ್, ನಿಮಗೆ ವೆಲ್ಕಮ್. ಶಶಿ ಮಲೆನಾಡು ಅವರೇ ನಿಮಗೂ ಕೂಡ ವೆಲ್ಕಮ್. ಸಾರಿ ಮೆಸೇಜ್ ಸ್ಕಿಪ್ ಆಗಿದೆ, ಕ್ಷಮಿಸಿ ನನ್ನನ್ನು. ಮೆಸೇಜ್ ಎಲ್ಲ ಸ್ಕಿಪ್ ಆಗಿದೆ, ಯಾರು ಸಿಟ್ಟು ಮಾಡ್ಕೋಬೇಡಿ. ಶಶಿ ಮಲೆನಾಡು ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಪ್ರೀತಿ ಕುಮಾರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶಶಿ ಮಲೆನಾಡು ಅವರು ವೆಲ್ಕಮ್ ಸಖಿ ಅಂತಿದ್ದಾರೆ. ಶ್ರೀಲೀಲಾ ಕುಟುಂಬ ಅವರು ಪ್ರೀತಿ ಕುಮಾರ್ ಕಮೆಂಟ್ ಹಾಕಿ ನನಗೆ ಈಸಿ ಆಗುತ್ತೆ ಅಂತಿದ್ದಾರೆ. ಶ್ವೇತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮ್ಮ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್. ಜಾಯ್ಸ್ ಆಫ್ ಮಲೆನಾಡು ಕನೆಕ್ಟ್ ಆಗಿದ್ದೀನಿ ರಿಟರ್ನ್ ಮಾಡಿ ಅಂತಿದ್ದಾರೆ. ವೈಶು ಅವರು ಪಿನ್ ಐಡಿ ಗಿಫ್ಟ್ ರಿಟರ್ನ್ ಮಾಡಿ ಕೊಡ್ತೀನಿ ಅಂತಿದ್ದಾರೆ. ಯಾರೆಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಆಗಿ. ಬೆಸ್ಟ್ ಬ್ಯೂಟಿ ಅವರು TV17 ಡನ್ ರಿಟರ್ನ್ ಡನ್ ಪ್ಲೀಸ್ ಚೆಕ್ ದ ಕಮೆಂಟ್ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಪ್ರೀತಿ ಕುಮಾರ್ ಕಮೆಂಟ್ ಮಾಡಿದ್ದೀನಿ. ಶ್ರೀಲೀಲಾ ಕುಟುಂಬ ಅವರೇ ಅಂತಿದ್ದಾರೆ ನೋಡಿ. ಶ್ವೇತಾ ಅವರು ವೈಶು ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ವೈಶು ಅವರೇ ಶ್ವೇತಾ ಶೇಸ್ ಬ್ಲಾಗ್ಸ್ ಅವರಿಗೆ ರಿಟರ್ನ್ ಮಾಡಿ. ಶ್ವೇತಾ ಅವರಿಗೆ ಶಶಿ ಮಲೆನಾಡು ಅವರು TV17 ಗಿಫ್ಟ್ ಡನ್ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಂಜನಾ ಅವರು ಶ್ವೇತಾ ಸಿಸ್ಟರ್ ಕನೆಕ್ಟ್ ಆಗಿದ್ದೀನಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಏಜೆಸ್ ಅವರು ಹೌದು ರಂಜು ಗಿಫ್ಟ್ ಕೊಡಲ್ಲ ಕಮೆಂಟ್ ಹಾಕಿ ಡನ್ ಅಂತ ಅಂದರು ಇಬ್ಬರು, ನನಗೇನು ಬುದ್ಧಿ ಇಲ್ವಾ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮ್ಮ ಗಿಫ್ಟನ್ನು ನೀವು ತಗೊಳ್ಳಿ, ನಿಮ್ಮದು ಜವಾಬ್ದಾರಿ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ಮತ್ತು ನಿಮ್ಮ ಗಿಫ್ಟು ನಿಮಗೆ ಯಾರು ಕೊಟ್ಟಿಲ್ವೋ ಅವರಿಗೆ ಏನು ಆನ್ಸರ್ ಮಾಡಲಿಕ್ಕೆ ಇದೆ ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ನಾನು ರಿಕ್ವೆಸ್ಟ್ ಮಾಡುವಷ್ಟು ಮಾಡ್ತೀನಿ ಅಷ್ಟೇ. TV17 ಅವರು ಅತ್ತೆಗೆ ಜೈ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪೂಜಾ ಅವರು ಹಾಯ್ ಅಂತಿದ್ದಾರೆ. ಹಾಯ್ ವೆಲ್ಕಮ್. ವೈಶು ಅವರು ಶ್ವೇತಾ 612 ರಿಟರ್ನ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಸಂಜನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರೀತಿ ಅವರು ಪೂಜಾ ಕನೆಕ್ಟ್ ಮೈ ಚಾನಲ್ ಅಂತಿದ್ದಾರೆ. ಶಶಿ ಅವರು
ಬ್ಯೂಟಿ ಆಫ್ ಪ್ಲ್ಯಾನ್ಸ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಪೂಜಾ ಅವರು ಊಟ ಆಯ್ತಾ ಸಿಸ್ ಅಂತಿದ್ದಾರೆ. ಆಯಿತು ಊಟ ಆಯಿತು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂಜನಾ ಅವರೇ. ರಿಟರ್ನ್ ಡನ್ ಪ್ಲೀಸ್ ಚೆಕ್ ಮಾಡಿ ಅಂತಿದ್ದಾರೆ. ಸಂಜನಾ ಅವರೇ ನಿಮಗೆ ರಿಟರ್ನ್ ಕೊಟ್ಟಿದ್ದಾರಂತೆ ನೋಡಿ, ಚೆಕ್ ಮಾಡಿ. ಪ್ರೀತಿ ಕುಮಾರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಲ್ಲಿದ್ದಾರೆ ನೋಡಿ. ಸಂಜನಾ ಅವರು ಸಪೋರ್ಟಲ್ಲಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಶ್ವೇತಾ ಅವರು ವೈಶು ಡನ್ ಅಂತಿದ್ದಾರೆ. ಸಂಜನಾ ಅವರು ಸಪೋರ್ಟಲ್ಲಿದ್ದಾರೆ. ಸಂಜನಾ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಬ್ಯೂಟಿ ಥ್ಯಾಂಕ್ ಯು. ಅತ್ತೆಗೆ ಜೈ ಅಂತಿದ್ದಾರೆ. TV17 ಅವರು. ಪೂಜಾ ಗಿಫ್ಟ್ ರಿಟರ್ನ್ ಮಾಡಿ ಪ್ಲೀಸ್. ಯಾರೆಲ್ಲ ನನಗೆ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ. ಪೂಜಾ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪ್ಲೀಸ್. ಲೈಕ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕನ್ನು ಕೊಡಿ ನನಗೆ. ಪೂಜಾ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಓಕೆ ಶಶಿಮಾ ಗೋಯಿಂಗ್ ಟು ರಿಟರ್ನ್ ಟು ಯು ಅಂತಿದ್ದಾರೆ ನೋಡಿ. ಬ್ಯೂಟಿ ಅವರಿಗೆ ಯಾರೆಲ್ಲ ಇದು ಗಿಫ್ಟ್ ಕೊಡ್ತೀರಾ ಅವರು ಖಂಡಿತವಾಗಿಯೂ ರಿಟರ್ನ್ ಕೊಡ್ತಾರೆ. ಅವರು ಕಮೆಂಟಿನೊಂದಿಗೆ ಕೊಡ್ತಾರೆ. ಅವರು ಖಂಡಿತವಾಗಿ ಅವರು ಕೊಡ್ತಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಿಮ್ಮ ಅಡುಗೆ ಸಖಿ ಅವರು. ಪೂಜಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪೂಜಾ ಅವರೇ. ಶಶಿ ಅವರು ಪೂಜಾ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಶಶಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೀಲೀಲಾ ಕುಟುಂಬ ಅವರು. ಪ್ರೀತಿ ಕಮೆಂಟ್ ಬಂದಿಲ್ಲ ನನಗೆ. ಪ್ರೀತಿ ರಿಟರ್ನ್ ಕಮೆಂಟ್ ಹಾಕಿ, ನಿಮ್ಮ ಗಿಫ್ಟ್ ಬಂದಿಲ್ಲ. ಪ್ರೀತಿ ಅವರಿಗೆ ನಿಮಗೆ ಗಿಫ್ಟ್ ಬಂದಿಲ್ಲಂತೆ ನೋಡಿ. ಪ್ರೀತಿ ಅವರದ್ದು ಪ್ಲೀಸ್ ರಿಟರ್ನ್ ಕೊಡಿ ಪ್ರೀತಿ ಅವರೇ. ನೋಡಿ ಚೆಕ್ ಮಾಡಿ. ವಾಯ್ಸ್ ಸೂಪರ್. ಹಾಯ್ ಅಕ್ಕ ಅಂತಿದ್ದಾರೆ. ಪಲ್ಲವಿ ಕನಸು ಅವರು ಬಂದರು. ಹಾಯ್ ಪಲ್ಲವಿ ಅವರೇ, ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಪಲ್ಲವಿ ಅವರೇ. ಪ್ಲೀಸ್ ಲೈಕ್ ಗಿವ್ ಮೀ ಲೈಕ್ ಪ್ಲೀಸ್. ವಾಯ್ಸ್ ಸೂಪರ್ ಅಂತಿದ್ದಾರೆ. ವೈಶು ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. TV17 ಅವರು. ಸಂಜನಾ ಕುಕಿಂಗ್ ಟೈಮಿಂಗ್ ಹೋಗಿ ರೆಸಿಪಿ ಆ್ಯಂಡ್ ಗಿಫ್ಟ್ ಕೊಟ್ಟಿದ್ದೀನಿ ಚೆಕ್ ಮಾಡಿ ಅಂತಿದ್ದಾರೆ. ಜಾಯ್ಸ್ ಆಫ್ ಮಲೆನಾಡು ಅವರು. ಸಂಜನಾ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ. ವಾಯ್ಸ್ ಸೂಪರ್ ಸಪೋರ್ಟ್. ವೈಶು TV ಗಿಫ್ಟ್ ಎಕ್ಸ್ಚೇಂಜ್ ಮಾಡೋಣವಾ ಅಂತಿದ್ದಾರೆ ಸಂಜನಾ ಅವರು. ಶ್ವೇತಾ ಸಿಸ್ಟರ್ ಕನೆಕ್ಟ್ ಆಗಿದ್ದೀನಿ ಅಂತಿದ್ದಾರೆ. ಪ್ರೀತಿಕ್ ಅವರು 3 ಕಮೆಂಟ್ ಹಾಕಿದ್ದಾರಂತೆ ನೋಡಿ. ಕುಟುಂಬ ನಿಮಗೆ 3 ಕಮೆಂಟ್ ಹಾಕಿದ್ದಾರೆ ಅಂತೆ ನೋಡಿ, ಚೆಕ್ ಮಾಡಿ. ದುರ್ಗಾಲಕ್ಷ್ಮಿ ಅವರು 58 ಗಿಫ್ಟ್ ಡನ್ ಅಂತಿದ್ದಾರೆ. ಕನೆಕ್ಟ್ ಆಗಿ ಅಂತಿದ್ದಾರೆ. ಶ್ರೀಲೀಲಾ ಕುಟುಂಬ ಅವರು. ನಿಮಗೆ ನೋಡಿ ಲೀಲಾ ಕುಟುಂಬ ಅವರೇ, ನಿಮಗೆ ಅವರು 3 ಕಮೆಂಟ್ ಹಾಕಿದ್ದಾರಂತೆ ನೋಡಿ, ಚೆಕ್ ಮಾಡಿ. ವೈಶ್ ಬೇಡ ಅಂತಿದ್ದಾರೆ. ಪಲ್ಲವಿ ಅಕ್ಕ ಹಾಯ್ ಪಲ್ಲವಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪ್ಲೀಸ್ ಪಲ್ಲವಿ. ಪೂಜಾ ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಶ್ವೇತಾ ಸಿಸ್ ರಿಟರ್ನ್ ಅಂತಿದ್ದಾರೆ ನೋಡಿ. ಲೈಫ್ ಇದ್ರೆ ರಂಜು ಅಕ್ಕ, ನಾವು ಮನಸ್ಸಿದ್ರೆ ರಿಟರ್ನ್ ಮಾಡಬೇಕು, ಮನಸ್ಸಿಂದ ರಿಟರ್ನ್ ಮಾಡಬೇಕು. ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡೋದು, ನಿಮಗೆ ಯಾರ್ಯಾದರೂ ಗಿಫ್ಟ್ ಪದೇ ಗಿಫ್ಟ್ ರಿಟರ್ನ್ ಕೊಟ್ಟಿಲ್ಲ ಅಂದರೆ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಮಾಡಿಬಿಡಿ. ನಾನು ಇದು ಮಾಡೋದಿಲ್ಲ, ನಾನು ರಿಕ್ವೆಸ್ಟ್ ಮಾಡುವಷ್ಟು ಮಾಡ್ತೀನಿ ಯಾರಿಗೂ. NBR ಅವರು ಹಾಯ್ ಅಂತಿದ್ದಾರೆ. ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಪ್ಲೀಸ್ NBR ಅವರೇ. ಅವರು ಪೂಜಾ ಅವರೇ ಲೈಕನ್ನು ಕೊಡಿ. ಹಾಗೆ ಪಲ್ಲವಿ ಅವರೇ ಪ್ಲೀಸ್ ಗಿವ್ ಮೀ ಲೈಕ್ ಕೊಡಿ. ಪಿನ್ನೈಡ್ಗೆ ರಿಟರ್ನ್ ಕೊಡಿ ಅಂತಿದ್ದಾರೆ. ಪಿನ್ನೈಡ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಪ್ರೀತಿ ಕುಮಾರ್ ಅವರು ಹೆಸರು ಕಾಲಿನ ಜ್ಯೂಸ್ ವಿಡಿಯೋಗೆ ಕಮೆಂಟ್ ಹಾಕಿದ್ದೀನಿ. ಲೀಲಾ ಕುಟುಂಬ ಅವರೇ ಹೆಸರು ಕಾಲಿನ ಜ್ಯೂಸಿಗೆ ಕಮೆಂಟ್ ಹಾಕಿದ್ದಾರಂತೆ ನೋಡಿ, ರಿಟರ್ನ್ ಕೊಡಿ. ಪಲ್ಲವಿ ಕನಸು ಗಿಫ್ಟ್ ಡನ್ ಅಂತಿದ್ದಾರೆ. ಪಲ್ಲವಿ ಕನಸು ನಿಮಗೆ ಗಿಫ್ಟ್ ಡನ್ ಅಂತೆ. ಶಶಿ ಮಲೆನಾಡು ಅವರು ನೋಡಿ. NB ಅವರು ಕಾಪಿ ಆಯ್ತಾ ಎಲ್ರದು ಅಂತಿದ್ದಾರೆ. ಊಟ ಆಯ್ತಾ ಊಟ ಆಯ್ತಾ ಅಂತಿದ್ದಾರೆ ನೋಡಿ. ನಮ್ಮದು ಆಯಿತು. NBR ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ. ಪಲ್ಲವಿ ಅವರೇ ನನಗೆ ರಿಟರ್ನ್ ಮಾಡಿಲ್ಲ ನೀವು. ಪ್ರೀತಿ ಕುಮಾರ್ ಅಂತಿದ್ದಾರೆ ನೋಡಿ. ಪಲ್ಲವಿ ಅವರು ರಿಟರ್ನ್ ಮಾಡಿಲ್ಲ ಅಂತೆ. TV ಅವರು ಪಿನ್ ID ರಿಟರ್ನ್ ಅಂತಿದ್ದಾರೆ. ಅತ್ತೆಗೆ ಜೈ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಲ್ಟಿ ಅವರು ನೈಸ್ ಅಂತಿದ್ದಾರೆ. TV17 ಅತ್ತೆಗೆ ಜೈ ಅಂತಿದ್ದಾರೆ. ಮಲ್ಟಿ ಅವರು ನೈಸ್ ಅಂತಿದ್ದಾರೆ. ಶ್ವೇತಾ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಶು ಅಂತಿದ್ದಾರೆ ನೋಡಿ. ಪಲ್ಲವಿ ಕನಸು ರಿಟರ್ನ್ ಕೊಡಿ ಅಂತಿದ್ದಾರೆ. ನಿಮ್ಮ ಅಡುಗೆ ಸಖಿ ಅವರು. ಮಲ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಒಮ್ಮೆಲೆ ಮೆಸೇಜ್ ಆಗೋದು ನೆಟ್ವರ್ಕ್ ಇಶ್ಯೂಸ್ ಇಲ್ಲಿ ಇರುವುದೇನ. ಮಲ್ಟಿ ಅವರು ಸೂಪರ್ ಸಪೋರ್ಟ್. ಲೀಲಾ ಕುಟುಂಬ ಏಜಸ್ ಕಮೆಂಟ್ ಹಾಕಿ ಗಿಫ್ಟ್ ಇದೆ ಅಂತಿದ್ದಾರೆ. ಏಜಸ್ ಅವರೇ ಕಮೆಂಟ್ ಹಾಕಿ ಅಂತೆ ಗಿಫ್ಟ್ ಇದೆ ಅಂತೆ ನೋಡಿ. ಕುಟುಂಬ ಅವರು ಕೊಡ್ತಾರಂತೆ. ಪೂಜಾ ಅವರು ಯಾರು ವಾಪಸ್ ತಗೊಂಡಿದ್ದು? ಪೂಜಾ ಅವ್ರದ್ದು ಯಾರು ವಾಪಸ್ ತಗೊಂಡಿದ್ದು? ಪ್ಲೀಸ್ ನನಗೆ ಲೈಕ್ ಕೊಡೋದವ್ರು ಲೈಕ್ ಕೊಡಿ. ಮಲ್ಟಿ ಅವರು ಸೂಪರ್ ಸಪೋರ್ಟ್. ವೈಶು ಅವರು ಸಾಕಾಯಿತು TV ಗಿಫ್ಟ್ ಕೇಳಿ ಪಿನ್ನೈಡ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ರಿಟರ್ನ್ ಕೊಡ್ತಾರೆ ಅವರು. ಸಸಿ ರಿಟರ್ನ್ ಡನ್ ಪ್ಲೀಸ್
ಕಮೆಂಟ್ ಅಂತಿದ್ದಾರೆ ನಮ್ಮ ಬ್ಯೂಟಿ ಆಫ್ ಪ್ಲ್ಯಾನ್ಸ್ ಅವರು. ಲೈಫ್ ಇದ್ದು ರಂಜು ಅವರು ಬ್ಯೂಟಿ ಆಫ್ ಪ್ಲ್ಯಾನ್ಸ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ನೋಡಿ. ಬ್ಯೂಟಿ ಆಫ್ ಪ್ಲ್ಯಾನ್ಸ್ ಲೈಫ್ ಇದ್ದು ರಂಜು ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಪ್ರಜೀವ್ ಅವರು ಸಪೋರ್ಟ್ ಅಂತಿದ್ದಾರೆ. ವೈಶು ಅವರು ಸಪೋರ್ಟ್ ಅಲ್ಲಿದ್ದಾರೆ. ಅರಿನಾ ಅತ್ತೆ ಊಟ ಆಯ್ತಾ? ಆಯಿತು ಟಿವಿ ನಾನು ಎಲ್ರಿಗೂ ಕೊಟ್ಟೆ ರಿಟರ್ನ್ ಆಗಿ ಅಂದರೆ ನೀವು ವಾಪಸ್ ತಗೋತಿದ್ದೀರಾ ನೋಡಿ. ಅವರು ಪೂಜಾ ಅವರದ್ದು ಯಾರು ವಾಪಸ್ ತಗೊಂಡಿದ್ದು? ಪೂಜಾ ಅವರೇ ನಿಮ್ಮದು ಯಾರು ವಾಪಸ್ ತೊಗೊಂಡಿದ್ದಾರೆ ನೋಡಿ. ನಿಮಗೆ ಹೇಗೆ ಅನಿಸ್ತೋ ನೀವು ಕೂಡ ಹಾಗೆ ಮಾಡಿ. ಯಾಕಂದರೆ ಅವರು ವಾಪಸ್ ತಗೊಳ್ಳುವಾಗ ನಾವು ಯಾಕೆ ಅವರಿಗೆ ಇದು ಮಾಡಬೇಕು? ಅಷ್ಟು ಕಮೆಂಟ್ ಹಾಕಿ ಅದು ಅಷ್ಟು ಬೊಬ್ಬೆ ಹಾಕ್ತಿದ್ದೀನಿ ಇಲ್ಲಿ, ಮತ್ತೆ ಪುನಃ ಹಾಗೆ ಮಾಡಿದರೆ ಹೇಗೆ? ಹಾಗೆ ಮಾಡಬಾರ್ದಲ್ವ, ತಪ್ಪಲ್ವ ಅದು? ಯಾರದು ವಾಪಸ್ ತಗೊಂಡಿದ್ದು ಚೆಕ್ ಮಾಡಿ ಒಮ್ಮೆ. ಸಸಿ ಮಲೆನಾಡು ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ. ನಾನು ಒಂದು ಇವತ್ತು ಹಿಂದಿ ಇದಕ್ಕೆ ಹೋಗಿದ್ದೀನಿ. ನಿಜವಾಗ್ಲೂ ಅವರು ನನಗೆ ಪಿನ್ ಮಾಡಿದರು ಸಂಜೆ 7 ಗಂಟೆಗೆ. ನಿಜವಾಗ್ಲೂ ನನಗೆ 10 ಗಿಫ್ಟ್ ಕೊಟ್ಟಿದ್ದಾರೆ. ನಾನು 10 ಗಿಫ್ಟನ್ನು ವಾಪಸ್ ಕೊಟ್ಟಿದ್ದೀನಿ. 10 ಕಮೆಂಟು ಕೂಡ ಬಂದಿದೆ. ನನಗೆ ತುಂಬಾ ಖುಷಿ ಆಯಿತು ನನಗೆ. ಯಾಕಂದರೆ ಕಮೆಂಟು ಏನೋ ಲೈಕ್ ಡನ್ ಅದು ಏನೂ ಇಲ್ಲ ಅದರಲ್ಲಿ. ಸ್ವಲ್ಪ ವಿಡಿಯೋಕ್ಕೆ ಸಂಬಂಧಪಟ್ಟ ಕಮೆಂಟೇ ಹಾಕಿದ್ರು ನನಗೆ 10 ಗಿಫ್ಟಲ್ಲಿ ಕೂಡ. ತುಂಬ ಖುಷಿ ಆಯಿತು. ಹಾಗೆ ಮಾಡಿ ಪ್ಲೀಸ್ ಎಲ್ಲರೂ ಗಿಫ್ಟದು ವಾಪಸ್ ತಗೋಬೇಡಿ. ಆಲ್ ಇನ್ ಒನ್ ನೈಸ್ ಅಂತಿದ್ದಾರೆ ಶ್ವೇತಾ ಅವರು. ಪ್ರಜೀವ್ ಗಿಫ್ಟ್ ಮಾಡಿ ಅಂತಿದ್ದಾರೆ. ಆಲ್ ಇನ್ ಒನ್ ಅವರು ಬಂದರು. ಹಾಯ್ ವೆಲ್ಕಮ್. ಸ್ವಾತಿ ಬ್ಲಾಗರ್ ಗಿಫ್ಟ್ ಡನ್ ಅಂತಿದ್ದಾರೆ. ಸ್ವಾತಿ ಬ್ಲಾಗರ್ ಅವರೇ ವೆಲ್ಕಮ್, ನಿಮಗೆ ವೆಲ್ಕಮ್. ಮಲ್ಟಿ ಅವರು ಭುವನ ಊಟ ಮಾಡಿದ್ರಾ ಅಂತಿದ್ದಾರೆ. ನೈಸ್ ಅಂತಿದ್ದಾರೆ ಸ್ವಾತಿ ಬ್ಲಾಗರ್ ಅವರು. ಹಾಯ್ ಶ್ವೇತಾ ಡನ್ ಅಂತಿದ್ದಾರೆ ನೋಡಿ ಸ್ವಾತಿ ಬ್ಲಾಗರ್ ಅವರು. ಏಜಸ್ ಅವರು ಯಾರು ಕನೆಕ್ಟ್ ಆಗ್ತಾರೋ ಆಗಿ ಕಮೆಂಟ್ ಬರುತ್ತೆ 100% ರಿಟರ್ನ್ ಮಾಡ್ತೀನಿ ಓಕೆ. ಟ್ರೈನ್ ಅವರು ಪ್ಲೀಸ್ ಗಿವ್ ಮೀ 5 ಸಬ್ಸ್ಕ್ರಿಪ್ಷನ್ 500 ಕಂಪ್ಲೀಟ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ನೋಡಿ. ಟ್ರೈನ್ ಅವರಿಗೆ ಯಾರೆಲ್ಲ ಗಿಫ್ಟ್ ಕೊಟ್ಟಿಲ್ಲ ಕೊಡಿ. ಅವರಿಗೆ 500 ಆಗಬೇಕಂತೆ, 5 ಸಬ್ ಬೇಕಂತೆ. ಪ್ಲೀಸ್ ಎಲ್ಲರೂ ಕನೆಕ್ಟ್ ಆಗಿ, ಅವರು ಕೂಡ ರಿಟರ್ನ್ ಕೊಡ್ತಾರೆ. ಭುವನ್ ಅತ್ತೆ ಅಂತಿದ್ದಾರೆ TV 17 ಅವರು. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಬೆಸ್ಟ್ ಅವರು ಆಲ್ ಇನ್ ಒನ್ ವರ್ಲ್ಡ್ ಅಂತಿದ್ದಾರೆ. ಎಲ್ಲೋ ಅಂತಿದ್ದಾರೆ. ಆಯಿತು ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ಸಿಸ್ ಅಂತಿದ್ದಾರೆ. ಯಾರು ಸಿಸ್? ಆಲ್ ಇನ್ ಒನ್ ಬೇಡ ಟಿವಿ ಅಂತಿದ್ದಾರೆ. ಶ್ವೇತಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು ನೋಡಿ. ಶಶಿ ಮಲೆನಾಡು ಅವರಿದ್ದಾರೆ. ಬಾಯ್ ಹರಿನಾ ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶಶಿ ಅವರೇ. ಇಷ್ಟರವರೆಗೆ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ನನ್ನ ಕಡೆಯಿಂದ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರೀತಿ ಕುಮಾರ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಟ್ರೈನ್ ಅವರು ಸಪೋರ್ಟ್ ಅಲ್ಲಿದ್ದಾರೆ ನೋಡಿ. ಟ್ರೈನ್ ಬ್ರದರ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ವಶು ಅಕ್ಕ ಏನು ಎಲ್ಲಿ ನಾನು ಹೋಗ್ತೀನಿ ಅವರ ಲೈವಿಗೆ. ಯಾರ್ದು ವೈಶು? ಆಲ್ ಇನ್ ಒನ್ ಬೆಸ್ಟ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಂತಿದ್ದಾರೆ. ರೋಜಾ ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ರೋಜಾ ಪೂಜಾ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಏನಾಯಿತು ವೈಶು? ಶ್ವೇತಾ ಸೂಪರ್ ಸಪೋರ್ಟ್. ಟ್ರೈನ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರೇ ಕಮೆಂಟ್ ಹಾಕಿ ರಿಟರ್ನ್ ಮಾಡುವೆ ಅಂತಿದ್ದಾರೆ ನೋಡಿ. ಲೀಲಾ ಕುಟುಂಬ ಅವರಿಗೆ ಕಮೆಂಟ್ ಹಾಕ್ಬೇಕಂತೆ ಟ್ರೈನ್ ಅವರೇ. ಅವರು ರಿಟರ್ನ್ ಮಾಡ್ತಾರಂತೆ. MR ಜೆ ಅವರು ಬಂದರು. ಮಿಸ್ಟರ್ ಬಂದರು. ಹಾಯ್ ಜೆ ಅವರೇ ವೆಲ್ಕಮ್ ನಿಮಗೆ. ಸೂಪರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ವೇತಾ ಅವರೇ. ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು ನೈಸ್. ಥ್ಯಾಂಕ್ ಯು ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಅವರು ಬಂದರು. ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಹ್ಯಾಪಿ ಡೇ ಅವರು. ಶ್ವೇತಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ. ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಊಟ ಆಯ್ತಾ ಸಿಸ್ಟರ್? ಊಟ ಆಯಿತು. ಮಿಸ್ಟರ್ ಜೆ ಅವರೇ ನಿಮ್ದಾಯ್ತಾ ಊಟ? ಸೂಪರ್ ಅಂತಿದ್ದಾರೆ. ರೋಜಾ ಪೂಜಾ ಅವರೇ ಡನ್. ಕಮೆಂಟ್ ಮಾಡಿ ನೋಡಿ ರಿಟರ್ನ್ ಮಾಡಿ ಪ್ಲೀಸ್. ಪೂಜಾ ಅವರೇ ನಿಮಗೆ ಕೊಟ್ಟಿದ್ದಾರಂತೆ ನೋಡಿ. ಲೈಫ್ ಇದ್ದು ರಂಜು ಅವರು ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. NB ಅವರವರು ಸೂಪರ್ ಸಪೋರ್ಟ್. TV ಬೇಡ ಅಂತಿದ್ದಾರೆ. ಆಲ್ ಇನ್ ಒನ್ ಅವರು TV 17 ಅತ್ತೆಗೆ ಜೈ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಶು ಅಕ್ಕ ನನಗೆ ಗಿಫ್ಟು ಕೊಟ್ಟಿದ್ಯಾ ಕೊಡಕ್ಕ ಅಂತಿದ್ದಾರೆ. ಟ್ರೈನ್ ಬ್ರದರ್ ವೈಶು ಸಿಸ್ಗೆ ನೀವು ಗಿಫ್ಟ್ ಕೊಟ್ಟಿಲ್ಲ ಅಂತೆ ನೋಡಿ. ಅವರು ಕೊಟ್ಟಿದ್ದಾರಂತೆ. ಪ್ಲೀಸ್ ಅವರೇ ಅದು ಮೆಸೇಜ್ ಚೆಕ್ ಮಾಡಿ ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಶ್ರೀಲೀಲಾ ಕುಟುಂಬ ಡನ್. ಕಮ್ ಯುವರ್ ಮೆಸೇಜ್ ಮೀ ಅಂತಿದ್ದಾರೆ ನೋಡಿ. ಡು ನಾಟ್ ಕಮ್ ಯುವರ್ ಮೆಸೇಜ್ ಪ್ಲೀಸ್ ಅವರಿಗೆ ಮೆಸೇಜ್ ಮಾಡಲಿಕ್ಕೆ
ಅವರಿಗೆ ಕನೆಕ್ಟ್ ಆಗಲಿಕ್ಕೆ ಗೊತ್ತಾಗ್ತಿಲ್ವೇನು? ಅವರು ಹೀಗೆ ಅವ್ರು ಯಾರಾದರೂ ಮೆಸೇಜ್ ಹಾಕಿದರೆ ಅವರಿಗೆ ಕನೆಕ್ಟ್ ಆಗ್ತಾರೆ, ಅವರು ಹಾಗೆ ಆಗ್ತಾರೆ ಅವರು. ಎಲ್ಲ ಕುಟುಂಬ ಅವರು ನೈಸ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿದ್ದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಸಿಸ್ಟರ್ ಅಂತಿದ್ದಾರೆ. ರಂಜು ಸಿಸ್ ರಿಟರ್ನ್ ಪ್ಲೀಸ್ ಚೆಕ್ ದ ಕಮೆಂಟ್. ರಂಜು ಸಿಸ್ ನಿಮಗೆ ಬ್ಯೂಟಿ ಅವರು ಕೊಟ್ಟಿದ್ದಾರಂತೆ ನೋಡಿ. ಹಾಯ್ ಸಿಸ್ಟರ್, ಹಾಯ್ ಮಿಸ್ಟರ್ ಜೆ ಅವರೇ, ಹಾಯ್, ವೆಲ್ಕಮ್ ನಿಮಗೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯಜಿಸ್ ಅವರು ಥ್ಯಾಂಕ್ ಯು ಸೋ ಮಚ್. ಹೆಪ್ಪಿ ಅವರು ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಹೆಪ್ಪಿ ಡೇ ಅವರು ಇದ್ದಾರೆ ನೋಡಿ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸೂಪರ್ ಸಪೋರ್ಟ್ ಅಂತಿದ್ದಾರೆ. ನನಗೆ ಸೂಜಿ ಹಾಕಿ ಅತ್ತೆ. ಓಕೆ, ಸೂಜಿ ಹಾಕುವ. ಸೂಜಿ ಹಾಕಿದ ಮೇಲೆ ಎಲ್ಲಿ ಹೋಗಬಾರ್ದು. ವಶು, ಡು ನಾಟ್ ಕಮ್ ಯುವರ್ ಮೆಸೇಜ್, ಫಸ್ಟ್ ಕಮ್ ಯುವರ್ ಮೆಸೇಜ್, ಸಬ್ಸ್ಕ್ರೈಬ್ ಯುವರ್ ಚಾನಲ್ ಅಂತಿದ್ದಾರೆ ನೋಡಿ. ವಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. MR ಜೆ ಅವರು ನೈಸ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ವಶು, ರಂಜು ಬೆಸ್ಟ್, ಗುಡ್ ನೈಟ್ ಅಂತಿದ್ದಾರೆ. ಏಜಸ್ ಬ್ಲಾಗ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಏಜಸ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ದುರ್ಗಾಲಕ್ಷ್ಮಿ ಅವರು. ಆಲ್ ಇನ್ ಒನ್ ನೈಸ್ ಅಂತಿದ್ದಾರೆ. ಪೂಜಾ ಅವರು ಲೈಫ್ ಇದು ರಂಜು ನಿಮಗೆ ರಿಟರ್ನ್ ಕೊಡ್ತೀನಿ ನೋಡಿ ಅಂತಿದ್ದಾರೆ. ನೋಡಿ ರಂಜು ಅವರೇ, ನಿಮಗೆ ಪೂಜಾ ಅವರು ರಿಟರ್ನ್ ಕೊಡ್ತಾ ಇದ್ದಾರೆ ನೋಡಿ, ಚೆಕ್ ಮಾಡಿ. ಮಿಸ್ಟರ್ ಜೆ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಮಿಸ್ಟರ್ ಜೆ ಅವರೇ ಪ್ಲೀಸ್ ಶ್ವೇತಾ ಅವರಿಗೆ ರಿಟರ್ನ್ ಮಾಡಿ, ಅವರು ಕೊಟ್ಟಿದ್ದಾರಂತೆ ನೋಡಿ. ಥ್ಯಾಂಕ್ ಯು ಪೂಜಾ ಅಂತಿದ್ದಾರೆ. ಮಿಸ್ಟರ್ ಜೆ 33 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಜೆ ಅವರೇ. ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ವಷ್ಟು, ನನಗೆ 10 ಗಿಫ್ಟ್ ಕೊಟ್ಟ ಲೈವ್ ನಮ್ಮ ಹೇಳಿ, ನಾನು ಬರ್ತೀನಿ ಲೈವ್ಗೆ. ಓಕೆ ವೈಶು, ಕಂಗ್ರ್ಯಾಚುಲೇಷನ್. ಸೂಪರ್ ಸಪೋರ್ಟ್ ಪ್ರೀತಿ ಕುಮಾರ್ ಅವರು ಅಂತಿದ್ದಾರೆ. ಆಲ್ ಇನ್ ಒನ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಬ್ಯೂಟಿ ಅಂತಿದ್ದಾರೆ. ಟ್ರೈನ್ ಅವರು ಎಸ್ ಅಂತಿದ್ದಾರೆ. ಸ್ವಾತಿ ಬ್ಲಾಗರ್ ಆಲ್ ಇನ್ ಒನ್ ಅವರೇ ಗಿಫ್ಟ್ ರಿಟರ್ನ್ ಮಾಡಿ. ಆಲ್ ಇನ್ ಒನ್ ಅವರೇ ಶ್ರುತಿ ಬ್ಲಾಗರ್ ಸ್ವಾತಿ ಬ್ಲಾಗರ್ ಅವರಿಗೆ ರಿಟರ್ನ್ ಕೊಡಿ. ಆಲ್ ಇನ್ ಒನ್ ಅವರೇ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸ್ವಾತಿ ಬ್ಲಾಗರ್ ಡನ್ ಅಂತಿದ್ದಾರೆ. ಪೂಜಾ ಅವರು ಥ್ಯಾಂಕ್ ಯು ರಂಜು ಸಿಸ್, ರಿಟರ್ನ್ ಕೊಟ್ಟಿದ್ದೀನಿ ನೋಡಿ ಅಂತಿದ್ದಾರೆ. ನ್ಯೂ ಫ್ರೆಂಡ್ಸ್ ಗಿಫ್ಟ್ ಮಾಡಿ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ. ಕನೆಕ್ಟ್ ಆಗಿ ಕಮೆಂಟ್ ಹಾಕಿ ಅಂತಿದ್ದಾರೆ ನೋಡಿ. ಜೆ ಅವರೇ, ನಿಮಗೆ ಶ್ವೇತಾ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಕೊಡಿ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. 837 ಸಸಿ ಮಲೆನಾಡು ಡನ್ ಅಂತಾರೆ ನೋಡಿ. ಅತ್ತೆಗೆ ಜೈ. ಟ್ರೈನ್ ಅವರೇ ಕಮೆಂಟ್ ಹಾಕಿ ರಿಟರ್ನ್ ಮಾಡಿಕೊಡುವೆ ಅಂತಿದ್ದಾರೆ. ಲೀಲಾ ಕುಟುಂಬ ಅವರು. ಪೂಜಾ ಗಿಫ್ಟ್ ರಿಟರ್ನ್ ಡನ್ ಅಂತಿದ್ದಾರೆ. ಪೂಜಾ ಅವರೇ ಗಿಫ್ಟ್ ಡನ್ ಅಂತೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಹ್ಯಾಪಿ ಡೇ ಅವರಿಗೆ. TV17 ಅತ್ತೆಗೆ ಜೈ ಅಂತಿದ್ದಾರೆ. ಜೈ. ಟ್ರೈನ್ ಬ್ರದರ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಟ್ರೈನ್ ಬ್ರದರ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ ಪೂಜಾ ಅವರಿಗೆ. ಕಮೆಂಟ್ ಒಮ್ಮೊಮ್ಮೆ ಶೋ ಆಗ್ತಿಲ್ಲ, ಅದು ಇವಾಗ ಹಾಗೆ ಆಗ್ತಾ ಉಂಟು, ಪ್ಲೀಸ್ ಚೆಕ್ ಮಾಡಿ. ರಂಜು ಮಾ ಅಂತಿದ್ದಾರೆ. ಶ್ವೇತಾ ಗಿಫ್ಟ್ ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ ನೋಡಿ. MR ಜೆ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ. ಹೌದಾ ಶ್ವೇತಾ 10 ಇದೆ, ಕಮೆಂಟ್ ಬಂದಿಲ್ಲ, ಕೇಳಿದೆ ನೋಡಿ. ಹೌದಾ ಅಂತಿದ್ದಾರೆ, ಅವರಿಗೆ ಬಂದಿಲ್ಲ ಅಂತೆ ಕಮೆಂಟ್. ಯು ನೌ ವಾಟ್ ದಿಸ್ ಮೈ ಸೆಕೆಂಡ್ ಕಮೆಂಟ್ ಆಫ್ಟರ್ 7 days. ವೈಶು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅತ್ತೆಗೆ ಜೈ. ಥ್ಯಾಂಕ್ ಯು. ಶ್ವೇತಾ ಗಿಫ್ಟ್ ರಿಟರ್ನ್ ಮಾಡಿದ್ದೀನಿ ನೋಡಿ. ಶ್ವೇತಾ ಅವರಿಗೆ ಮಿಸ್ಟರ್ ಜೆ ಅವರು ಕೊಟ್ಟಿದ್ದಾರೆ ನೋಡಿ. ಸಂಜನಾ ಅವರು ಬಂದರು ನೋಡಿ. ಸಂಜನಾ ಹಾಯ್, ವೆಲ್ಕಮ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪ್ಲೀಸ್. ಗಿವ್ ಮಿ ಲೈಕ್. ವಿ ಕ್ರಿಯೇಷನ್ಸ್ ಅವರು ಬಂದರು. ವಿ ಅವರೇ ಹಾಯ್, ವೆಲ್ಕಮ್ ವಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ. ವೆಲ್ಕಮ್ ವಿ ಕ್ರಿಯೇಷನ್ ಅವರೇ, ವೆಲ್ಕಮ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ವೈಸು ಸೂಪರ್ ಸಪೋರ್ಟ್. ಹ್ಯಾಪಿ ಡೇ ಅವರು ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಅತ್ತೆಗೆ ಜೈ ಅಂತಿದ್ದಾರೆ. NBR ಅವರು ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಲೋಡ್ ಆಗ್ತಿದೆ, ಸಾರಿ. ಊಟ ಇವಾಗ ಮಾಡಬೇಕು ವೈಶು, ನೀವು ಮಾಡಿದ್ದೀರಾ ಅಂತಿದ್ದಾರೆ. ಶ್ರೀಲ ಕುಟುಂಬ ಡನ್ ಪ್ಲೀಸ್ ಅಂತಿದ್ದಾರೆ.
ಓಕೆ ಮಿಸ್ಟರ್ ಜೆ ಅಂತಿದ್ದಾರೆ ನೋಡಿ. ಶ್ವೇತಾ ಗಿಫ್ಟ್ ರಿಟರ್ನ್ ಮಾಡಿದ್ದೀನಿ, ಕಮೆಂಟ್ ಮಾಡಿದ್ದೀನಿ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರು ಶ್ವೇತಾ ಥ್ಯಾಂಕ್ ಯು ಅಂತಿದ್ದಾರೆ. ನವೀನ್ ಪ್ರೇಮ ಅವರು ಪೂಜಾ ಡನ್, ಪೂಜಾ ಅವರೇ ಡನ್ ಅಂತಿದ್ದಾರೆ ನೋಡಿ. ನಿಮಗೆ ನವೀನ್ ಪ್ರೇಮ ಅವರಿಗೆ ರಿಟರ್ನ್ ಕೊಡಿ. ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಹ್ಯಾಪಿ ಡೇಸ್ ಕಮೆಂಟ್ ಹಾಕಿ ಅಂತಿದ್ದಾರೆ ನೋಡಿ. ಲೀಲಾ ಕುಟುಂಬ ಅವರು, ಶ್ವೇತಾ ಅವರೇ ಥ್ಯಾಂಕ್ ಯು ಅಂತಿದ್ದಾರೆ. ಅಯ್ಯೋ ಆಯಿತು ರಂಜು, ನಿನ್ನ ಕನೆಕ್ಟ್ ಆಗಿದ್ದೀನಿ, ಕನೆಕ್ಟ್ ಆಗಿ ಹೊಸಬ್ರು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಮಿಸ್ಟರ್ ಜೆ ಅವರು. ನವೀನ್ ಪ್ರೇಮ ವಿಡಿಯೋ ಫುಲ್ ನೋಡಿ. ಪೂಜಾ ನಾನು ಫುಲ್ ನೋಡ್ತೀನಿ ನೋಡಿ. ನವೀನ್ ಪ್ರೇಮ ಅವರು ಪೂಜಾ ಅವರಿಗೆ ಗಿಫ್ಟ್ ಕೊಡಿ, ಅವರಿಗೆ ಫುಲ್ ನೋಡಿದಾರಂತೆ ವಿಡಿಯೋ ನೋಡಿ. ಅಕ್ಕಂದು ಯೋಗೇಶ್ ಅವರಿಗೆ, ಅಕ್ಕ ಅದು ಯೋಗೇಶ್ ಅವರಿಗೆ ಹಾಕಿದ್ದು ಕಮೆಂಟ್ ಓಕೆನಾ? ಓಕೆ ಯಾರಿಗೆ ಥ್ಯಾಂಕ್ ಯು ಅಂತಿದ್ದಾರೆ. ವೈಶು ಥ್ಯಾಂಕ್ ಯು. ನವೀನ್ ಗಿಫ್ಟ್ ರಿಟರ್ನ್ ಮಾಡಿ. ನವೀನ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಶ್ವೇತಾ ಅವರಿಗೆ. ಮಿಸ್ಟರ್ ಜೆ ಕಮೆಂಟ್ ಹಾಕಿ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಅಂತಿದ್ದಾರೆ ನೋಡಿ. ಆಲ್ ಇನ್ ಒನ್ ನೈಸ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಪಿ ಅವರು. ಶ್ರೀಲೀಲಾ ಕುಟುಂಬ ಕಮೆಂಟ್ ಹಾಕಿದ್ದೀನಿ, ಪ್ಲೀಸ್ ರಿಟರ್ನ್ ಚೆಕ್ ಅಂತಿದ್ದಾರೆ. ಲೀಲಾ ಕುಟುಂಬ ಅವರೇ ನಿಮಗೆ ಕಮೆಂಟ್ ಹಾಕಿದ್ದಾರಂತೆ, ಪ್ಲೀಸ್ ಚೆಕ್ ಮಾಡಿ. ಲೈಫ್ ಇದ್ದು ರಂಜು ಆಲ್ ಇನ್ ಒನ್ ನನಗೆ ಕನೆಕ್ಟ್ ಆಗಿ ಮಾರ್ರೆ ಅಂತಿದ್ದಾರೆ. ಪ್ರೀತಿ ಕುಮಾರ್ ನೈಸ್. ನವೀನ್ ಅವರೇ ರಿಟರ್ನ್ ಮಾಡಿ ಅಂತಿದ್ದಾರೆ. ಪ್ರೀತಿ ಕುಮಾರ್ ನವೀನ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ರಂಜು ಅಂತಿದ್ದಾರೆ. ವೈಶು ಅವರು ಆಲ್ ಇನ್ ಒನ್ ಅತ್ತೆ ಮಾತನಾಡ್ಲಾ ನಾನು ನೈಸ್ ಅಂತಿದ್ದಾರೆ. ಆಲ್ ಇನ್ ಒನ್ ಅವರು ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಡಿ, ಪ್ಲೀಸ್ ಒಂದು ಲೈಕ್ ಕೊಡಿ, ಕನೆಕ್ಟ್ ಆಗಿ ಕಮೆಂಟ್ ಮಾಡಿ. ರಿಟರ್ನ್ ಗಿಫ್ಟ್ ಕೊಡುವೆ ಅಂತಿದ್ದಾರೆ. ನಿವಿಜಶ್ವಿ ಅವರು ಬಂದರು. ಹಾಯ್ ಅರಿನಾ ಅಕ್ಕ, ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ ಕೊಡಿ ನಿವಿಜಶ್ವಿ ಅವರೇ, ಪ್ಲೀಸ್ ಲೈಕನ್ ಕೊಡಿ. ನಿಮ್ಮ ಲೈಕನ್ನು ನೋಡಿದರೆ ಎನರ್ಜಿ ಬರುತ್ತೆ ನಮಗೆ ಓದಲಿಕ್ಕೆ, ಇಲ್ಲ ಅಂದರೆ ಎನರ್ಜಿ ಬರಲ್ಲ, ಲೈಕು ಕೊಡೋದಿಲ್ಲ ಅಂತ. ಶ್ರುತಿ ಅವರು ಪೂಜಾ ರಿಟರ್ನ್ ಮಾಡಿ ಅಂತಿದ್ದಾರೆ. ಎಪಿ ಅವರು ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಆಲ್ ಇನ್ ಒನ್ ನೈಸ್ ಅಂತಿದ್ದಾರೆ. ಕಮೆಂಟ್ ಹಾಕಿ ರಿಟರ್ನ್ ಮಾಡುವೆ ಅಂತಿದ್ದಾರೆ ನಮ್ಮ ಮಿಸ್ಟರ್ ಜೆ ಅವರು. ಹೊಸಬ್ರು ಕನೆಕ್ಟ್ ಆಗಿದ್ದೆ ಅಂತಿದ್ದಾರೆ. ನಿವಿಜಶ್ವಿ ಅವರು. ಹ್ಯಾಪಿ ಡೇ ಅವರು ಹೊಸಬ್ರು ಕನೆಕ್ಟ್ ಆಗಿದ್ದೆ. ನವೀನ್ ಪ್ರೇಮ ಅವರು ನನಗೆ ಸಬ್ ಮಾಡೋರು ವಿಡಿಯೋ ಫುಲ್ ನೋಡಿ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ನವೀನ್ ಪ್ರೇಮ ಅವರೇ ಗಿಫ್ಟ್ ಇವಾಗ ಫುಲ್ಲು ವಿಡಿಯೋ ನೋಡಿದರೆ ಒಂದು 10 ನಿಮಿಷ ಇರುತ್ತೆ ವಿಡಿಯೋ. ಈಗ ಫುಲ್ಲು ನೋಡ್ಲಿಕ್ಕೆ ಆಗಲ್ಲ, ಹಾಗೆಲ್ಲ ಇವು ಮುಗ್ದೇ ಹೋಗುತ್ತೆ. ಅದಕ್ಕೆ ಏನಂದಿದ್ದು ನಾನು, ಈಗ ಸ್ವಲ್ಪ ನೋಡಿ ಮತ್ತೆ ಅದೇ ವಿಡಿಯೋವನ್ನು ನೋಡಿ ಅಂತಿದ್ದೀನಿ ನಾನು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಲ್ ಇನ್ ಒನ್ ಅತ್ತೆ ನೀವು ಲೈವ್ ಮಾಡಿ ಅಂತಿದ್ದಾರೆ ನೋಡಿ. ಕಿಚ್ಚ ಬಾಸ್ ಹಾಯ್ ಅಕ್ಕ ಅಂತಿದ್ದಾರೆ. ಹಾಯ್ ವೆಲ್ಕಮ್ ಕಿಚ್ಚ ಬಾಸ್ ಅವರೇ, ವೆಲ್ಕಮ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ ಕಿಚ್ಚ ಬಾಸ್ ಅವರೇ. ಬೆಸ್ಟ್ MRJ ಅವರು ಕಮೆಂಟ್ ಹಾಕಿ, ಕಮೆಂಟ್ ಗಿಫ್ಟ್ ರಿಟರ್ನ್ ಮಾಡ್ತೀನಿ, ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ನಿವಿಜಸ್ವಿ 35 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಿ ಕ್ರಿಯೇಷನ್ ಅವರು ಶ್ವೇತಾ ಬ್ಲಾಗ್ ಗಿಫ್ಟ್ ಡನ್ ರಿಟರ್ನ್ ಕೊಡಿ ಅಂತಿದ್ದಾರೆ. ವಿ ಕ್ರಿಯೇಷನ್ ಅವರೇ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ ಪ್ಲೀಸ್. ಶ್ವೇತಾ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಅವರು. ವಿ ಕ್ರಿಯೇಷನ್ ಅವರು, ಅವರಿಗೆ ರಿಟರ್ನ್ ಕೊಡಿ. ನವೀನ್ ಫುಲ್ ನೋಡಿದೆ ವಿಡಿಯೋ ಬ್ರೂ ಅಂತಿದ್ದಾರೆ ನೋಡಿ. ಫುಲ್ ವಿಡಿಯೋ ನೋಡಿದಾರಂತೆ ಶ್ವೇತಾ ಅವರು ನೋಡಿ. ನವೀನ್ ಅವರೇ. ನಿವಿಜಾಶ್ವಿ ಮಿಸ್ಟರ್ ಜೆ ಕನೆಕ್ಟ್ ಆಗಿ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಅವರು. ಬೆಲ್ಲದಿಂಗಲಕ್ಕ ಯೋಗೇಶ್ ಅವರಿಗೆ ಕನ್ನಡ ಬರುತ್ತಾ? ನನಗೆ ಇಂಗ್ಲೀಷ್ ಅಲ್ಲಿ ಗಿಫ್ಟ್ ಕೇಳಿ ಸಾಕಾಯಿತು. ಅವ್ರಿಗೆ ಕನ್ನಡ ಬರುತ್ತೆ, ಯೋಗೇಶ್ ಬ್ರದರ್ ಅವರಿಗೆ ಬರುತ್ತೆ. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ, ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಅಂತಿದ್ದಾರೆ ಮಿಸ್ಟರ್ ಜೆ ಅವರು. ಹೊಸಬ್ರು ಕನೆಕ್ಟ್ ಆಗಿ ಅಂದಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವಿ ಕ್ರಿಯೇಷನ್ ಗಿಫ್ಟ್ ಮೀ ಅಂತಿದ್ದಾರೆ ಪ್ರೀತಿ ಕುಮಾರ್ ಅವರು. ಕಿಚ್ಚ ಬಾಸ್ ಕನೆಕ್ಟ್ ಆಗಿ ಅಂತಿದ್ದಾರೆ ನಿವಿ ಅವರು. ಆಲ್ ಇನ್ ಒನ್ ಅವರು 17 ಬ್ಯಾಡ್ ಪ್ಲೀಸ್ ಮೂಡ್ ಇಲ್ಲ. 17 ಬ್ಯಾಡ್ ಕಮೆಂಟಾ? ಓ ದೇವ. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ MJ ಮಿಸ್ಟರ್ ಜೆ ಅವರು. ಆಲ್ ಇನ್ ಒನ್ ವರ್ಲ್ಡ್ ಹಾಯ್ ಹೆಲೋ ಸಿಸ್ ಅಂತಿದ್ದಾರೆ. 61 ಗಿಫ್ಟ್ ಡನ್. ಪೂಜಾ ರಿಟರ್ನ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ಕೊಡಿ ಪ್ಲೀಸ್ ಅಂತಿದ್ದಾರೆ ನೋಡಿ. ಪೂಜಾ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಲೀಲಾ ಕುಟುಂಬ ಅವರು, ಅವರಿಗೆ ರಿಟರ್ನ್ ಕೊಡಿ.
ಆಲ್ ಇನ್ ಒನ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಪ್ರಿಯಾ ಅವರು ಬಂದರು. ಹಾಯ್ ಪ್ರಿಯಾ ಅವರೇ, ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ. ಪ್ರಿಯಾ ಅವರೇ ವೆಲ್ಕಮ್ ವೆಲ್ಕಮ್ ನಿಮಗೆ. ಬೆಸ್ಟ್ ಸೂಪರ್, ಥ್ಯಾಂಕ್ ಯು. ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಡಿ. ಊಟ ಆಯ್ತಾ ಸಿಸ್? ಊಟ ಆಯಿತು ಸಿಸ್, ನಿಮ್ದು ಆಯ್ತಾ? ಶ್ವೇತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನವೀನ್ ಅವರು ಶ್ವೇತಾ ಡನ್ ಅಂತಿದ್ದಾರೆ ನೋಡಿ. ಪೂಜಾ ಅವರು ಜೆ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಜೆ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಪೂಜಾ ಅವರಿಗೆ, ಪೂಜಾ YN ಅವರಿಗೆ ಪ್ಲೀಸ್ ರಿಟರ್ನ್ ಮಾಡಿ. ಪೂಜಾ ಅವರಿಗೆ ನನಗೆ ಕನೆಕ್ಟ್ ಆಗಿ, ನಾನು ಕೂಡ ಕನೆಕ್ಟ್ ಆಗ್ತೀನಿ ಅಂತಿದ್ದಾರೆ ನಿವಿ ಅವರು. ಪ್ರೀತಿ ಕುಮಾರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಟಿವಿ ಅವನ ಆಲ್ ಇನ್ ಒನ್ ಸ್ವಲ್ಪ ಕೆಲಸ ಇದೆ ಅಂತಿದ್ದಾರೆ. ಪ್ರೀತಿ ಕುಮಾರ್ ಸಪೋರ್ಟ್ ಅಲ್ಲಿದ್ದಾರೆ. ಕಿಚ್ಚ ಬಾಸ್ ಅವರು ಹಾಯ್ ಅಕ್ಕ, ಹಾಯ್, ವೆಲ್ಕಮ್ ವೆಲ್ಕಮ್ ಕಿಚ್ಚ ಬಾಸ್ ಅವರೇ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ ಕಿಚ್ಚ ಬಾಸ್ ಅವರೇ. ಊಟ ಆಯ್ತಾ ನಿಮ್ಮದು? ಪೂಜಾ ರಿಟರ್ನ್ ಪ್ಲೀಸ್. ಪೂಜಾ ಅವರೇ ಪ್ಲೀಸ್ ನವೀನ್ ಪ್ರೇಮ ಅವರಿಗೆ ರಿಟರ್ನ್ ಕೊಡಿ. ಪೂಜಾ ಅವರೇ ನವೀನ್ ಪ್ರೇಮ ಅವರಿಗೆ ರಿಟರ್ನ್ ಕೊಡಿ. ನಿವಿಜಾ ಸೂಪರ್ ಸಪೋರ್ಟ್ ಅಲ್ಲಿದೆ. ವೈಶೋ ಸೂಪರ್ ಸಪೋರ್ಟ್ ಅಲ್ಲಿದೆ. ಪೂಜಾ ರಿಟರ್ನ್ ಮಾಡಿ ಅಂತಿದ್ದಾರೆ. ನಿವಿಜಾಸ್ ನವೀನ್ ಪ್ರೇಮ ಕನೆಕ್ಟ್ ಆಗಿ ಅಂತಿದ್ದಾರೆ. ಆಲ್ ಇನ್ ಒನ್ ಸರಿ ಮಾಡುವೆ ಬಾ ಅಂತಿದ್ದಾರೆ. ಪೂಜಾ ರಿಟರ್ನ್ ಕೊಡಿ, ನಾನು ಗಿಫ್ಟು ಕೊಟ್ಟೆ ಅಂತಿದ್ದಾರೆ. ಎಪ್ಪಿ ಡೇ ಅವರು ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಪ್ರಿಯಾ ಅಮ್ಮ ಅವರು ಹೊಸಬ್ರು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಹಾರ್ಲಿಕ್ಸ್ ಅವರು ಹಾಯ್ ಅಂತಿದ್ದಾರೆ. ಹಾಯ್ ಹಾರ್ಲಿಕ್ಸ್ ಅವರೇ ವೆಲ್ಕಮ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಹಾರ್ಲಿಕ್ಸ್ ಅವರೇ. ಆಲ್ ಇನ್ ಒನ್ ಓಕೆ ಅಂತಿದ್ದಾರೆ. ಆಲ್ ಇನ್ ಒನ್ ವೈಫಿ ಅವರು ಬಂದರು. ಹಾಯ್ ಹಾಯ್ ಆಲ್ ಇನ್ ಒನ್ ವೈಫಿ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಪ್ಲೀಸ್, ಒಂದು ಲೈಕ್ ಕೊಡಿ. ನೀವು ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ನೀವಿ ನೋಡಿ ಇವರಿಗೆ ಗಿಫ್ಟ್ ರಿಟರ್ನ್ ಮಾಡಿ. ಶ್ವೇತಾ ಸಿಸ್ಸಿಗೆ ನಿಮಗೆ ಕೊಟ್ಟಿದ್ದಾರಂತೆ ನೋಡಿ. ಆಲ್ ಇನ್ ಒನ್ ವರ್ಲ್ಡ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ 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 ಲೈಕ್ ಕೊಡಿ. ನಿಮ್ಮ ಲೈಕ್ ನೋಡಿದಾಗ ನಮಗೆ ಓದಲಿಕ್ಕೆ ತುಂಬ ಎನರ್ಜಿ ಬರುತ್ತೆ. ಇಲ್ಲಾಂದರೆ ಲೈಕನ್ನು ನೋಡೋದ ನಿಮ್ಮನ್ನು ಓದೋದು ಅಂತಲೇ ಗೊತ್ತಾಗಲ್ಲ. ಕೊಡಿ ಅಲ್ವಾ, ಇಷ್ಟು ಬೇಡಬೇಕಾ ಒಂದು ಲೈಕ್ ಕೊಡಲಿಕ್ಕೆ? ಊಟ ಆಯ್ತಾ ಸಿಸ್? ಊಟ ಆಯಿತು ನಿಮ್ದು ಆಯ್ತಾ? ಆಲ್ ಇನ್ ಒನ್ ವೈಪಿ ಕನೆಕ್ಟ್ ಆಗಿ ಅಂತಿದ್ದಾರೆ ನವೀನ್ ಅವರು. ಶ್ವೇತಾ ಡನ್ ಅಂತಿದ್ದಾರೆ ನೋಡಿ. ನವೀನ್ ಅವರು ವಿ ಕ್ರಿಯೇಷನ್ಸ್ ಅವರು ನವೀನ್ ಪ್ರೇಮ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಎಪ್ಪಿ ಅವರು ಹೊಸಬ್ರು ಕನೆಕ್ಟ್ ಆಗಿ. ನಿವಿ ಸುರೇಶ್ ನಿಮಗೆ ನಿನ್ನೆನೇ ಕನೆಕ್ಟ್ ಆಗಿದ್ದೀನಿ, ಆಗಿಲ್ಲ ಅಂದರೆ ನೀವು ಆಗಿ ಅಂತಿದ್ದಾರೆ ನೋಡಿ. ಹೊಸಬ್ರು ಕನೆಕ್ಟ್ ಆಗಿ. ನವೀನ್ ಪ್ರೇಮ ಪೂಜಾ ವಿಡಿಯೋ ನೋಡಿ ಗಿಫ್ಟ್ ಕೊಡಿ ನನಗೆ. ಪೂಜಾ ಅವರೇ ವಿಡಿಯೋ ನೋಡಿ ಗಿಫ್ಟ್ ಕೊಡಿ ನೋಡಿ ನವೀನ್ ಪ್ರೇಮ ಅವರಿಗೆ. ಹಾರ್ಲಿಕ್ಸ್ ಗಿಫ್ಟ್ ರಿಟರ್ನ್ ಮಾಡಿ. ಹಾರ್ಲಿಕ್ಸ್ ಇದ್ದು ಸಪೋರ್ಟ್ ಐ ಡಿ ಶ್ವೇತಾ ಸಿಸ್ ಅವ್ರದ್ದು ಸಪೋರ್ಟ್ ಐ ಡಿ ಕೊಡ್ತಾರೆ ಏನೋ ಗೊತ್ತಿಲ್ಲ. ಹ್ಯಾಪಿ ಡೇ ಹೊಸಬ್ರು ಕನೆಕ್ಟ್ ಆಗಿ. ವಿ ಕ್ರಿಯೇಷನ್ ಗಿಫ್ಟ್ ಮೀ ಅಂತಿದ್ದಾರೆ. ಮಿಸ್ಟರ್ ಜೆ ನಾನು ಕೂಡ ನಿನ್ನೆನೇ ಆಗಿದ್ದೀನಿ. ಹಾರ್ಲಿಕ್ಸ್ ಅನ್ಸಬ್ ಮಾಡಿ ಅನ್ಸಬ್ ಅಂತಿದ್ದಾರೆ ನೋಡಿ. ಅವರದು ಸಪೋರ್ಟ್ ಐ ಡಿ ಶ್ವೇತಾ ಅವರೇ ರಿಟರ್ನ್ ಮಾಡಿ ಅಂತಿದ್ದಾರೆ. ಶ್ವೇತಾ ಅವರೇ ನೋಡಿ ರಿಟರ್ನ್ ಮಾಡಿ ಅಂತಾರೆ. ನಿವಿ ಅವರು ಶ್ವೇತಾ ಅವರು ಆವಾಗಲೇ ಕೊಟ್ಟರು. ನಿವಿ ಅವರೇ ನಿಮಗೆ ನೀವು ಚೆಕ್ ಮಾಡಿ. ಥ್ಯಾಂಕ್ ಯು ವೈಶು, ಥ್ಯಾಂಕ್ ಯು ಶ್ವೇತಾ, ಥ್ಯಾಂಕ್ ಯು. ವಿ ಕ್ರಿಯೇಷನ್ಸ್ ಪ್ಲೀಸ್ ರಿಟರ್ನ್, ನೀವು ನನಗೆ ಕೊಟ್ಟು ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಪ್ಲೀಸ್ ಪ್ಲೀಸ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ಪ್ಲೀಸ್. ಯಾಕೆ ಲೈಕ್ ಬರ್ತಾ ಇಲ್ಲ? 333 ಗಿಫ್ಟ್ ಡನ್, 331 ಗಿಫ್ಟ್ ಡನ್. ಎಪ್ಪಿ ಡೇ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಎಪ್ಪಿ ಡೇ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಪ್ರಿಯಾ ಅವರು ರಿಟರ್ನ್ ಕೊಡಿ. ನಿವಿ ಸುರೇಶ್ ನಿಮಗೆ ನಿನ್ನೆನೇ ಸಬ್ ಆಗಿದ್ದೀನಿ ಅಂತಿದ್ದಾರೆ ನೋಡಿ. ವಾರ್ಲಿಕ್ಸ್ ಅನ್ಸಬ್ ಒಬ್ರು ಅಂತಿದ್ದಾರೆ. ಬಂದೆ 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 ಹಾಂ ಹಾಯ್ 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 ವೆಲ್ಕಮ್. ಬಂದೆ ಚೂರು ಯಾರೋ ಬಂದರು ಅದಕ್ಕೆ ಹೋಗಿ ಬಂದೆ. ಹ್ಯಾಪಿ ಡೇ ಆ್ಯಂಡ್ ವಿ ಕ್ರಿಯೇಷನ್ಸ್ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ.
ಕನೆಕ್ಟ್ ಆಗಿ ಕಮೆಂಟ್ ಮಾಡಿ, ಗಿಫ್ಟ್ ರಿಟರ್ನ್ ಮಾಡ್ತೀನಿ. ವಿಡಿಯೋಗೆ ಕಮೆಂಟ್ ಮಾಡಿ ಅಂತಿದ್ದಾರೆ ನೋಡಿ. ವಾರ್ಲಿಕ್ಸ್ ಊಟ ಆಯ್ತಾ? ಊಟ ಆಯಿತು ವಾರ್ಲಿಕ್ಸ್. ಕನೆಕ್ಟ್ ಆಗಿ ರಿಟರ್ನ್ ಇದೆ ಅಂತಿದ್ದಾರೆ ನಿವಿಜಸ್ವಿ ಅವರು. ಊಟ ಆಯ್ತಾ ಸಿಸ್? ಊಟ ಆಯಿತು. ಪ್ಲೀಸ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕನ್ನು ಕೊಡಿ ಪ್ಲೀಸ್ 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 ಪ್ಲೀಸ್. ನಿಮ್ಮ ಹತ್ರ ರಿಕ್ವೆಸ್ಟ್, ನನ್ನದೊಂದು ದೊಡ್ಡ ರಿಕ್ವೆಸ್ಟ್, ನಿಮ್ಮ ಹತ್ರ ಒಂದು ಲೈಕ್ ಕೊಡಿ ಅಂತ. ಸಪೋರ್ಟಲ್ಲಿದ್ದಾರೆ ನಮ್ಮ MK ಅವರು. ಥ್ಯಾಂಕ್ ಯು ಸೋ ಮಚ್. ಪ್ರಿಯಾ ಅವರು 57 ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಫ್ರೆಂಡ್ಸ್. ಹಾರ್ಲಿಕ್ಸ್ ಅಂತಿದ್ದಾರೆ. ಹಾರ್ಲಿಕ್ಸ್ ಅವರೇ, ನಿಮಗೆ 57 ಗಿಫ್ಟ್ ಡನ್ ಅಂತೆ. ಹೌದಾ? 57 ಇದೆಯಾ? ಹಾಗಾದರೆ ಇವರಿಗೆ ಶ್ವೇತಾ ಅವರಿಗೂ ಕೂಡ ರಿಟರ್ನ್ ಕೊಡಿ ಹಾರ್ಲಿಕ್ಸ್ ಅವರೇ ಪ್ಲೀಸ್. ಅವರು ಕೂಡ ಕೊಟ್ಟಿದ್ದಾರೆ ನೋಡಿ, ಕೊಡಿ ಅಲ್ವಾ ಅವರಿಗೂ ಕೂಡ. ಪ್ರಿಯವರು ಕೂಡ ಕೊಟ್ಟಿದ್ದಾರೆ ನೋಡಿ, ಕೊಡಿ ಅವರಿಗೆ ಎಲ್ಲ. ಮಿಸ್ಟರ್ ಜೆ, ನಿಮಗೆ ಕನೆಕ್ಟ್ ಆಗಿದ್ದೀನಿ, ನೀವು ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಅಂತಿದ್ದಾರೆ. ಮಿಸ್ಟರ್ ಜೆ ನಿಮಗೆ ಕನೆಕ್ಟ್ ಆಗಿದ್ದಾರಂತೆ ನೋಡಿ. ಆಲಿನ್ ಒನ್ ವೈಪಿ ಅವರೇ, ಪ್ಲೀಸ್ ಒಂದು ಲೈಕ್ ಅನ್ಕೊಡಿ. ನಿಮ್ಮ ಲೈಕ್ ಕೊಟ್ಟಿಲ್ಲ, ಪ್ಲೀಸ್ ಒಂದು ಕೊಡಿ. ಲೀಲಾ ಅವರು ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಶು ಅವರು ಆಯಿತು ನಿವಿ ಅಕ್ಕ ಅಂತಿದ್ದಾರೆ. PD ಅವರು ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. VV ಅವರು ಆಲ್ ಇನ್ ಒನ್ ವೈಪಿ ಗಿಫ್ಟ್ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಸ್ವಾತಿ ಬ್ಲಾಗರ್ ಅವರು ಹಾಯ್ ಅಂತಿದ್ದಾರೆ. ಹಾಯ್ ವೆಲ್ಕಮ್ ಸ್ವಾತಿ ಅವರೇ. ಯಾರು ಕಮೆಂಟು ಮಿಸ್ ಆಗಿದೆ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಒಮ್ಮೆ ಹಾಗೆ ಆಗುತ್ತೆ, ಏನು ಮಾಡ್ಲಿಕ್ಕಾಗಲ್ಲ, ಮಿಸ್ ಆಗೇ ಆಗುತ್ತೆ. ಸೂಪರ್ ಅವರು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅವರೇ. ಥ್ಯಾಂಕ್ ಯು. ಆಲ್ ಇನ್ ಒನ್ ಅವರೇ ಥ್ಯಾಂಕ್ ಯು ಸೋ ಮಚ್. ಶ್ವೇತಾ ಅವರೇ ಥ್ಯಾಂಕ್ ಯು ಸೋ ಮಚ್. ಅಕ್ಕ ಪಿನ್ ಮಲ್ಪ್ಲೆ ಓಕೆ ಮಾಡ್ತೀನಿ. ಸ್ವಾತಿ ಮಾಡ್ತೀನಿ ಪಿನ್ ಮಲ್ಪುವೆ ಮಲ್ತೆ ಅಕ್ಕ ಪಿನ್ ಮಲ್ಪ್ಲೆ ಓಕೆ ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಪ್ರಿಯಾ ಅವರು ವಿ ಕ್ರಿಯೇಷನ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ವಿ ಕ್ರಿಯೇಷನ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಪ್ರಿಯಾ ಅವರಿಗೆ ಪಿನ್ ಮಾಡಿ ಸಿಸ್ಟರ್. ಓಹೋ ಇವರು ಮಾಡ್ಲಿಕ್ಕೆ ಅಂದರು, ಮತ್ತೆ ಮಾಡ್ತೀನಿ ಒಂದು 5 ನಿಮಿಷ ಆದಮೇಲೆ. ಮಿಸ್ಟರ್ ಜೆ ನಿಮ್ಮದು ಮಾಡ್ತೀನಿ. ಹ್ಯಾಪಿ ಡೇ ಗಿಫ್ಟ್ ಕೊಡಿ ಅಂತಿದ್ದಾರೆ. ರಿಟರ್ನ್ ಪಿನ್ ಮಾಡಿ ಸಿಸ್ಟರ್. ಮಾಡ್ತೀನಿ ಅವರು ಅಂದರು, ಆಗ ಅವರಿಗೆ ಮಾಡಿದೆ. ಥ್ಯಾಂಕ್ ಯು ಅಂತಿದ್ದಾರೆ. ಥ್ಯಾಂಕ್ ಯು. ಕನೆಕ್ಟ್ ಆಗಿ ಅಂತಿದ್ದಾರೆ. ಮಿಸ್ಟರ್ ಜೆ ಅವರೇ ಇವ್ರದ್ದಾದ್ಮೇಲೆ ನಿಮಗೆ ಮಾಡ್ತೀನಿ. ಪ್ರಿಯಾ 923 ಡನ್ ಅಂತಿದ್ದಾರೆ ನೋಡಿ. ಹ್ಯಾಪಿ ಡೇ ಅವರು. ವೈಶು ಹಾಯ್ ವೈಶು ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ವೈಶು. ಚರಣ್ ಅವರು ಬಂದರು. ಹಾಯ್ ಚರಣ್ ಅವರೇ. ಚರಣ್ ವೆಲ್ಕಮ್, ನಿಮಗೆ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ ಚರಣ್ ಅವರೇ. ಲೈಕ್ ಯಾಕೋ ಇವತ್ತು ಬರ್ತಾನೆ ಇಲ್ಲ, ಏನು ಅಂತ ಗೊತ್ತಿಲ್ಲ ಪ್ರಾಬ್ಲಮ್ಮು. ಕೇಳ್ದೆ ಅಂತೆ. ಹಾಯ್ ವೆಲ್ಕಮ್. ವಿ ಕ್ರಿಯೇಷನ್ ಗಿಫ್ಟ್ ರಿಟರ್ನ್ ಮಾಡಿ. ವಿ ಕ್ರಿಯೇಷನ್ ಅವರೇ ಇದ್ದೀರಾ? ಪ್ಲೀಸ್ ರಿಟರ್ನ್ ಮಾಡಿ ಪ್ರಿಯಾ ಅವರಿಗೆ. ವೈಶು ಕೇಳ್ದೆ ಅಂತಿದ್ದಾರೆ. ಲೀಲಾ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಶ್ವೇತಾ ಅವರು ಶ್ರೀಲೀಲಾ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಶ್ವೇತಾ ಅವರಿಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೇಮಲೋಕ ಅವರು ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ. ಲೈಕ್ ಬರ್ತಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ, ಲೈಕ್ ಕೊಡಿ. ಹ್ಯಾಪಿ ಡೇ ಶ್ರೀಲೀಲಾ ಕುಟುಂಬ, ನಿಮಗೆ ಅವಾಗಲೇ ರಿಟರ್ನ್ ಮಾಡಿದ್ದೀನಿ. ಹೇಮ ಅಕ್ಕ ರಿಟರ್ನ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಚರಣ್ ಅವರು ಅಕ್ಕ ಸಪೋರ್ಟ್ ಮೆಸೇಜ್ ಹಾಕಿದ್ದೀನಿ 11ವರೆಗೂ, ಆಮೇಲೆ ಮಲಗ್ತೀನಿ. ಓಕೆ ವೈಶು. ಓಕೆ ಥ್ಯಾಂಕ್ ಯು ವೈಶು. ವಾರ್ಲಿಕ್ಸ್ ಗಿಫ್ಟ್ ರಿಟರ್ನ್ ಮಾಡಿ. ವಾರ್ಲಿಕ್ಸ್ ಇದು ಸಪೋರ್ಟ್ ID ಅಂತ ಪ್ರಿಯಾ ಅವರೇ. ವೈಶು ಸೂಪರ್ ಸಪೋರ್ಟ್. ಪೂಜಾ ರಿಟರ್ನ್ ಮಾಡಿಲ್ಲ. ಪೂಜಾ ಅವರು ರಿಟರ್ನ್ ಮಾಡಿಲ್ಲ ಅಂತೆ. ಪೂಜಾ ಅವರು ಇದ್ದೀರಾ? ಪೂಜಾ ಗಿಫ್ಟ್ ಡನ್ ಅಂತಿದ್ದಾರೆ. ಪೂಜಾ ಅವರೇ ಇದ್ದೀರಾ? ಸ್ವಾತಿ ಅವರು ಸೂಪರ್ ಸಪೋರ್ಟ್. ವೈಶು ಅವರು ಸೂಪರ್ ಸಪೋರ್ಟ್. ಹ್ಯಾಪಿ ಡೇ ರಿಟರ್ನ್ ಗಿಫ್ಟ್ ಡನ್ ಅಂತಿದ್ದಾರೆ. ಮಿಸ್ಟರ್ ಚರಣ್ ಅವರು ನೋಡಿ ಹ್ಯಾಪಿ ಡೇ ಡನ್ ಅಂತೆ ನೋಡಿ. ಅವರಿಗೆ ರಿಟರ್ನ್ ಕೊಡಿ. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ.
ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪಿ ಅವರು ಶ್ರೀಲೀಲಾ ಕುಟುಂಬ ಕಮೆಂಟ್ ಸಹ ಮಾಡಿದ್ದೀನಿ ಅಂತಿದ್ದಾರೆ. ನೋಡಿ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಮಿಸ್ಟರ್ ಜೆ ರಿಟರ್ನ್ ಗಿಫ್ಟ್ ಅಂತಿದ್ದಾರೆ. ನೋಡಿ ಮಿಸ್ಟರ್ ಜೆ ಅವರೇ ಚರಣ್ ಅವರು ಗಿಫ್ಟ್ ಕೊಟ್ಟಿದ್ದಾರಂತೆ. ನೋಡಿ ರಿಟರ್ನ್ ಕೊಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಶ್ವೇತಾ ಅವರು ಎಪ್ಪಿ ಅವರು ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಸ್ವಾತಿ ಬ್ಲಾಗರ್ ಅವರು ಹಾಯ್ ಅಂತಿದ್ದಾರೆ. ಪ್ಲೀಸ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ. ಚರಣ್ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ಅಕ್ಕ ಅಕೌಂಟ್ ಪಿನ್. ಚರಣ್ ಅವರೇ ಇನ್ನೊಬ್ರು ಇದ್ದಾರೆ, ಅವ್ರದ್ದು ಪಿನ್ ಮಾಡಲಿಕ್ಕೆ ಇದೆ ಪ್ಲೀಸ್. ಸಾರಿ, ಅವ್ರದ್ದು ಆದಮೇಲೆ ನಿಮ್ಮದು ಮಾಡ್ತೀನಿ. ಮಿಸ್ಟರ್ ಜೆ ಅವ್ರದ್ದೊಂದು ಪಿನ್ ಮಾಡ್ತೀನಿ. ಅವರು ಆಗ ಅಂದಿದ್ದಾರೆ ತುಂಬ ಹೊತ್ತಿನಿಂದ ಅವರು ಅಂತ ಇದ್ದಾರೆ. ನಾನು ಇನ್ನೊಬ್ಬರಿಗೆ ಮಾಡಿದ್ದೀನಿ. 5 ನಿಮಿಷ ಬಿಟ್ಟು ಇನ್ನು ನಿಮ್ಮದು ಮಾಡ್ತೀನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೊಸೊಬ್ಬರು ಕನೆಕ್ಟ್ ಆಗಿ ಅಂತಿದ್ದಾರೆ. ಪಿ ಡಿ ಅವರು ಸ್ವಾತಿ ಅವರು ಹಾಯ್ ಅಂತಿದ್ದಾರೆ. ಶ್ವೇತಾ ಅವರು ಸೂಪರ್ ಸಪೋರ್ಟ್. ಪಿನ್ ಮಾಡ್ತೀನಿ ಇರಿ. ಸ್ವಾತಿ ಅವರು ಸೂಪರ್ ಸಪೋರ್ಟ್. ಚರಣ್ ಅವರು ಅಕ್ಕ ಪಿನ್ ಅಂತಿದ್ದಾರೆ. ಮಾಡ್ತೀನಿ ಇರಿ ಮಾಡ್ತೀನಿ. ಕಾನ್ಸೆಪ್ಟ್ ಕ್ರ್ಯಾಕರ್ ಅವರು ಬಂದರು. ಹಾಯ್ ಹಲೋ ಕಾನ್ಸೆಪ್ಟ್ ಅವರೇ. ಬ್ಲಾಗರ್ ಹಾಯ್ ಅಂತಿದ್ದಾರೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಪ್ಲೀಸ್. ಚರಣ್ ಅವರೇ ಒಂದು ಲೈಕ್ ಕೊಡಿ ನೀವು. ಕೆಲವರು ಕೊಟ್ಟೇ ಇಲ್ಲ ಲೈಕ್. ತುಂಬ ಜನ ಕೊಟ್ಟಿಲ್ಲ. ಎಷ್ಟು ಬೊಬ್ಬೆ ಹಾಕಿದರೂ ಕೊಟ್ಟಿಲ್ಲ. ನಾನು ಕೇಳುವುದಿಲ್ಲ ಅಂತ ಅಂದ್ಕೊಂಡಿದ್ದೆ ಯಾರ ಹತ್ರ ಕೂಡ, ಆದರೂ ಬಾಯಲ್ಲಿ ಬಂದೇ ಬಿಡುತ್ತೆ. ಸ್ವಾತಿ ಬ್ಲಾಗರ್ ಹಾಯ್ ಅಂತಿದ್ದಾರೆ. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಅಂತಿದ್ದಾರೆ. ಮಿಸ್ಟರ್ ಜೆ ಅವರು ಪಿನ್ ಐಡಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 66 MR ಚರಣ್ ನಾಯಕ್ ಗಿಫ್ಟ್ ಡನ್. ರಿಟರ್ನ್ ಮಾಡಿ. ನೋಡಿ ಪ್ರಿಯಾ ಅವರು ಗಿಫ್ಟ್ ಕೊಟ್ಟಿದ್ದಾರೆ. MR ಪಿನ್ ಐಡಿ MR ಜೆ ಅವರೇ. ಮಿಸ್ಟರ್ ಜೆ ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಮಿಸ್ಟರ್ ಜೆ ಅವರೇ. ವಿ ಕ್ರಿಯೇಷನ್ ಅವರು ಪ್ರಿಯಾ ಗಿಫ್ಟ್ ರಿಟರ್ನ್ ಡನ್ ಅಂತಿದ್ದಾರೆ. ನೋಡಿ ಕೊಟ್ಟರಂತೆ. ನೋಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಹೆಲೋ ಅಂತಿದ್ದಾರೆ. ಕಾನ್ಸೆಪ್ಟ್ ಅವರು ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ವೈಶು ಅವರು ಸೂಪರ್ ಸಪೋರ್ಟ್. ಶ್ರೇಷ್ಠ ಕನ್ನಡ ಬ್ಲಾಗ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೇಷ್ಠ ಅವರೇ. ಒಂದು ಲೈಕ್ ಕೊಡಿ. ಕೊಟ್ಟರ ಲೈಕ್ ನೀವು ಕೊಟ್ಟಿರಬೇಕು. ಮಿಸ್ಟರ್ ಜೆ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ನೋಡಿ ರಿಟರ್ನ್ ಕೊಡಿ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದೆ. ಕನೆಕ್ಟ್ ಆಗಿ ಫ್ರೆಂಡ್ಸ್ ಅಂತಿದ್ದಾರೆ. ಕಾನ್ಸೆಪ್ಟ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಪೂರ್ಣ ಪ್ರಕಾಶ್ ಚೌಧರಿ ಅವರು ಬಂದರು. हाय वेलकम भैया. खाना हो गया भैया? अभी हो गया आपका 10 बजे होता है ना आपका खाना. ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪಿ ಡೇ ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಶ್ರೇಷ್ಠ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹೇಮಾ ಅವರು ಮಿಸ್ಟರ್ ಚರಣ್ ಓಕೆ ಕಮೆಂಟ್ ಮಾಡಿ ವಿಡಿಯೋಗೆ ಅಂತಿದ್ದಾರೆ. ನೋಡಿ ಮಿಸ್ಟರ್ ಚರಣ್ ಅವರೇ ಕಮೆಂಟ್ ಮಾಡಿ ಅಂತಿದ್ದಾರೆ. ವಿ ಕ್ರಿಯೇಷನ್ ಅವರು ರಿಟರ್ನ್ ಗಿಫ್ಟ್ ಡನ್ ಅಂತಿದ್ದಾರೆ. ವಿ ಕ್ರಿಯೇಷನ್ ಅವರೇ ರಿಟರ್ನ್ ಗಿಫ್ಟ್ ಡನ್ ಅಂತೆ. ಚರಣ್ ನಾಯ್ಕ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಪ್ರಿಯಾ ಅವರು ಚರಣ್ ಅವರೇ ಗಿಫ್ಟ್ ರಿಟರ್ನ್ ಮಾಡಿ ಪ್ರಿಯಾ ಅವರಿಗೆ. ಲೀಲಾಸಿಸ್ ಗಿಫ್ಟ್ ಡನ್. ಇದ್ದೀರಾ ಲೀಲಾಸಿಸ್? ಇದ್ದೀರಾ? ನಿಮಗೆ ಗಿಫ್ಟ್ ಡನ್ ಅಂತೆ. ನೋಡಿ ಇದ್ದೀರಾ? ಅವರು ಇಲ್ವಾ ಏನೋ ಹೋದ್ರೇನ ನೋಡಿ. ಕಮೆಂಟ್ ಲೀಲಾಸಿಸ್ ಅಂತಿದ್ದಾರೆ. ಸ್ವಾತಿ ಬ್ಲಾಗರ್ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. MR ಜೆ ಅವರು ಕನೆಕ್ಟ್ ಮೀ ಫ್ರೆಂಡ್ಸ್ ಅಂತಿದ್ದಾರೆ. ಕಾನ್ಸೆಪ್ಟ್ ಅವರು ಮಿಸ್ಟರ್ ಜೆ ಚರಣ್ ನಾ ವಿಡಿಯೋಗೆ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ. ಓಕೆ ಮಾಡಿದ್ದೀನಿ. ನೋಡಿ ಚರಣ್ ಅವರೇ ನಿಮಗೆ MR ಜೆ ಅವರು ಮಿಸ್ಟರ್ ಜೆ ಅವರು ಕೊಟ್ಟಿದ್ದಾರೆ. ನೋಡಿ ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. APD ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕಾನ್ಸೆಪ್ಟ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಕಾನ್ಸೆಪ್ಟ್ ಅವರಿಗೆ ಚರಣ್ ಅವರು ಪ್ರಿಯಾ ಅವರೇ ರಿಟರ್ನ್ ಗಿಫ್ಟ್ ಅಂತಿದ್ದಾರೆ. ಶ್ರೇಷ್ಠ ಕನ್ನಡ ಬ್ಲಾಗ್ಸ್ ಅವರು ಹ್ಯಾಪಿ ಡೇ 3 ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. APD ಅವರೇ ಚರಣ್ ಕಮೆಂಟ್ ಹಾಕಿ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನೋಡಿ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಾನ್ಸೆಪ್ಟ್ ಅವರೇ ಹೇಮಂತ್ ಗೌಡ ಅವರು ಬಂದರು. ಹಾಯ್
ಕೊಟ್ಟಿ ರಿಟರ್ನ್ ಮಾಡಿ ಅಂತಿದ್ದಾರೆ ಶ್ವೇತಾ ಅವರು. ಚರಣ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಶ್ವೇತಾ ಅವರಿಗೆ. ಕನೆಕ್ಟ್ ಹಾಕಿ ಕಮೆಂಟ್ ಮಾಡಿ ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ ವಿ ಕ್ರಿಯೇಷನ್ಸ್ ಅವರು. ಮಿಸ್ಟರ್ ಚರಣ್ ಗಿಫ್ಟ್ ಒಂದು ನಿಮಿಷ. ಮಿಸ್ಟರ್ ಚರಣ್ ರಿಟರ್ನ್ ಮಾಡಿ ಕಾನ್ಸೆಪ್ಟ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಮಿಸ್ಟರ್ ಚರಣ್ ಗಿಫ್ಟ್ ರಿಟರ್ನ್ ಡನ್ ಅಂತಿದ್ದಾರೆ ವಿ ಕ್ರಿಯೇಷನ್ ಅವರು. 38 ಲೈಕ್ ಡನ್ ಅಂತಿದ್ದಾರೆ MR ಚರಣ್ ಅವರು. ಥ್ಯಾಂಕ್ ಯು ಸೋ ಮಚ್. ಹೇಮಾ ಲೋಕ 165 ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಹೇಮಾ ಲೋಕ ಅವರೇ ಪ್ಲೀಸ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಪ್ರಿಯಾ ಅವರು, ನೋಡಿ ಅವರಿಗೆ ರಿಟರ್ನ್ ಕೊಡಿ. ಕರೆಕ್ಟ್ ಮೀನ್ಸ್ ಅಂತಿದ್ದಾರೆ ಕಾನ್ಸೆಪ್ಟ್ ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಲೀಲಮ್ಮ ಇದ್ದಾರೆ ನೋಡಿ. ಶ್ರೇಷ್ಠ ಕಮೆಂಟ್ ಹಾಕಿದ್ದೀರಾ ಅಂತ ಕೇಳ್ತಿದ್ದಾರೆ ನೋಡಿ. ದುರ್ಗಾಲಕ್ಷ್ಮಿ ಗಿಫ್ಟ್ ರಿಟರ್ನ್ ಮಾಡಿ ಅಂತಾರೆ ಶ್ವೇತಾ ಅವರು. ನೋಡಿ ದುರ್ಗಾಲಕ್ಷ್ಮಿ ಅವರೇ ಇದ್ದೀರಾ, ಅವ್ರಿಗೆ ರಿಟರ್ನ್ ಮಾಡಿ. ನನಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಅನ್ನು ಕೊಡಿ. ಎಸ್ ಸ್ಟಾರ್ ಅಂತಿದ್ದಾರೆ ನೋಡಿ. ನಿಮ್ಮ ಅಡುಗೆ ಸಖಿಯವರು 9796 ವಿ ಕ್ರಿಯೇಷನ್ ಗಿಫ್ಟ್ ಡನ್ ವಿಡಿಯೋ ನೋಡಿ ರಿಟರ್ನ್ ಕೊಡಿ ಅಂತಿದ್ದಾರೆ. ವಿ ಕ್ರಿಯೇಷನ್ ಅವರೇ ಪ್ಲೀಸ್ ನಿಮ್ಮ ಅಡುಗೆ ಸಖಿಯವರಿಗೆ ರಿಟರ್ನ್ ಕೊಡಿ. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಹೆಪ್ಪಿ ಅವ್ರ ಕಾನ್ಸೆಪ್ಟ್ ಕ್ರ್ಯಾಕರ್ ರಿಟರ್ನ್ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಒಂದು ನಿಮಿಷ ಕಲ್ಲರ್ ಹೋಯ್ತು ನನ್ನ ಮೊಬೈಲಿದ್ದು, ಅದೊಂದು ಟೈಮಿಗೆ ಸರಿಯಾಗಿ ಹೋಗುತ್ತೆ, ಬ್ಲ್ಯಾಕ್ ಆಗುತ್ತೆ. ಕಲ್ಲರ್ ಇಡ್ತೀನಿ ಅದಕ್ಕೆ. ತುಂಬ ಪ್ರಾಬ್ಲಮ್ ಮೊಬೈಲ್ ಇದು. ಕಾನ್ಸೆಪ್ಟ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಎಪಿ ಡೇ ಅವರಿಗೆ. ಅಪ್ಪಟ ಕನ್ನಡತಿ ಅವರು ಬಂದರು. ಐ ವೆಲ್ಕಮ್. ಅಪ್ಪಟ ಕನ್ನಡತಿ ಅವರೇ ಪ್ಲೀಸ್ ಒಂದು ಲೈಕನ್ನು ಕೊಡಿ. ವೈಪಿ ಅವರೇ ನೀವು ಲೈಕ್ ಕೊಡಿ ಪ್ಲೀಸ್ ಒಂದು ಲೈಕ್ ಕೊಡಿ. ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೋಡಿ, ಕೊಡಬೇಕಲ್ವಾ. ರಂಜು ಗಿಫ್ಟ್ ಡನ್ ಅಂತಿದ್ದಾರೆ. ಪ್ರೀತಿ ಸಿಗಲ್ಲವೆಂದು ಮಾತ್ರಕ್ಕೆ ನಾನಿನ್ನ ಕೆಳಗೆ ದ್ವೇಷಿಸಲಿ, ಪ್ರೀತಿಸುವೆ ಇರಲಿ ಅಂತಿದ್ದಾರೆ. ಸುನೀತಾ ಬ್ಲಾಗ್ ಜೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶ್ವೇತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸುನೀತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುನೀತಾ ಬ್ಲಾಗ್ಸ್ ಅವರೇ. ಥ್ಯಾಂಕ್ ಯು. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಅಪ್ಪಟ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಅಪ್ಪಟ ಕನ್ನಡತಿ ಲೈಕ್ ಕೊಡಿ. ಆಲ್ ಇನ್ ಒನ್ ಎಲ್ಲೋದ್ರಿ ವಿ ಕ್ರಿಯೇಷನ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಪ್ರೀತಿ ಕುಮಾರ್ ಗಿಫ್ಟ್ ಡನ್ ಅಂತಿದ್ದಾರೆ. ಮಿಸ್ಟರ್ ಚರಣ್ ಅವರು ಟುಟುನ್ ದೀದಿ ಹಾಯ್ ವೆಲ್ಕಮ್ ದೀದಿ ವೆಲ್ಕಮ್. ಯುವರ್ ಲಕ್ಷ್ಮಿ ಜಿ ರಿಟರ್ನ್. ದುರ್ಗಾ ರಿಟರ್ನ್ ಡನ್ ವಿತ್ ಕಮೆಂಟ್ ಅಂತಿದ್ದಾರೆ ಟುಟುನ್ ದೀದಿ. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟುಟುನ್ ದೀದಿ. ಗಿವ್ ಮಿ ಲೈಕ್. VXN ऑल इन वन ऑलरेडी गिफ्ट डन प्लीज चेक अंतिದ್ದಾರೆ. दीदी आपका लाइव में मैं ज्वाइन हो गई आज. कमेंट सपोर्ट कमेंट किया मैंने. कांसेप्ट क्रेकर गिफ्ट ಬಂದೆ ಈಗ ಸ್ವಲ್ಪ. ಮಿಸ್ಟರ್ ಚರಣ್ ಅವರು ಇದ್ದೀರಾ? ಪಿನ್ ಮಾಡ್ತೀನಿ. ಬಂದೆ. ಬಂದೆ. ಕಾನ್ಸೆಪ್ಟ್ ಅವರೇ ಕನೆಕ್ಟ್ ಆಗಿ ಅಂತಿದ್ದಾರೆ. ನಿವಿ ಅವರು ಟುಟುನ್ ಅವರು ವೈಪಿ ರಿಟರ್ನ್ ಡನ್ ವಿತ್ ಕಮೆಂಟ್ ಅಂತಿದ್ದಾರೆ ನೋಡಿ. ಮಿಸ್ಟರ್ ಚರಣ್ ಕಮೆಂಟ್ ಮಾಡಿ ಅಂತಿದ್ದಾರೆ ನೋಡಿ.
ಸುನೀತಾ ಜೈನ್ ಗಿಫ್ಟ್ ರಿಟರ್ನ್ ಕೊಡಿ ಅಂತಿದ್ದಾರೆ ನಮ್ಮ ಮಿಸ್ಟರ್ ಜೆ ಅವರು. ಸುನೀತಾ ಅವರೇ ಗಿಫ್ಟ್ ರಿಟರ್ನ್ ಕೊಡಿ, ಮಿಸ್ಟರ್ ಜೆ ಅವರಿಗೆ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡಿ. ಕಾನ್ಸೆಪ್ಟ್ ಅವರೇ ರಿಟರ್ನ್ ಗಿಫ್ಟ್ ಕೊಡ್ತೀರಾ ಅಂತಿದ್ದಾರೆ ವೈಶು ಅವರು. ಹ್ಯಾಪಿ ಡೇ ಕನೆಕ್ಟ್ ಆಗಿ ಅಂತಿದ್ದಾರೆ ನಿವಿ ಅವರು. ನಿವಿ ಅವರು ಸೂಪರ್ ಸಪೋರ್ಟ್ ಅಲ್ಲಿ. ಪ್ರೀತಿ ಕುಮಾರ್ ಅವರು ವಿ ಕ್ರಿಯೇಷನ್ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ರಾಗಿ ಮುದ್ದೆ ಅಂತೆ ನೋಡಿ. ಮಿಸ್ಟರ್ ಚರಣ್ ಅವರೇ ಕೊಟ್ಟಿದ್ದಾರಂತೆ ಕಾನ್ಸೆಪ್ಟ್ ಅವರು ನೋಡಿ. ವೈಶು ಮಾಡಿದೆ ನೋಡಿ. ಟೋಟನ್ ದೀದಿ ಲೈಕ್ ವಿತ್ ರಂಜು ಪ್ಲೀಸ್ ಗಿವ್ ಮೀ ಲೈಕ್. ವಿ ಕ್ರಿಯೇಷನ್ ಪ್ಲೀಸ್ ರಿಟರ್ನ್ ಅಂತಿದ್ದೆ. ಅಕ್ಕ ಅಕೌಂಟ್ ಪಿನ್ ಮಾಡಿದ್ದೀನಿ. ಸುನೀತಾ ಜೈನ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಮಿಸ್ಟರ್ ಜೆ ಅವರು. ಶ್ವೇತಾ ನಿಮಗೆ ರಿಟರ್ನ್ ಕೊಟ್ಟಿದ್ದಾರಂತೆ ನೋಡಿ. ಟುಟುನ್ ದೀದಿ ಆಪ್ಕೋ ರಂಜು ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಅನ್ನು ಕೊಡಿ. ಮಿಸ್ಟರ್ ಚರಣ್ ರಿಟರ್ನ್ ಡನ್ ವಿತ್ ಕಮೆಂಟ್ ಅಂತಿದ್ದಾರೆ. ಕಾನ್ಸೆಪ್ಟ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ಆಲ್ ಇನ್ ಒನ್ ವೈಪಿ ಅವರು. ಪ್ರಜೀವ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹ್ಯಾಪಿ ಡೇ ಅವರು ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸುನೀತಾ ಅವರೇ ಪ್ರೀತಿ ಕುಮಾರ್ ಅವರು ದೀಪಕ್ ಕುಮಾರ್ ಅಂತಿದ್ದಾರೆ. ಹ್ಯಾಪಿ ಡೇ ಅವರು ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ವಿ ಎಕ್ಸ್ ಅಂಡ್ ಮಿಸ್ಟರ್ ಜೆ ರಿಟರ್ನ್ ಗಿಫ್ಟ್ ಡನ್ ಅಂತಿದ್ದಾರೆ. ದೀಪಕ್ ಬ್ರದರ್ ಪ್ಲೀಸ್ ಗಿವ್ ಮೀ ಲೈಕ್. ದೀಪಕ್ ಬ್ರದರ್ ಒಂದು ಲೈಕ್ ಕೊಡಿ ಪ್ಲೀಸ್. ಮಿಸ್ಟರ್ ಜೆ ವಿ ಕ್ರಿಯೇಷನ್ ಕಾನ್ಸೆಪ್ಟ್ ಆಗಿ ಕಮೆಂಟ್ ಮಾಡಿ. ವಿ ಕ್ರಿಯೇಷನ್ಸ್ ಕಾನ್ಸೆಪ್ಟ್ ಕಮೆಂಟ್ ಮಾಡಿ ಅಂತಿದ್ದಾರೆ. ಇಬ್ರಿಗೂ ರಿಟರ್ನ್ ಮಾಡ್ತೀನಿ. ಮಾಡ್ತಾರಂತೆ ನೋಡಿ. MRJ ಅವರಿಗೆ ಕಮೆಂಟ್ ಹಾಕ್ಬೇಕಂತ डन विद कमेंट अंदिद् ब्रदर. टुटुन दीदी रिटर्न डन प्लीज रिटर्न कीजिए. दीपक ब्रदर ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಅನ್ನು ಕೊಡಿ. ಲೈಕ್ ಬಂದೇ ಇಲ್ಲ, ಬರುದೇ ಇಲ್ಲ ಲೈಕ್ ಎಂತಕ್ಕಂತ ಗೊತ್ತಿಲ್ಲ. ಶೋಭಾ ಮುಕುಂದ್ ಅವರು ಬಂದ್ರು. ಹಾಯ್ ವೆಲ್ಕಮ್ ಶೋಭಾ ಮುಕುಂದ್ ಅವರೇ. ಲೈಕ್ ಕೊಟ್ಟಿ ಒಂದು ಲೈಕ್ ಅನ್ನು ಕೊಡಿ ಶೋಭಾ ಮುಕುಂದ್ ಅವರೇ ಪ್ಲೀಸ್ ನೀವು ಲೈಕ್ ಕೊಡಿ. ವಿ ಆರ್ ಕ್ರಿಯೇಷನ್ ಗಿಫ್ಟ್ ರಿಟರ್ನ್ ಮಾಡಿ. ವಿ ಆರ್ ಕ್ರಿಯೇಷನ್ ಅವರೇ ಪ್ಲೀಸ್ ಮಿಸ್ಟರ್ ಜೆ ಅವರಿಗೆ ರಿಟರ್ನ್ ಕೊಡಿ. ಟೂಟೂನ್ ಬ್ಲಾಗ್ ಗಿಫ್ಟ್ ಮೀ ಅಂತಿದ್ದಾರೆ. ಹೆಲೋ ಸಿಸ್ ಅಂತಿದ್ದಾರೆ. JNS ಕ್ರಿಯೇಟಿವ್ ವರ್ಲ್ಡ್ ಅವರು ಬಂದರು. ಹಾಯ್ ವೆಲ್ಕಮ್ JNS ಕ್ರಿಯೇಟಿವ್ ವರ್ಲ್ಡ್ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ ನೋಡಿ. ಶೋಭಾ ಮುಕುಂದ್ ಅವರೇ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಕೈಯಿಂದ. ಊಟ ಆಯಿತು ಸಿಸ್, ನಿಮ್ದಾಯ್ತಾ? ಪ್ರಜೀವ್ ಅವರು ಓಕೆ ಚೆಕ್ ಬ್ರೂ ಡನ್ ಅಂತಿದ್ದಾರೆ. ದೀಪಕ್ ಬ್ರೂ ಡನ್ ಅಂತೆ ನೋಡಿ. ಹೆಲೋ ಸಿಸ್, ಹೆಲೋ ವೆಲ್ಕಮ್. MRJ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ವಿ ಕ್ರಿಯೇಷನ್ಸ್ ಅವರು. ಶ್ವೇತನ್ ಅಂತಿದ್ದಾರೆ ನೋಡಿ. ಊಟ ಆಯ್ತಾ ಸಿಸ್ ಅಂತಿದ್ದಾರೆ. ಊಟ ಆಯಿತು ಸಿಸ್, ಬ್ರದರ್ ನಿಮ್ದಾಯ್ತಾ? 41 ಲೈಕ್ ಡನ್ ಅಂತಿದ್ದಾರೆ. JNS ಅವರೇ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಅನ್ನು ಕೊಡಿ. ಶೋಭಾ ಮುಕುಂದ್ ಅವರೇ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಶ್ವೇತಾ ಅವರು ದೀಪಕ್ ಅಂತಿದ್ದಾರೆ. ಡನ್ ಅಂತಿದ್ದಾರೆ ದೀಪಕ್ ಅವರಿಗೆ. ಚರಣ್ ಅವರು ಆಯ್ ಅಂತಿದ್ದಾರೆ. ಆಲ್ ಇನ್ ಒನ್ ಗಿಫ್ಟ್ ಡನ್. ಕಾನ್ಸೆಪ್ಟ್ ಅವರು ಆಲ್ ಇನ್ ಒನ್ ಡನ್ ಅಂತೆ ನೋಡಿ. ಸೂಪರ್ ಸಪೋರ್ಟ್ ಸಬ್ಸ್ಕ್ರೈಬ್ ನಾವು ಅಂತಿದ್ದಾರೆ ನೋಡಿ.
ಬಂದೆ, ಒಂದು ನಿಮಿಷ ಮೆಸೇಜ್ ಹಾಕ್ತೀರಿ. ಬಂದೆ 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 ಬಂದೆ. ಪ್ಲೀಸ್ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಒಂದು ಲೈಕ್ ಕೊಡೋದಿದ್ದವ್ರು ಲೈಕ್ ಕೊಡಿ ಪ್ಲೀಸ್. ನೋಡಿ, ಇಲ್ಲಾಂದರೆ ಇಷ್ಟೊತ್ತು 50ಕ್ಕಿಂತ ಮೇಲೆ ಹೋಗ್ತಿತ್ತು ಲೈಕ್, ಕೊಡಲೇ ಇಲ್ಲ ನೋಡಿ, 41 ಇದೆ. ಶೋಭಾ ಮುಕುಂದ್ ಅವರೇ ಒಂದು ಲೈಕ್ ಕೊಡಿ, ಲೈಕ್ ಕೊಡಿ. ದೀಪಕ್ ಕುಮಾರ್ 965 ಗಿಫ್ಟ್ ಡನ್, ರಿಟರ್ನ್ ಚೆಕ್ ಅಂತಿದ್ದಾರೆ. ಸ್ವಲ್ಪ ಮೆಸೇಜ್ ಹಾಕ್ತೀರಿ. ಬಂದೆ, ನಾನು ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ನನ್ನ ಮಗ ಎದ್ದ, ಅದಕ್ಕೆ ಅವನನ್ನು ಸ್ವಲ್ಪ ಮಲಗಿಸಿ ಬರ್ತೀನಿ. ನಾನು ಇಲ್ಲ ಅಂತ ಹೋಗಬೇಡಿ, ಬರ್ತೀನಿ. ಮಲ್ಕೋ ಬಿಟ್ಟ, ಮಲ್ಕೋ. ಆಯ್ತು, ನಾನಿದ್ದೀನಿ ಆಯಿತಾ, ಮಲ್ಕೋ. ಬಂದೆ. ಶ್ವೇತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಾನ್ಸೆಪ್ಟ್ ಕ್ರೇಕರ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಮಿಸ್ಟರ್ ಜೆ ಅವರಿಗೆ ರಿಟರ್ನ್ ಮಾಡಿ. ಆನಂದ್ ಪಾಟೀಲ್ ಅವರು ಬಂದರು. ಹಾಯ್ ಆನಂದ್ ಪಾಟೀಲ್ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ವೆಲ್ಕಮ್ ನಿಮಗೆ. ನ್ಯೂ ಫ್ರೆಂಡ್ಸ್ ಗಿಫ್ಟ್ ಮಾಡಿ, ಐ ವಿಲ್ ರಿಟರ್ನ್ ಅಂತಿದ್ದಾರೆ. ಟುಟುನವರು ವಿ ಕ್ರಿಯೇಷನ್ಸ್ ರಿಟರ್ನ್ ಡನ್ ವಿತ್ ಕಮೆಂಟ್ ಅಂತಿದ್ದಾರೆ. ಶ್ವೇತಾ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಹೊಸದಾಗಿ ಬಂದಿದ್ರೆ ನಮಗೆ ತುಂಬ ದಿನದ ನಂತರ ಸಪೋರ್ಟ್ ಮಾಡ್ತಿದ್ದೀರಲ್ವಾ, ತುಂಬ ಹೃದಯದ ಧನ್ಯವಾದ ನಿಮಗೆ. ಕಾನ್ಸೆಪ್ಟ್ ಕ್ರೇಕರ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಎಪಿ ಅವರು ಸೋನಾ ಲೆಕ್ಚರ್ಗೆ ಕನೆಕ್ಟ್ ಆಗಿ. ಸೋನಾ ಲೆಕ್ಚರ್ಗೆ ಕನೆಕ್ಟ್ ಆಗಿ. ಅವ್ರು ಯಾರ್ದು? ಸೋನಾ ಯಾರು ಇದರಲ್ಲಿ? ಯಾರಂತ ಗೊತ್ತಾಗಿರಲಿಲ್ಲ, ಸೋನಾ ಯಾರಂತ. GNS ಅವರು ಆನ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಅನ್ನು ಕೊಡಿ, ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಅನ್ನು ಕೊಡಿ, ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಕೊಡಿ 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 ಕೊಡಿ. MJ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ವೇತಾ ಅವರು. GNS ಅವರು ಆನ್ ಸಪೋರ್ಟಲ್ಲಿದ್ದಾರೆ. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ಕೊಡುವೆ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. GNS ಸೂಪರ್ ಸಪೋರ್ಟಲ್ಲಿದ್ದಾರೆ. ಐ ಆಮ್ ಸೋನಾ. ಓ ನೀವು, ಹೌದೌದು, ಇವ್ರು ಕೊಡ್ತಾರೆ ಗಿಫ್ಟು, ಅವರಿಗೆ ಕೊಡಿ. ಸೋನಾ ಅವರಿಗೆ ಗಿಫ್ಟ್ ಕೊಡಿ, ಅವರು ಖಂಡಿತವಾಗಿ ಕೊಡ್ತಾರೆ ಅವರು. ವೈಶು ರಿಟರ್ನ್ ಡನ್ ವಿತ್ ಕಮೆಂಟ್ ಅಂತಿದ್ದಾರೆ. ವೈಶು ಇದ್ದೀಯಾ, ಮಲಗಿದ್ಯಾ? ನೋಡಿ, ಕೊಟ್ಟಿದ್ದಾರೆ ನಿಮಗೆ. ಸೂಪರ್ ಸಪೋರ್ಟಲ್ಲಿದೆ GNS ಅವರು. FPDS ಅವರು ಸೂಪರ್ ಕನೆಕ್ಟ್ ಆಗಿ ಅಂತಿದ್ದಾರೆ. ವಾರ್ಲಿಕ್ಸ್ ಆಯ್ ಅಂತಿದ್ದಾರೆ. ವಾರ್ಲಿಕ್ಸ್ ಒಂದು ಸ್ವಲ್ಪ ಒಂದು ಲೈಕ್ ಕೊಡು ವಾರ್ಲಿಕ್ಸ್, ಲೈಕ್ ಕೊಟ್ಟಿಲ್ಲ ಅಂದರೆ. GNS ಅವರು ನೈಸ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲೈವ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಬ್ರದರ್. ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ ನಮ್ಮ HPD ಅವರು. HPD ಅವರೇ, ಇವತ್ತು ಯಾವ ರೋಗ ಬರಲಿಕ್ಕಿಲ್ವಾ? ಕಪ್ಪೆ ರೋಗ, ಜಿರಳೆ ರೋಗ ಅದಿಲ್ಲ. ಶ್ವೇತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವಿ ಕ್ರಿಯೇಷನ್ಸ್ ಅವರು. GNS ವರ್ಲ್ಡ್ ಗಿಫ್ಟ್ ಡನ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ವಿ ಕ್ರಿಯೇಷನ್ ಅವರು ಕೊಟ್ಟಿದ್ದಾರೆ ನೋಡಿ. GNS ಅವರೇ, ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ವೈಶು ಟುಟುನ್ಗೆ ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ಕೊಟ್ಟಿದ್ದಾರೆ ನೋಡಿ. ಟುಟುನ್ ಡನ್ ಅಂದರು, ನಿಮಗೆ ಕೊಟ್ಟಿದ್ದಾರೆ ಅವರು ನೋಡಿ. ವೈಶು ಚೆಕ್ ಮಾಡಿ, ಅವರು ಕೊಟ್ಟರು ನೋಡಿ, ಕೊಟ್ಟಿದ್ದಾರೆ ಅವರು. ಹಾರ್ಲಿಕ್ಸ್ ಗಿಫ್ಟ್ ರಿಟರ್ನ್ ಮಾಡಿ. ಹಾರ್ಲಿಕ್ಸ್ ಬೂಸ್ಟು ಎಲ್ಲಿದೆ ರಿಟರ್ನ್ ಮಾಡಿ. ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವ್ರು ಬಂದು ಹೋಗೋದಷ್ಟೇ. ಲೈಕ್ ಡನ್ 43, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬೊಬ್ಬೆ ಹಾಕಿದ್ದಕ್ಕೆ ನೀವು ಕೊಟ್ಟಿರಲ್ವಾ ನನಗೆ. ಕೆಲವರು ಕೊಟ್ಟಿಲ್ಲ, ಅವ್ರ ಹತ್ರ ಬೊಬ್ಬೆ ಹಾಕಿ ಸಾಕಾಯ್ತು ನನಗೆ.
ವೈಶುಜಿ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಹಾರ್ಲಿಕ್ಸ್ ಗಿಫ್ಟ್ ರಿಟರ್ನ್ ಮಾಡಿ. ಹಾರ್ಲಿಕ್ಸ್ ನೀವು ಗಿಫ್ಟ್ ಎಂತ ತಗೋತೀರಾ, ನಿಮಗೆ ರಿಟರ್ನ್ ಕೊಡ್ತೀರಾ ಏನಂತ ಗೊತ್ತಿಲ್ಲಲ್ವಾ? ಏನು ನಿಮ್ಮದು ಚಾನಲ್ ಇದೆಯಾ ಅದಂತೂ ಗೊತ್ತಿಲ್ಲ ನನಗೆ. ನಿಮಗೆ ಗಿಫ್ಟ್ ಬೇಡ ಅಂದರೆ ಬೇಡ ಅಂತ ಇದು ಮಾಡಿ, ಮೆಸೇಜ್ ಹಾಕಿ, ಕಮೆಂಟ್ ಹಾಕಿ. ಎಲ್ಲರೂ ಇಲ್ಲ ಅಂದರೆ ಕನೆಕ್ಟ್ ಆಗ್ತಾರೆ, ಅದಕ್ಕೆ ಅಂದಿದ್ದು. ಹೆಲೋ ಫ್ರೆಂಡ್ಸ್ ಅಂತಿದ್ದಾರೆ. ಕಾನ್ಸೆಪ್ಟ್ ಕ್ರೇಕರ್ ಅವರು ಸೂಪರ್ ಅಂತಿದ್ದಾರೆ. ವಾರ್ಲಿಕ್ಸ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ವೈಶು ಅವರ ಅಕ್ಕ, ನಾನು ಮಲಗ್ತೀನಿ. ಓಕೆ ವೈಶು, ಮಲಗು ಆಯಿತಾ, ಮಲಗು, ನನಗೆ ಟೈಮ್ ಇದೆ. ನಾನು 12:30 ತನಕ ಮಾಡ್ತೀನಿ. ಈಗ 3 ಗಂಟೆ ಮಾಡ್ತೀನಿ ಅಷ್ಟೇ. 2:30 ಮಾಡ್ತಿದ್ದೆ, ಈಗ 3 ಮಾಡ್ತೀನಿ. ಅಕ್ಕ ನಾನು ಮಲಗ್ತೀನಿ. ಓಕೆ, ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ವೇತಾ ಅವರು. ಹಾರ್ಲಿಕ್ಸ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಮಿಸ್ಟರ್ ಜೆ ಅವರು, ಚರಣ್ ಅವರು ಹಾಯ್ ಅಂತಿದ್ದಾರೆ. ವಿ ಆರ್ ಕುಕ್ಕಿಂಗ್ ಅವರು ಬಂದ್ರಲ್ವ ವಿ ಆರ್ ಕುಕ್ಕಿಂಗ್, ನಿಮ್ಮನ್ನೇ ನೆನೆಸ್ಕೊಳ್ತಿದ್ದೀನಿ. ಎಲ್ಲಿ ಹೋಗಿದ್ದಾರಂತೆ? ಇಲ್ಲಪ್ಪ, ಹಾಗೇನಿಲ್ಲ ಆಯಿತಾ. ಒಮ್ಮೊಮ್ಮೆ ಆಗಲ್ಲ, ಏನು ಮಾಡಲಿಕ್ಕೆ ಆಗೋಲ್ಲ, ಒಮ್ಮೊಮ್ಮೆ ಆಗಲ್ಲ ಯಾರಿಗೂ ಬರಲಿಕ್ಕೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ವೇತಾ ಅವರು. ವಿ ಆರ್ ಕುಕ್ಕಿಂಗ್ 44 ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟರಲ್ವ ಬಂದ ಕೂಡಲೇ, ಥ್ಯಾಂಕ್ ಯು ನಿಮಗೆ. ಹಾರ್ಲಿಕ್ಸ್ ಅವರು ವಿ ಆರ್ ರನ್ಸ್ ಆಲ್ ನೋಡಿ. ಅವರಿಗೆ ಬೇಡ ಅಂತೆ ವಾರ್ಲಿಕ್ಸ್ ಅವರಿಗೆ, ಯಾರು ಕೊಡಬೇಡಿ ಅವರಿಗೆ ಗಿಫ್ಟ್ ಬೇಡಂತೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ವೇತಾ ಅವರು. ವೈಶು ಅವರು, ನಾಳೆ 10:30ಗೆ ಲೈವ್ಗೆ ಬರ್ತೀನಿ. ಬನ್ನಿ ವೈಶು, ಮಲಗಿ. ಟೂನ್ ಮಿಸ್ಟರ್ ಜೆ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಜೆಎನ್ಎಸ್ ಅವರು ವಿ ಕ್ರಿಯೇಷನ್ಸ್ 801 ಗಿಫ್ಟ್ ಡನ್ ಪ್ಲೀಸ್ ಚೆಕ್ ಅಂತಿದ್ದಾರೆ ನೋಡಿ. ವಿ ಕ್ರಿಯೇಷನ್ ಅವರೇ ನಿಮಗೆ ಕೊಟ್ಟಿದ್ದಾರೆ ನೋಡಿ. MR ಚರಣ್ ಅವರು ವಿ ಕ್ರಿಯೇಷನ್ ಚಾನಲ್ ರಿಟರ್ನ್ ಗಿಫ್ಟ್ ಅಂತಿದ್ದಾರೆ ನೋಡಿ. ನೇಚರ್ ಬ್ಲಾಗ್ ಅವರು ಬಂದರು. ಹಾಯ್ ನೇಚರ್ ಅವರೇ, ಹಾಯ್, ವೆಲ್ಕಮ್ ನಿಮಗೆ. ನೇಚರ್ ಬ್ಲಾಗ್ ಅವರೇ ವೆಲ್ಕಮ್. ಹಾರ್ಲಿಕ್ಸ್ ಗಿಫ್ಟ್ ರಿಟರ್ನ್ ಮಾಡಿ. ವಿ ಆರ್ ಕುಕಿಂಗ್. ಊಟ ಆಯಿತು ಸಿಸ್, ನಿಮ್ದಾಯ್ತಾ? ನಿಮ್ಮ ಹತ್ರ ಮಾತಾಡಿ ಆಗ ಊಟ ಮಾಡಿ ಬಂದೆ ಗೊತ್ತಾ. ಆವಾಗಲೇ ಊಟ ಮಾಡಿದೆ. ನಿಮ್ಮ ಹತ್ರವಾ? ಹೌದು, ನಿಮ್ಮ ಹತ್ರನೇ ಮಾತಾಡಿ. ನಿಮ್ಮ ಹತ್ರ ಸಪೋರ್ಟ್ ಮಾಡಿ ನಿಮಗೆ ಮತ್ತೆ ಊಟ ಮಾಡಿದ್ದು ನಾನು. ಲೀಲಾ ಕುಟುಂಬ ಶ್ರೇಷ್ಠ ಕನ್ನಡ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾರ್ಲಿಕ್ಸ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ಮಿಸ್ಟರ್ ಜೆ ಅವರು. ಮಿಸ್ಟರ್ ಜೆ ಅವರೇ, ಅವರಿಗೆ ಮಾಡಬೇಡಿ ಆಯ್ತಾ. ಅವ್ರದ್ದು ಮಾಡಲ್ಲಂತೆ, ಅವರು ಅನ್ಸಬ್ ಮಾಡಬೇಕಂತೆ ನೋಡಿ, ಅವರಿಗೆ ಮಾಡಬೇಡಿ. ಓಕೆ, ಗುಡ್ ನೈಟ್ ಫ್ರೆಂಡ್ಸ್ ಅಂತಿದ್ದಾರೆ. ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್. ಇಷ್ಟರವರೆಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಸೋನಾ ಅವರೇ. ವಿ ಆರ್ ಕುಕಿಂಗ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನ್ಯಾಚುರಲ್ ಬ್ಲಾಗ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ವಿ ಆರ್ ಕುಕಿಂಗ್, ನಿದ್ದೆ ಬರ್ತಾ ಉಂಟಾ? ಏನು ನಿದ್ದೆ ಬರ್ತಾ ಉಂಟು? ಜೆ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಮಿಸ್ಟರ್ ಜೆ ಟುಟುನ್ ದೀದಿ ಅವರಿಗೆ ರಿಟರ್ನ್ ಕೊಡಿ. 3 ಅವರ್ ಲೈವ್ಗೆ ವಾಚ್ ಅವರು ಎಷ್ಟು ಸಿಗುತ್ತೆ? ಜನ ಇದ್ದರೆ ಒಂದು 20 ತನಕ ಸಿಗುತ್ತೆ. ಅದರಲ್ಲಿ ಅವರು ಎಲ್ಲ ಕೊಡೋದಿಲ್ಲಲ್ವ, 20 ಕೂಡ ಕೊಡೋದಿಲ್ಲ. ಜನ ಇಲ್ಲ ಅಂದರೆ 10 ಅವರ್ ಅಷ್ಟೇ, 10, 11, 12 ಅಷ್ಟೇ ಸಿಗೋದು. ಇಲ್ಲಾಂದರೆ ಜನ ಇದ್ದರೆ 20 ಸಿಗುತ್ತೆ. 20ಅಲ್ಲಿ ಅವರು ಪೂರ ಕೊಡೋದಿಲ್ಲ, ಆ್ಯಡ್ ಮಾಡಲ್ಲ. 20ಅಲ್ಲಿ ಅರ್ಧನೇ ಮಾಡೋದು ಅವರು. YT ಅವರು ಎಲ್ಲ ಕೊಡೋದಿಲ್ಲ. ವಿ ಆರ್ ಕುಕ್ಕಿಂಗ್ ಚಾನಲ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಮಿಸ್ಟರ್ ಚರಣ್ ನಾಯ್ಕ್ ನ್ಯೂ ಫೋಟೋ. ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಪಿನ್ ಐ ಡಿ ಗಿಫ್ಟ್ ರಿಟರ್ನ್ ಮಾಡಿ. ಪಿನ್ ಐ ಡಿ ಮಿಸ್ಟರ್ ಜೆ ಅವರಿಗೆ NR ಚರಣ ರಿಟರ್ನ್ ಮಾಡಿ. ಮಿಸ್ಟರ್ ಚರಣ್ ನಾಯಕ್ ನ್ಯೂ ಫೋಟೋ. ಓಕೆ. DP ಫೋಟೋ ನೀವು. ಓಕೆ, ನೀವು ಮಿಸ್ಟರ್ ಜೆ ಅವರಿಗೆ ರಿಟರ್ನ್ ಮಾಡಿ ಗಿಫ್ಟು. ಸೂಪರ್ ಲೈವ್. ಥ್ಯಾಂಕ್ ಯು ಸೋ ಮಚ್ ಟುಟುನ್ ದೀದಿ. ಪಿನ್ ಐ ಡಿ ಗಿಫ್ಟ್ ರಿಟರ್ನ್ ಮಾಡಿ. ಪಿನ್ ಐ ಡಿ ಮಿಸ್ಟರ್ ಚರಣ್ ಪ್ಲೀಸ್ ರಿಟರ್ನ್ ಮಾಡಿ.
ಹೌದು, ನಂಬರ್ ಹಾಕ್ಬೇಡಿ, ಲೆಸ್ ಆಗುತ್ತೆ. ರಾಮ್ 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 ಅಂತಿದ್ದಾರೆ ಇವರು ಎಪ್ಪಿ ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ವಿ ಆರ್ ಕುಕಿಂಗ್ ಅವರು. ಲೈಕ್ ಕೊಡದವರು ಲೈಕ್ ಅನ್ನು ಕೊಡಿ. ಯಾರೆಲ್ಲ ಐಡಲ್ ಇದ್ದೀರಿ ಬಂದು ಸಪೋರ್ಟ್ ಮಾಡಿ. ಬನ್ನಿ ಬನ್ನಿ ಜನರೇ, ಯಾಕೆ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಉಂಟ ಏನಾದ್ರೂ ಬನ್ನಿ ಮಾತಾಡುವ, ರಾಜಿ ಮಾಡುವ. ಇದ್ರೆ ನಾನು ಯಾರ ಹತ್ರ ಕೋಪ ಮಾಡುದಿಲ್ಲಪ್ಪ. ಮೇಲೆ ಇದ್ದವರು ಕೆಳಗೆ ಬನ್ನಿ ಮಾತಾಡುವ. ಇದು ನೋಡಿ ಮೆಸೇಜ್ ಸ್ಟ್ರಕ್ ಆಗಿತ್ತು. ಸೂಪರ್ ಅಂತಾರೆ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಎ ಪಿ ಅವರು. ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಟುಟೋನ್ ಗಿಫ್ಟ್ ರಿಟರ್ನ್ ಮಾಡಿ. ನಿಮ್ಮದು ಬಂದಿಲ್ಲ, ಕಮೆಂಟ್ ಮಾಡಿ. टोटन दीदी आपका गिफ्ट नहीं आया था मिस्टर जे, प्लीज़ चेक कर दीजिए. आपका कमेंट भी नहीं आया, उनको प्लीज़ चेक कर दीजिए. सुपर सपोर्ट सुपर सपोर्ट सुपर सपोर्ट. न्यूज़ टीवी और बंदरो नीताजी 61 ज्वाइन कर दीजिए. दिया है नित्या जी है यार. 61 ज्वाइन कर दिया नित्या जी. ವಿ ಆರ್ ಕುಕಿಂಗ್ ಕಮೆಂಟ್ ಆನ್. ಬೇಸಿಗೆ ಕಾಲಕ್ಕೆ ತಂಪಾಗಿ ಸೂಪರ್ ಟೇಸ್ಟಿ ಆರೋಗ್ಯಕ್ಕೆ ನಂಬರ್ 1. ಟ್ರೈ ಮಾಡಿ ಪ್ಲೀಸ್, ಚೆಕ್ ಮಾಡಿ. 2 ಹ್ಯಾಂಡ್ ರಿಟರ್ನ್. ಚೆನ್ನಾಗಿದೆ ಎನ್ ಎಸ್ ಅವ್ರದ್ದು. ನೋಡಿ ವಿ ಆರ್ ಅವರೇ, ನಿಮ್ಮದು ವಿಡಿಯೋಗೆ ನೋಡಿ ಕಮೆಂಟ್ ಹಾಕಿ. ಯಾವುದಕ್ಕೆ ಹಾಕಿದ್ದೇನೆ, ಯಾವ ಜ್ಯೂಸು ಹೆಲ್ತಿಗೆ ಒಳ್ಳೇದು ಅದೆಲ್ಲ ನೋಡಿ ಬಂದು ನಿಮಗೆ ಕಮೆಂಟ್ ಹಾಕಿದ್ದಾರೆ ನೋಡಿ ವಿ ಆರ್ ಕುಕಿಂಗ್ ಅವರೇ. ಅವರಿಗೆ ರಿಟರ್ನ್ ಮಾಡಿ ಆಯಿತಾ, ನೀವು ಹಾಗೇ ಮಾಡಿ ಅವರಿಗೆ ರಿಟರ್ನ್. टुटुन गिफ्ट रिटर्न ಮಾಡಿ. टुटुन दीदी ನೋಡಿ, टुटुन दीदी ಕಮೆಂಟ್ ಕ್ಯಾ ಟು ಜೆ ಜಿ ಕಮೆಂಟ್ ಮಾಡಿದ್ರಂತೆ ಜೆ ಅವರೇ ನಿಮಗೆ ಅವರು.
ಬನ್ನಿ ಬನ್ನಿ ಪ್ಲೀಸ್ ಬಂದು ಸಪೋರ್ಟ್ ಮಾಡಿ ಬನ್ನಿ ಪ್ಲೀಸ್. ಯಾರು ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಹೈಡಲ್ಲಿರಬೇಡಿ ಬಂದು. ಸಾರಿ ಮ್ಯೂಟ್ ಆಗಿತ್ತು, ಸಾರಿ. ಬೆಸ್ಟ್ ಅವರೇ ಬನ್ನಿ ಸಪೋರ್ಟ್ ಮಾಡಿ. ಇದ್ದೀರಾ ಬೆಸ್ಟ್ ಅವರೇ? ಮ್ಯೂಟ್ ಆಗಿತ್ತು, ಮಗ ಎದ್ದಿದ್ದ, ಹಾಗೆ ಮಗನಿಗೆ ನಿದ್ದೆ ಮಾಡಲಿಕ್ಕೆ ಬಿಡ್ತಿದ್ದೆ. ಹಾಯ್ ಬಂದು ಯಾರು ಅದು ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಬನ್ನಿ ಪ್ಲೀಸ್ ಬನ್ನಿ. ಜೀವನದಿ ಕಾವೇರಿ, ಜೀವನದಿ ಹಾಯ್ ವೆಲ್ಕಮ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಅಲ್ವಾ? ಯಾಕೆ ಮೆಸೇಜ್ ಬರ್ತಿಲ್ವಾ? ಏನಾಯಿತು? ಏನು ಆಯಿತು? ಯಾರು ಇವತ್ತು ಎಲ್ಲರೂ ಬೇಗ ಹೋದರು, ಏನಂತ ಗೊತ್ತಿಲ್ಲ. 55 ಮಂದಿ ಬಂದಿದ್ದರು, ಎಲ್ಲ ಬೇಗ ಹೋದರು. ಇಟ್ಟಿದ್ರೆ ಮಾತ್ರ ಬರೋದು ಕೆಲವರು. ಯಾರೋ ಲೈಕ್ ಕೊಟ್ರಿ ಮತ್ತೆ ಹೋದ್ರಿ. ಪ್ಲೀಸ್ ಲೈಕ್ ಕೊಟ್ಟರೆ ಒಂದು ಮೆಸೇಜ್ ಮಾಡಿ, ಕಮೆಂಟ್ ಒಂದಾದರೂ ಹಾಕಿ ಪ್ಲೀಸ್. ಯಾರು ಲೈಕ್ ಕೊಟ್ರಿ ಒಂದು ಮೆಸೇಜ್ ಆದರೂ ಹಾಕಿ.